ವಸ್ತುವಿಂದ ನಮಗೆ ಪೋಷಣೆ ಸಿಗ್ತದೆ. ಸೊ ಅದು ಪೋಷಣದ ಅಂಶಗಳು. ಅದು ಬೇರೆ ಪ್ರಕಾರದ ಇರ್ತದೆ. ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಹೇಳ್ತವೆ, ಪ್ರೋಟೀನ್ ಹೇಳ್ತವೆ, ಫ್ಯಾಟ್ ಹೇಳ್ತವೆ, ವಿಟಮಿನ್ಸ್ ಹೇಳ್ತವೆ, ಮಿನರಲ್ಸ್ ಮತ್ತು ನೀರು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಮತ್ತು ನೀರು. ಅದನ್ನು ನಾವು ಸಪ್ರೇಟಾಗಿ ಮಾಡಿದರೆ ಬೇರೆ ಬೇರೆ ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಹೇಳ್ತಾರೆ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇಳ್ತಾರೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಅದರಲ್ಲಿ ನಮಗೆ ಪ್ರೋಟೀನ್ ಬರೋದು, ಕಾರ್ಬೋಹೈಡ್ರೇಟ್ಸ್ ಬರೋದು, ಫ್ಯಾಟ್ಸ್ ಬರೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇಳಿದೆ ಅದರಲ್ಲಿ ನಮಗೆ ಮಿನರಲ್ಸ್, ಅದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ, ಕಬ್ಬಿಣ ಪ್ರಮಾಣ ಮತ್ತು ಜಿಂಕ್ ಪ್ರಮಾಣ, ಮೆಗ್ನೀಸಿಯಂ ಪ್ರಮಾಣ ಎಲ್ಲ ಬರುತ್ತೆ. ಈಗ ನಡೀತಿರುವುದು ನಮ್ಮದು ಲೈಫ್ ಸ್ಟೈಲಲ್ಲಿ ಜಂಕ್ ಫುಡ್, ಅದರೊಟ್ಟಿಗೆ ಆರೋಗ್ಯ ಫುಡ್. ಅದೇನಾಗಂದ್ರೆ ಜಂಕ್ ಫುಡ್ ಏನಂದರೆ ಅದರಲ್ಲಿ ಅದರದ್ದು ಮೀನಿಂಗ್ ಏನು? ಜಂಕ್ ಫುಡ್ ಅಂದರೆ ಅದರಲ್ಲಿ ನಿಮಗೆ ಪೋಷಣ ಸಿಕ್ಕುವುದಿಲ್ಲ, ಆಯಿತಾ? ಆರೋಗ್ಯ ನಾವು ತಿಂಡಿಯೆಲ್ಲ ತಿಂದರೆ ಅದರಲ್ಲಿ ಪೋಷಣ ತುಂಬಾಗಿರುತ್ತೆ. ಜಂಕ್ ಫುಡಲ್ಲಿ ಈ ಕಾಲದಲ್ಲಿ ಜಂಕ್ ಫುಡ್ ಅಂದರೆ ಈಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಸೊ ಅದರಲ್ಲಿ ಪೋಷಕಾಂಶ ಎಲ್ಲ ಸಿಕ್ಕುವುದು ಕಡಿಮೆ. ಅದರಲ್ಲಿ ಜಂಕ್ ಫುಡಲ್ಲಿ ಇರೋದು ಬರ್ಗರ್, ಪಿಸ್ತಾ, ಫ್ರೆಂಚ್ ಫ್ರೈಸ್, ಅದೆಲ್ಲ ಅದರಲ್ಲಿ ಪೋಷಣೆ ಏನು ಸಿಗಲ್ಲ. ಅದು ಜಸ್ಟ್ ನಮಗೆ ಮನಸ್ಸಿನಿಗೆ ಸ್ವಲ್ಪ ಒಳ್ಳೆಯಾಗಿ ಫೀಲಿಂಗ್ ಕೊಡೋದು ಅಷ್ಟೇ. ಸೊ ಅದೆಲ್ಲ ಅದರಲ್ಲಿ ಏನಾದರೂ ಆರೋಗ್ಯಕ್ಕೆ ಏನು ವಿಟಮಿನ್ಸ್ ಏನು ಸಿಗಲ್ಲ. ಇನ್ನೊಂದು ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಹೆಲ್ದಿ ಫುಡ್ ಪಿರಮಿಡ್, ಅದೊಂದು ನೀವು ನೆನಪಿದ್ರೆ ಒಳ್ಳೆಯದು. ಇದು ಒಂದು ಟ್ರಯಾಂಗಲ್ ನಿಮಗೆ ನೆನಪಿದ್ರೆ ನಿಮಗೆ ಎಷ್ಟು ನಿಮಗೆ ದಿವಸಕ್ಕೆ ತಿನ್ನಬೇಕು ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅರ್ಥಗೊಳ್ಳಾಗ್ತದೆ. ಸೊ ಇದೇನೆಂದರೆ ನಾವು ಕೆಳಗಿಂದ ಸ್ಟಾರ್ಟ್ ಮಾಡಿದರೆ ಒಂದು ನೀವು ನ್ಯಾಷನಲ್ ಫ್ಲ್ಯಾಗ್, ಟ್ರೈ ಕಲರ್ ಫ್ಲ್ಯಾಗ್ ಅಂತ ಎನಿಸಿ, ನಮ್ಮ ಭಾರತದ ನ್ಯಾಷನಲ್ ಫ್ಲ್ಯಾಗ್, ಅದರಲ್ಲಿ ಆರೆಂಜ್ ಇರ್ತದೆ, ವೈಟ್ ಕಲರ್ ಇರ್ತದೆ ಮತ್ತು ಗ್ರೀನ್ ಕಲರ್ ಇರ್ತದೆ. ಸೊ ಅದರಲ್ಲಿ ಆರೆಂಜ್ ಕಲರ್ ನಾವು ಎನಿಸ್ಬೇಕು, ಅದು ಕಾರ್ಬೋಹೈಡ್ರೇಟ್ಸಲ್ಲಿ ಅದು ನಾವು ರೊಟ್ಟಿ, ಉದಾಹರಣೆಯಲ್ಲಿ ರೊಟ್ಟಿ ಮತ್ತು ಜೋಳೆ, ರಾಗಿ ಮತ್ತು ಅನ್ನ, ಅದೆಲ್ಲ ಅಕ್ಕಿ ಎಲ್ಲ ಬರುತ್ತದೆ, ಅದು ಆರೆಂಜಲ್ಲಿ. ನೆಕ್ಸ್ಟ್ ವೈಟಲ್ಲಿ ನಮಗೆ ಬರೋದು ಹಾಲುದು ಪ್ರಾಡಕ್ಟ್ಸ್, ಹಾಲು, ಮಜ್ಜಿಗೆ, ಕರ್ಡ್ಸ್ ಅದೆಲ್ಲ. ಮತ್ತು ಗ್ರೀನಲ್ಲಿ ಬರ್ತದೆ ನಮಗೆ ಫ್ರೂಟ್ಸ್ ಬರುತ್ತದೆ, ಕಲರ್ಫುಲ್ ಫ್ರೂಟ್ಸ್ ಮತ್ತು ತರಕಾರಿಗಳು. ನಮ್ಮ ಲೈಫ್ ಸ್ಟೈಲಲ್ಲಿ 4 ಪ್ರಕಾರದ ಇರ್ತವೆ. ಒಂದು ಜಾಸ್ತಿ ಕೆಲಸ ಮಾಡಿದವರು ಇರ್ತಾರೆ, ಇನ್ನೊಂದು ತುಂಬ ಜಾಸ್ತಿ ಕೆಲಸ ಮಾಡಿದವರಿಗೆ, ಜಾಸ್ತಿ ಕೆಲಸ ಮಾಡಿದ ಸ್ಪೋರ್ಟ್ ಪರ್ಸನ್ ಅವರು ಇರಲಿ, ಕಬಡ್ಡಿ ಪ್ಲೇಯರ್ ಇರಲಿ, ಕ್ರಿಕೆಟ್ ಪ್ಲೇಯರ್ ಇರಲಿ, ಅಥವಾ ಬ್ಯಾಡ್ಮಿಂಟನ್ ಪ್ಲೇಯರ್ ಇರಲಿ, ಫುಟ್ಬಾಲ್ ಪ್ಲೇಯರ್ ಇರಲಿ. ಇನ್ನೊಂದು ವಿಗರಸ್ಲಿ ಆ್ಯಕ್ಟಿವ್ ಅಂದರೆ ಅವರು ಪೋಸ್ಟ್ ಮ್ಯಾನ್ ಇಲ್ಲ, ಅವರು ಸೈಕಲ್ ತಗೊಂಡು ಹೋಗ್ತಾರೆ, ಅವರು ಜಾಸ್ತಿ ಕೆಲಸ ಮಾಡ್ತಾರೆ. ಅವರಿಗೆ ಬೇರೆ ಬೇರೆ ಪ್ರಕಾರದ ಜನರಿಗೆ ಬೇರೆ ಬೇರೆ ಪೋಷಾಂಶಗಳು ಅವರಿಗೆ ಸಿಗಬೇಕು. ಯಾಕೆಂದರೆ ಅವ್ರದ್ದು ಲೈಫ್ ಸ್ಟೈಲ್ ಬೇರೆ ಬೇರೆ ಇರ್ತದೆ. ಯಾಕೆಂದರೆ ಒಂದು ಜನರು ತುಂಬ ಕೆಲಸ ಮಾಡ್ತಾರೆ, ಅವರಿಗೆ ಎಷ್ಟು ಅವರು ಕೆಲಸ ಮಾಡ್ತಾರೆ ಅಷ್ಟೇ ಜಾಸ್ತಿ ಪೋಷಣೆ ಅವರಿಗೆ ಸಿಗಬೇಕು. ಈಗಿನ ಕಾಲದಲ್ಲಿ ನಾವು ಕೂತ್ಕೊಳ್ಳಿ ಜಾಸ್ತಿ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನೀವು ಆದಷ್ಟು ನೀವು 10 to 20 ಮಿನಿಟ್ಸಲ್ಲಿ ನೀವು ಎದ್ದೇಳಿ ಆ ಕಡೆ ಈ ಕಡೆ ಹೋಗಿದರೆ ಒಳ್ಳೆಯದು. ಏಕೆಂದರೆ ನೀವು ಎಕ್ಸಸೈಸ್ ಸಿಕ್ಕಲಿಲ್ಲದ್ರೆ ನಿಮಗೆ ಬೇಡದೆಲ್ಲ ರೋಗ ಬರ್ತದೆ. ಅದರಲ್ಲಿ ಡಯಾಬಿಟಿಸ್ ಇರಲಿ, ಬ್ಲಡ್ ಪ್ರೆಷರ್ ಇರಲಿ, ಮತ್ತು ನಿಮಗೆ ಒಬೆಸಿಟಿ ಇರಲಿ, ತೋರಾಗೋದು, ದಪ್ಪ ಆಗೋದಿರ್ಬೋದು. ಓಕೆ, ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲನಿಗೆ ನಾವು ಈಟ್ ಹೆಲ್ದಿ, ಆದರೆ ನಾವು ಒಳ್ಳೆಯಾಗಿ ಆಹಾರವನ್ನು ತಗೊಳ್ಬೇಕು, ಪೋಷಕಾಂಶ ಆಹಾರ. ಅದರಲ್ಲಿ ಜಾಸ್ತಿಯಾಗಿ ಒಂದು ಪ್ಲೇಟ್ ಮೆಥಡ್ ಹೇಳ್ತೇವೆ, ಪ್ಲೇಟ್ ಫುಡ್ ಮೆಥಡ್ ಅಂದರೆ ಒಂದು ಪ್ಲೇಟಿನಲ್ಲಿ ಅರ್ಧ ಭಾಗದ ಮಾಡಿದರೆ ಅದು ಅರ್ಧ ಭಾಗದಲ್ಲಿ ನಾವು ಜಾಸ್ತಿಯಾಗಿ ರೊಟ್ಟಿ, ರಾಗಿ ಮುದ್ದೆ ಅಥವಾ ಬೇರೆ ಬೇರೆ ಪ್ರಕಾರ ಜೋಳೆ ರೊಟ್ಟಿ ಅದೆಲ್ಲ ಒಂದು ಭಾಗದಲ್ಲಿ ಇಡಬೇಕು. ಇನ್ನೊಂದು ಭಾಗದಲ್ಲಿ ಜಾಸ್ತಿಯಾಗಿ ಇನ್ನೊಂದು ಅರ್ಧ ಭಾಗ ಇದೆಯಲ್ಲ ಅದನ್ನು ಕಾಲು ಭಾಗದಲ್ಲಿ ನಾವು ಜಾಸ್ತಿಯಾಗಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇಡಬೇಕು. ಏನಾದರೂ ಬಟಾಣಿ ಪಲ್ಯ ಅಥವಾ ಬೀನ್ಸ್ ಲತ್ತಾನೆ ಉಪ್ಕರಿ ಎಲ್ಲ ಮಾಡಿ ಅದೆಲ್ಲ ನಾವು ಡೈಲಿಯಾಗಿ ಮಿನಿಮಮ್ ಒಂದು ರೊಟ್ಟಿ ಒಟ್ಟಿಗೆ ಏನಾದರೂ ವೆಜಿಟೇಬಲ್ಸ್ ಅಂದರೆ ನಾವು ತರಕಾರಿ ಸಲ ತಿನ್ನಬೇಕಾಗ್ತದೆ, ಆಯಿತಾ? ಅದರಲ್ಲಿ
ಇನ್ನೊಂದು ಕಾಲಲ್ಲಿ ನಾವು ಜಾಸ್ತಿಯಾಗಿ ಹಾಲು ಮಜ್ಜಿಗೆ ಅಥವಾ ಫ್ರೂಟ್ಸ್ ಎಲ್ಲ ತಿನ್ನಬೇಕಾಗ್ತದೆ. ಸೊ ಅದು ಈಟ್ ಹೆಲ್ದಿ. ಇನ್ನೊಂದು ರೆಗ್ಯುಲರ್ ಎಕ್ಸಸೈಸ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅರ್ಧ ಗಂಟೆ ಮಿನಿಮಮ್ ನಾವು 30 ಮಿನಿಟ್ಸ್ ನಡೆದ್ರೆ ಮಿನಿಮಮ್ ಬ್ರಿಸ್ಕ್ ವಾಕಿಂಗ್ ಹೇಳ್ತಾರೆ. ಅದಕ್ಕೆ ಏನಾದರೂ ಜಸ್ಟ್ 2 ಕಿಲೋಮೀಟರ್ ತನಕ ನಡೆದರೆ ನಿಮಗೆ ಶುಗರ್ ಆಗಲ್ಲ, BP ಆಗಲ್ಲ, ಮತ್ತು ಏನಾದರೂ ಇದ್ದರೆ ಸಲ ಅದು ಕಂಟ್ರೋಲಲ್ಲಿ ಬರುತ್ತೆ. ಓಕೆ. ಇನ್ನೊಂದು ಈಗಿನ ಕಾಲದಲ್ಲಿ ನಾವು ಸೆಡೆಂಡ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಏನಂದರೆ ನಾವು ಜಾಸ್ತಿಯಾಗಿ ಕೆಲಸ ಮಾಡೋದು, ಕೂತ್ಕೊಳ್ಳಿ ಕೆಲಸ ಮಾಡಿದವರಿಗೆ, ಆಫೀಸ್ ವರ್ಕರ್ಸ್ ಹೇಳ್ತಾರೆ ಅವರಿಗೆ ಏನಾಗ್ತದೆ ಅಂದರೆ ಅವರಿಗೆ ಜಾಸ್ತಿಯಾಗಿ ಮಿನಿಮಮ್ 12 ಅವರ್ಸಿಂದ 15 ಅವರ್ಸ್ ತನಕ ಅವ್ರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದರೆ ಅವರಿಗೆ ಅವರದು ಏನು ತಿಂತಾರೆ ಅದರ ಮೇಲೆ ಅವರದು ಜ್ಞಾನ ಇರಲ್ಲ, ಅಂದರೆ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅವರು ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಯಾರು ಜಾಸ್ತಿಯಾಗಿ ಕೂತ್ಕೊಳ್ಳಿ ಕೆಲಸ ಆಫೀಸ್ ವರ್ಕರ್ಸ್ ಅವರೆಲ್ಲ ಇದ್ದರೆ ಅವರಿಗೆ ಅವರದ್ದು ಊಟದ ಅಭ್ಯಾಸ ಎಲ್ಲ ನೋಡಬೇಕಾಗ್ತದೆ. ಯಾವುದರಲ್ಲಿ ಜಾಸ್ತಿ ನಾವು ಜಂಕ್ ಫುಡ್ ಕಮ್ಮಿ ತಿಂದರೆ ಒಳ್ಳೆಯದು, ಅವರಿಗೆ ಜಾಸ್ತಿಯಾಗಿ ಪೋಷಕಾಂಶದ ಊಟ ಎಲ್ಲ ತಿಂದರೆ ಒಳ್ಳೆಯದು. ಮತ್ತು ಇನ್ನೊಂದಂದರೆ ಅವರು ಜಾಸ್ತಿಯಾಗಿ ಮಿನಿಮಮ್ ನಿಮಗೆ 4 to 5 ಲೀಟರ್ ನೀರು ದಿವಸಕ್ಕೆ ಕುಡಿಬೇಕಾಗ್ತದೆ. ಈಗ ಇದು ಏನಂದರೆ ಯಾವುದೆಲ್ಲ ವಸ್ತುಗಳಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ ಅದು ಕಾರ್ಬೋಹೈಡ್ರೇಟ್ಸ್ ಅಂದರೆ ಅದರಲ್ಲಿ ಸೀರಿಯಲ್ಸ್ ಬರ್ತದೆ. ಮತ್ತು ಸೀರಿಯಲ್ಸಲ್ಲಿ ನಮಗೆ ಅಕ್ಕಿ ಮತ್ತು ಗೋಧಿ, ರಾಗಿ, ಅದಕ್ಕೆ ಫಿಂಗರ್ ಮಿಲ್ ಹೇಳ್ತಾರೆ ಇಂಗ್ಲೀಷಲ್ಲಿ, ರಾಗಿ ಮುದ್ದೆ, ರಾಗಿ ಹೇಳ್ತಾರೆ, ಮತ್ತು ಜೋಳ. ಸೊ ಅದೆಲ್ಲ ಸೀರಿಯಲ್ಸಲ್ಲಿ ಬರುತ್ತೆ. ಅದರಿಂದ ಏನಾಗ್ತದೆ, ಫೈಬರ್ಸ್ ಸಿಗಿದೆ. ಅದು ಫೈಬರ್ಸ್ ನಾವು ಎಷ್ಟಾದರೂ ನಾವು ಹಾಗೆ ತಿಂದರೆ, ಸೀರಿಯಲ್ಸ್ ಜಾಸ್ತಿಯಾಗಿ ತಿಂದರೆ ಅದು ನಮ್ಮ ಕರಳಲ್ಲಿ ಏನಾದರೂ ಎಣ್ಣೆ ಪದಾರ್ಥ ಎಲ್ಲ ಜಾಸ್ತಿ ಏನಾದರೂ ನಾವು ಇವಾಗ ಆಯಿಲಿ, ಯಾರಿಗೆ ಕೊಲೆಸ್ಟ್ರಾಲ್ ಹೇಳ್ತಾರಲ್ಲ ಅವರಿಗೆ ಜಾಸ್ತಿ ಇದ್ದರೆ ಅವರಿಗೆ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನೊಂದು ಹೇಳೋದು ಪಲ್ಸಸಲ್ಲಿ ನಾವು ಹೇಳೋದು ಹಸಿರು ಕಾಳು ಮತ್ತು ಗ್ರೀನ್ ಗ್ರಾಮ್ ಹೇಳ್ತಾರೆ, ಪದಂಗಿ ಹೇಳ್ತಾರಲ್ಲ ಅದು. ಇನ್ನೊಂದು ಕಡಲೆ, ನೆಲಗಡಲೆ, ಅದೆಲ್ಲ. ಅದರಿಂದ ನಮ್ಮ ಮಕ್ಕಳ ಬುದ್ಧಿ ಬೆಳವಣಿಗೆಗೆಲ್ಲ ತುಂಬ ಒಳ್ಳೆಯದು. ತರಕಾರಿ ಒಳ್ಳೆಯದು, ಆದರೆ ಯಾಕೆಂದರೆ ನಿಮಗೆ BP ಪೇಷಂಟ್ಸ್ ಯಾರಿಗೆ BP ಮತ್ತು ಶುಗರ್ ಮತ್ತು ಗರ್ಭಿಣಿಯರಿಗೆ, ಮಕ್ಕಳಿಗೆ ಒಳ್ಳೆಯಾಗಿ ನೀವು ತರಕಾರಿ ಕೊಟ್ಟರೆ ಅದರಲ್ಲಿ ಏನಾಗ್ತದೆ ಅಂದರೆ ನೀವು ಅವರನ್ನ ಮಕ್ಕಳ ಬುದ್ಧಿ ಬೆಳವಣಿಗೆ ಒಳ್ಳೆಯದು. ಯಾಕೆಂದರೆ ನಿಮಗೆ ಮಿನಿಮಮ್ ಪ್ರೋಟೀನ್ಸ್ ಎಲ್ಲ, ವಿಟಮಿನ್ಸ್ ಎಲ್ಲ ಬೇಕು ನರದ ಡೆವಲಪ್ಮೆಂಟ್ಗೆ. ಯಾಕೆಂದರೆ ಒಂದೊಂದು ಮಕ್ಕಳಿಗೆ ಒಳ್ಳೆಯಾಗಿ ಪ್ರಾಯ ಆಗಿದ್ದ ಸಲ ಅವರಿಗೆ ತೂಕ ಕಮ್ಮಿ ಇದೆ, ತೂಕ ಜಾಸ್ತಿ ಇದೆ, ಅದು ಒಂದು ಪ್ರಕಾರ ಬರಬೇಕಿದ್ರೆ ಅವರಿಗೆ ಒಳ್ಳೆಯಾಗಿ ಕಾರ್ಬೋಹೈಡ್ರೇಟ್ಸ್ ಅಂತ ತಿನ್ನಬೇಕು, ಅಥವಾ ಅದರೊಟ್ಟಿಗೆ ಸ್ವಲ್ಪ ತರಕಾರಿ ಸಲ ತಿನ್ನಬೇಕಾಗ್ತದೆ. ಓಕೆ. ಈಗ ಪೊಟ್ಯಾಷಿಯಂ ವಿಟಮಿನ್ ಮೇಲೆ ಬರುತ್ತೆ. ವಿಟಮಿನ್ ಮತ್ತು ಮಿನರಲ್ಸ್ ಯಾಕೆಂದರೆ ಅದು ಸಲ ನಮ್ಮ ದೇಹಕ್ಕೆ ಒಳ್ಳೆಯದು. ಅದೆಲ್ಲ ರಕ್ತ ಸಂಚಾರಕ್ಕೆ ಮತ್ತು ರಕ್ತ ಬೆಳವಣಿಗೆ ಜಾಸ್ತಿ ಆಗಲಿಕ್ಕೆ ಅದೆಲ್ಲ, ಮತ್ತು ಅನೀಮಿಯಾ ಹೇಳ್ತಾರಲ್ಲ, ಏನು ಕಬ್ಬಿಣಾಂಶ ರಕ್ತದಲ್ಲಿ ಕಮ್ಮಿ ಇರುವ ಕಾರಣ ಅದು ಸಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಒಳ್ಳೆಯಾಗಿ ಫ್ರೂಟ್ಸನ್ನು ತಿನ್ನಬೇಕಾಗ್ತದೆ. ಅದರಲ್ಲಿ ಮಿನಿಮಮ್ ಕಮ್ಮಿ ರೇಟಲ್ಲಿ ಸಿಗೋದು ಈಗ ಚೀಕುವಲ್ಲಿ ಏನಾಗ್ತದೆ ಅಂದರೆ ಅದರಲ್ಲಿ ತುಂಬ ಕಬ್ಬಿಣಾಂಶ ಇರುತ್ತೆ. ಮತ್ತು ಆ್ಯಪಲ್ ಇರಲಿ, ಆರೆಂಜ್ ಇರಲಿ, ಮತ್ತು ದಾಳಿಂಬೆ ಇರಲಿ, ಅದೆಲ್ಲ, ಕ್ಯಾರೆಟ್. ನಿಮಗೆ ವಿಟಮಿನ್ A ಜಾಸ್ತಿ ಇದ್ದರೆ ಏನೆಲ್ಲ ತೊಂದರೆ ಬರಲ್ಲ ಅಂದರೆ ಅದರಲ್ಲಿ ಒಂದು ಕಣ್ಣಿನ ತೊಂದರೆ ಆಗಲ್ಲ. ಇನ್ನೊಂದು ನಿಮಗೆ ಪ್ರೆಗ್ನೆಂಟ್ ಇರುವಾಗ ಫೋಲಿಕ್ ಆ್ಯಸಿಡ್ ಹೇಳ್ತಾರೆ, ನಾವು ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ನಾವು ಕೊಡ್ತಾ ಇದ್ದೇವಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ. ಯಾಕೆಂದರೆ ನ್ಯೂರಲ್ ಡಿಫೆಕ್ಟ್, ಅದರ ಒಂದು ತಲೆಯಿಂದ ನರ ಬರುತ್ತೆ, ಅದಕ್ಕೆ ಏನಾದರೂ ತೊಂದರೆ ಆಗಬಾರ್ದು ಮತ್ತು ಅಂಗವಿಕಲ ಆಗಬಾರ್ದು. ಅದಕ್ಕೆ ಫೋಲಿಕ್ ಆ್ಯಸಿಡ್, ವಿಟಮಿನ್ B9 ಹೇಳ್ತವೆ. ಇನ್ನೊಂದು ನಾವು ವಿಟಮಿನ್ B12 ತಿಂದರೆ ಅವರಿಗೆ ರಕ್ತಾಂಶ ಮತ್ತು ಕೆಂಪು ರಕ್ತಾಂಶ ಎಲ್ಲ ಕಮ್ಮಿ ಆಗಬಾರ್ದು, ಅದಕ್ಕೋಸ್ಕರ. ಮತ್ತು ಕಿಡ್ನಿ ಮತ್ತು ಲಿವರ್ ಡಿಸೀಸಸ್ಗೆಲ್ಲ ಯೂಸ್ ಆಗ್ತದೆ. ಇನ್ನೊಂದು ವಿಟಮಿನ್ ಸಿ ಜಾಸ್ತಿಯಾಗಿ ನೀವು ಇದರಲ್ಲಿ ಆರೆಂಜ್, ಲಿಂಬೆ ಪುಳಿ ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ.
ಅದು ನೀವು ತಗೊಳ್ಳಿದ್ರೆ ನಿಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಹೇಳ್ತವೆ, ಅದಕ್ಕೆ ಜಾಸ್ತಿಯಾಗಿ ರಕ್ತ ನಿಲ್ಲುವುದಿಲ್ಲ. ಏನಾದರೂ ಕಟ್ಟಾಗಿದ್ರೆ, ಏನಾದರೂ ಗಾಯ ಆಗಿದ್ರೆ ರಕ್ತ ನಿಲ್ಲಿಲ್ಲದ್ರೆ ಸಲ ಅದು ಕಾರಣ ನಿಮ್ಮ ವಿಟಮಿನ್ ಸಿ ಕಮ್ಮಿ ಇದ್ರೆ ಸಲ ಹಾಗೆ ಬರುತ್ತದೆ. ಕ್ಯಾನ್ಸರ್ಗೆ ಪ್ರಿವೆನ್ಷನ್, ರೋಗ ನಿರೋಧ ಶಕ್ತಿಗೆ ಒಳ್ಳೆಯದು ವಿಟಮಿನ್ ಸಿ. ಕ್ಯಾನ್ಸರ್ ಎಲ್ಲ ಬರಲ್ಲ, ಅದೆಲ್ಲ ವಿಟಮಿನ್ ಸಿ ಜಾಸ್ತಿ. ವಿಟಮಿನ್ ಸಿ ಜಾಸ್ತಿ ಅಂದರೆ ಆ್ಯಪಲಲ್ಲಿ, ಆರೆಂಜಲ್ಲಿ, ಮಾವಿನಕಾಯಲ್ಲಿ ಅದೆಲ್ಲ ಜಾಸ್ತಿ ಇರುತ್ತೆ. ವಿಟಮಿನ್ ಡಿ, ಇದು ಒಂದು ವಿಟಮಿನ್ ಡಿ ನಾವು ಜಸ್ಟ್ ಮಿನಿಮಮ್ 1 ಗಂಟೆ ಬಿಸಿಲಿನಲ್ಲಿ ನಿಂತರೆ ವಿಟಮಿನ್ ಡಿ ನಮಗೆ ಸಿಗುತ್ತೆ. ನಾವು ತಿನ್ನಲಾದ್ರೆ ಸಲ ತೊಂದರೆ ಇಲ್ಲ, ಯಾಕೆಂದರೆ ನಮ್ಮ ಸೂರ್ಯನ ಕಿರಣದಿಂದ UV ರೇಸ್ ಹೇಳ್ತಾರಲ್ಲ, ಅದು ವಿಟಮಿನ್ ಡಿ ಏನಾಗ್ತದೆ ಅಂದರೆ ಅದು ನಮ್ಮ ದೇಹಕ್ಕೆ ಕರಳಲ್ಲಿ ಹೋಗಿ ಕ್ಯಾಲ್ಶಿಯಂ ನಾವೇನಾದ್ರು ತಿಂತಾರೆ, ಹಾಲು ಏನಾದರೂ ತಿಂದರೆ ಅದು ಕರಳಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದೇ ಮೂಲೆಲ್ಲ ಗಟ್ಟಿ ಮಾಡಲಿಕ್ಕೆ ವಿಟಮಿನ್ ಡಿ ಬೇಕಾಗ್ಬೋದು. ಮತ್ತು ವಿಟಮಿನ್ ಇಂದ ಎಲರ್ಜಿ ಎಲ್ಲ ಕಮ್ಮಿ ಬರುತ್ತೆ ವಿಟಮಿನ್ ಇಂದ. ಆರೋಗ್ಯ ಮತ್ತು ಪೋಷಣ ಅದರ ಒಟ್ಟಿಗೆ ಹೇಗೆ, ಅದರ ರಿಲೇಷನ್ ಏನು? ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ವುಮೆನ್, ನಾರ್ಮಲ್ ಲೇಡೀಸ್ ಇರಲಿ, ಅವರೇನಾದರೂ ಡೈಲಿ ತಿಂತಾರೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗ್ತದೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಇನ್ನೊಂದು ಮಗು ಇದೆ. ಸೊ ಅವರಿಗೆ ಮಗುವಿಗೆ ಪೋಷಣ ಜಾಸ್ತಿ ಸಿಗಬೇಕಿದ್ದ ಕಾರಣ ಅದಕ್ಕೆ ಅವರಿಗೆ ಒಳ್ಳೆಯಾಗಿ ಫ್ರೂಟ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ವಿಟಮಿನ್ಸ್ ಎಲ್ಲ ತಿನ್ನಬೇಕಾಗ್ತದೆ. ಮತ್ತು ಬ್ರೆಸ್ಟ್ ಫೀಡಿಂಗಲ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಹೇಳ್ತಾರೆ. ಅದು 0 to 6 months ತನಕ ಕಂಟಿನ್ಯೂಸ್ ಆಗಿ ಮಗುವನ್ನು ಖಾಲಿ ಎದೆ ಹಾಲನ್ನು ಕುಡಿಸ್ಬೇಕಾಗ್ತದೆ. ಬೇರೆ ನೀರು ಏನು ಬೇಡ, ಬೇರೆ ಹಾಲು, ದನದ ಹಾಲು ಏನು ಕೊಡಬಾರ್ದು, ಖಾಲಿ ಅಮ್ಮನ ಹಾಲನ್ನು ಕೊಡಿಸ್ಬೇಕಾಗ್ತದೆ. ಅದರಲ್ಲಿ ಸಲ 6 months ಇಂದ 1 ವರ್ಷ ತನಕ ಅವರಿಗೆ ವೀನಿಂಗ್ ಹೇಳ್ತವೆ. ಅದರಲ್ಲಿ ನಾವು 2 years ತನಕ ಬ್ರೆಸ್ಟ್ ಫೀಡಿಂಗ್ ಕೊಡಲೇಬೇಕು. ಅದರಲ್ಲಿ ಸಲ ನಾವು 6 months ಇಂದ ನಾವು ಊಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಬಟಾಟೆ ಅನ್ನು ಬಿಸಿ ಮಾಡಿ, ಅದನ್ನು ಸ್ಮ್ಯಾಶ್ ಪೊಟ್ಯಾಟೊ ಹೇಳ್ತಾರೆ, ಅದು ಬಟಾಟೆಯನ್ನು ಬಿಸಿ ಮಾಡಿ ಅದರೊಟ್ಟಿಗೆ ಸಕ್ಕರೆ ಹಾಕಿ ಮತ್ತು ಜೇನುತುಪ್ಪ ಹಾಕಿ ಮತ್ತು ಬಾಳೆಹಣ್ಣಲ್ಲಿ ಹಾಕಿ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಅವರನ್ನು ತಗೊಳ್ಬೇಕಾಗ್ತದೆ. ಕಂಟ್ರೋಲಲ್ಲಿ ಇಲ್ಲದ್ರೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಮೇಂಟೈನ್ ಮಾಡಬೇಕು. ದಿವಸಕ್ಕೆ 3 ಸತಿಯೇ ತಿನ್ನಬೇಕಾಗ್ತದೆ. ಅದರಲ್ಲಿ ಸಲ ನಾನು ಮುಂದಲ್ಲಿ ಹೇಳಿದಲ್ಲ, ಒಂದು ಪ್ಲೇಟಲ್ಲಿ ಒಂದು ಅರ್ಧ ಭಾಗ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದರಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇರುತ್ತೆ. ಓಕೆ, ಇನ್ನೊಂದರಲ್ಲಿ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್. ಇದು ಈಗ ರೋಗ ಎಲ್ಲ ಜಾಸ್ತಿ ನಡೀತಾ ಇದೆ. ಯಾಕೆಂದರೆ ಸ್ವೀಟ್ಸ್, ಕಾರ್ಬೋಹೈಡ್ರೇಟ್ಸಲ್ಲಿ 2 ಪ್ರಕಾರದ್ದು ಇರ್ತದೆ. ಅದು ಸ್ವೀಟ್ಸ್ ಜಾಸ್ತಿ ಸ್ಟಾರ್ಚ್ ಹೇಳ್ತೇವೆ ಅದಕ್ಕೆ. ಅದು ನಾವು ಫ್ರೂಟ್ಸ್ ಎಲ್ಲ ತಿಂದರೆ 2 ಸಿಂಪಲ್ ಇರ್ತದೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸಲ್ಲಿ ಅಂದರೆ ನಾವು ಏನಾದರೂ ಸ್ವೀಟ್ಸ್ ತಿಂದರೆ ಅಥವಾ ಏನಾದರೂ ಫ್ರೂಟ್ಸ್ ತಿಂದರೆ ಫ್ರೂಟ್ಸಲ್ಲಿ ಕಾಂಪ್ಲೆಕ್ಸ್ ಆಗಿರ್ತದೆ. ಅದೇನಾಗಿದ್ರೆ ಅದರಲ್ಲಿ ಶುಗರ್ ಎಲ್ಲ ಕಮ್ಮಿ ಇರ್ತದೆ ಫ್ರೂಟ್ಸ್ ತಿಂದರೆ. ಸೊ ಯಾರಿಗೆ ಡಯಾಬಿಟಿಸ್ ಏನಾದರೂ ಇದ್ದರೆ ಅವರು ಫ್ರೂಟ್ಸಲ್ಲಿ ಯಾವುದು ಅವಾಯ್ಡ್ ಮಾಡಬೇಕಂದ್ರೆ ಅವರು ಒಂದು ಬಚ್ಚಂಗಾಯಿ, ವಾಟರ್ ಮೆಲನ್ ಹೇಳ್ತೇವೆ ಅದಕ್ಕೆ, ಮತ್ತು ಇದರಲ್ಲಿ ತರಕಾರಿಯಲ್ಲಿ ಬಟಾಟೆ. ಯಾಕೆಂದರೆ ಅದೆಲ್ಲ ಇದೆರಡು ವಸ್ತುಗಳನ್ನು ಜಾಸ್ತಿ, ಮತ್ತು ಬಾಳೆಹಣ್ಣು, ಇದು 3ಗಳನ್ನು ಜಾಸ್ತಿ ತಿಂದರೆ ಅದು ಶುಗರ್ ರೇಟ್ ಜಾಸ್ತಿ ಆಗುತ್ತೆ. ಆಯಿತಾ? ಬೇರೆ ಯಾವುದು ಫ್ರೂಟ್ಸ್ ಡಯಾಬಿಟಿಸ್ ಅವರಿಗೆ ತಿನ್ಬೋದು ಅಂದರೆ ಅವರಿಗೆ ಆ್ಯಪಲ್, ಆರೆಂಜ್ ಮತ್ತು ದಾಳಿಂಬೆ, ಅದು ಒಳ್ಳೆಯದು, ಕಿಡ್ನಿಗೆ ಸಲ ಒಳ್ಳೆಯದು ಮತ್ತು ಶುಗರ್ಗೆ ಸಲ ಒಳ್ಳೆಯದು. BP ಜಾಸ್ತಿ, ಹೈಪರ್ ಟೆನ್ಷನ್, BP ಜಾಸ್ತಿ ಇದ್ದವರಿಗೆ ಉಪ್ಪು ಪ್ರಮಾಣ ಕಮ್ಮಿ ತಿನ್ನಬೇಕು, ಎಣ್ಣೆ ಪದಾರ್ಥ ಕಮ್ಮಿ ತಿನ್ನಬೇಕು, ಫ್ರೈಡ್ ಐಟಮ್ಸ್ ಹೇಳ್ತೇವೆ, ಎಣ್ಣೆಯಲ್ಲಿ ಫ್ರೈ ಮಾಡುವ ಐಟಮ್ಸ್ ಎಲ್ಲ ಕಮ್ಮಿ ಆಗಬೇಕು. ಪೋಸ್ಟ್ ಮೆನಪಾಸಲ್ ವುಮೆನ್ ಅಂದರೆ ಆಫ್ಟರ್ 50 years ಅವರಿಗೆ ಮುಟ್ಟು ಸ್ಟಾಪ್ ಆಗಿದ್ದು, ಮತ್ತು ಆಫ್ಟರ್ 50 years ಅವರಿಗೆ ಏನಾಗ್ತದೆ ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನ್ ಈಸ್ಟ್ರೋಜನ್ ಹಾರ್ಮೋನ್ ಇರ್ತದೆ, ಅದು ಕಮ್ಮಿ ಆಗುತ್ತೆ. ಕಮ್ಮಿ ಆದರೆ ಏನು ಮಾಡಬೇಕಾಗ್ತದೆ ಅಂದರೆ ಅವರಿಗೆ ಕ್ಯಾಲ್ಶಿಯಂ ಪ್ರಮಾಣ ಕಮ್ಮಿ ಆಗುತ್ತೆ, ಕ್ಯಾಲ್ಶಿಯಂ ಉತ್ಪನ್ನ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಅವರು ಅಥವಾ ಜಾಸ್ತಿಯಾಗಿ ಅವರಿಗೆ ಹಾಲ್ದ ಐಟಮ್ಸ್ ಕೊಡಬೇಕು ಅಥವಾ ಅವರಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗ್ತದೆ. ಡ್ಯಾಶ್ ಡಯಟ್ ಇದೇನೆಂದರೆ ಡಯಟರಿ ಅಪ್ರೋಚ್ ಟು ಸಿಸ್ಟಮಿಕ್ ಆ್ಯಂಡ್ ಹೈಪರ್ ಟೆನ್ಷನ್. ಅದೇನೆಂದರೆ ಇದು ಡ್ಯಾಶ್ ಡಯಟ್ ಅಂದರೆ ಒಂದು ಪ್ಲೇಟಿನಲ್ಲಿ ಮಿನಿಮಮ್ ನಿಮಗೆ 1 ಭಾಗ ಫ್ರೂಟ್ಸ್ ಇರಬೇಕು,
ಒಂದು ಭಾಗ ವೆಜಿಟೇಬಲ್ಸ್ ಇರಬೇಕು, ಒಂದು ಭಾಗ ಡ್ರೈ ಫ್ರೂಟ್ಸ್ ಆಗಿರಬೇಕು, ಮತ್ತು ಇನ್ನೊಂದು ಭಾಗ ನೀರಾಂಶ ಇರಬೇಕು. ಮಿನಿಮಮ್ 3-2 ಸತಿ ನೀರು ಅವರಿಗೆ ಕುಡಬೇಕಾಗ್ತದೆ. ಮತ್ತು ವೆಜಿಟೇಬಲ್ಸ್. ಥ್ಯಾಂಕ್ ಯು. ಇವತ್ತಿನ ಪೋಷಣ ಅಭಿಯಾನ ಮಾಸಾಚರಣೆ ನಿಮಗೆಲ್ಲರಿಗೂ ಗೊತ್ತಿದೆ. ವಾರ್ಷಿಕವಾಗಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಯಾವಾಗಲೂ ಪೌಷ್ಟಿಕ ದಿನಾಚರಣೆಯನ್ನು ಪೌಷ್ಟಿಕ ತಿಂಗಳಂತೂ ಆಚರಿಸ್ತೀವಿ. ಹಾಗಾಗಿ ಇವತ್ತಿನ ನಮ್ಮ ಯನಪೋಯ ಯೂನಿವರ್ಸಿಟಿ ದೇರ್ಲಕಟ್ಟೆಯಿಂದ ಡಾಕ್ಟರ್ಸ್ ಬಂದಿದ್ದಾರೆ, ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಹಾಗೂ ಕೊಣಾಜೆ ಗ್ರಾಮ ಪಂಚಾಯತ್ ಹಾಗೂ ವಿಶ್ವಮಂಗಳ ವಿದ್ಯಾಸಂಸ್ಥೆಯ ಕೊಣಾಜೆ ಹಾಗೂ ನಾನು ಆಯುಷ್ ಇಲಾಖೆಯಿಂದ ಕರ್ನಾಟಕ ಸರ್ಕಾರ. ಮೊದಲನೇದಾಗಿ ನಾನು ಪರಿಚಯನ ಮಾಡ್ಕೊಳ್ತೇನೆ. ನಾನು ಡಾಕ್ಟರ್ ಸಹನಾ ಅಂತ. ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಳ್ಳಾಲೆನಲ್ಲಿ ಅಲ್ಲಿ ಒಂದು ತಾಲೂಕು ಆಯುಷ್ ಘಟಕ ಆಸ್ಪತ್ರೆ ಇದೆ. ಅಲ್ಲಿ ನಾನು ಆಯುರ್ವೇದಿಕ್ ಡಾಕ್ಟರ್ ಕಾರ್ಯನಿರ್ವಹಿಸುತ್ತಿದ್ದೀನಿ. ಇವತ್ತಿನ ಹೆಚ್ಚಿನ ಅಂಶ ಮುಖ್ಯವಾದ ವಿವರಣೆಯು ಡಾಕ್ಟರ್ ಶ್ರೀನಿವಾಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯ ಪೌಷ್ಟಿಕ ಅಂದರೆ ಏನು, ಪೋಷಣೆ ಅಂದರೆ ಏನು, ಯಾರಿಗೆಲ್ಲ ಪೌಷ್ಟಿಕ ಆಹಾರ ನೀಡಬೇಕು, ಸಾಧಾರಣವಾಗಿ ಎಲ್ಲರಿಗೆ ಮಗು ಹುಟ್ಟಿದಾಗಿಂದ ನಮ್ಮ ಜೀವನದ ಚಕ್ರ ನಡೀತದೆ ಅಲ್ವಾ. ಮಗು 0 to 5 years ಒಂದು ರೀತಿಯ ಆಹಾರ ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ನಂತರ 5 ವರ್ಷದಿಂದ 10 ವರ್ಷ, ಅದರ ನಂತರ ಮಕ್ಕಳು ಆದಾಗ 10 ವರ್ಷದಿಂದ 18 ವರ್ಷ ತನಕ. ಅದಾದಮೇಲೆ ಅವರು ಇನ್ನು ಮುಂದಿನ ಜೀವನ ಆಗಿ ಇದೊಂದು ಚಕ್ರ ಹೇಳ್ತೀವಲ್ಲ, ಈ ಜೀವನದ ಚಕ್ರ ನಡಿಬೇಕಾದ್ರೆ ನಾವು ಎಲ್ಲ ರೀತಿಯಲ್ಲಿ ಎಲ್ಲ ಹಂತದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಜಾಗ್ರತೆ ಮಾಡಬೇಕು. ಯಾಕೆ ನಾವು ಇದೆಲ್ಲ ಪೌಷ್ಟಿಕ ಕಾರ್ಯಕ್ರಮವನ್ನು ಆಚರಿಸ್ತೀವಿ? ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ತುಂಬ ಕೇಸಸ್ ಇದೆ ಎಲ್ಲಿ ಮಹಿಳೆಯರು ಮಕ್ಕಳು ಪೌಷ್ಟಿಕಾಂಶದಿಂದ ಕೊರತೆಯಿಂದ ತುಂಬ ಕಾಯಿಲೆಗಳನ್ನು ಹೊಂದಿರ್ತಾರೆ. ಹಾಗಾಗಿ ನಾವು ಯಾಕೆ ಸರ್ಕಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ? ಯಾಕೆಂದರೆ ನಾವು ಸ್ವಲ್ಪ ಪೌಷ್ಟಿಕತೆ ಬಗ್ಗೆ ತುಂಬ ಸೀರಿಯಸ್ ಆಗಿ ನಾವು ಇದನ್ನು ಯೋಚನೆ ಮಾಡಬೇಕು. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಜನರಲ್ ಆಗಿ ಮಾತಾಡುವ. ಈಗ ನಮ್ಮ ಶರೀರ ಅಂದರೆ ಏನು? ಶರೀರ ಅಂದರೆ 70% ನೀರು ಅಲ್ವಾ. ಮತ್ತು ಕೆಲವೊಂದು ಅಂಗಗಳು ನಮ್ಮ ಶರೀರಕ್ಕೆ ಏನು ಬೇಕು ಹೇಳಿ? ನೀರು ಅಲ್ವಾ. ನೀರು ಮತ್ತು ನಾವೇನು ಆಹಾರ ಸೇವಿಸ್ತೀವಿ, ಇಡೀ ಶರೀರ ಇರುವುದೇ ನಮ್ಮ ಆಹಾರದಿಂದ. ಅದಕ್ಕೆ ನಾವು ಆಹಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ಆಹಾರ ಇಲ್ಲದೆ ಗಾಡಿ ಹೇಗೆ ನಡೀತದೆ? ಗಾಡಿ ನಡೆಯೋದು ಫ್ಯೂಲಿಂದ ಅಲ್ವಾ. ಸೊ ಫ್ಯೂಲೇ ಇಲ್ಲ ಮೈಯಿಗೆ, ನಮ್ಮ ಆಹಾರನೇ ಇಲ್ಲ ಮೈಯಿಗೆ ಅಂದರೆ ನಮ್ಮ ಚಟುವಟಿಕೆಗಳು ಹೇಗೆ ನಡೆಸಬೇಕು? ಹಾಗಾಗಿ ಮುಖ್ಯ ಅಂಶ ಆರೋಗ್ಯದ ಅಂದರೆ ಆಹಾರದಿಂದ. ಆಹಾರನ ನಾವು ಹೇಗೆ ಇದು ಮಾಡೋದು? ಈಗ ನಾವು ಏನು ಆಹಾರ ತಗೊಳ್ತೀವಿ ಅದೇ ರೀತಿಯಲ್ಲಿ ಬರೀ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ ಸಹ ಅದಕ್ಕೆ ಪರಿಣಾಮ ಇದೆ. ಈಗ ಉದಾಹರಣೆಗೆ ಹೇಳ್ತೀನಿ. ಈಗ ಕೆಲವೊಂದು ಆಹಾರ ನೀವೇ ನೋಡಿ, ನಿಮ್ಮ ಪ್ರಕೃತಿಗೆ ಅನುಸಾರ ಕೆಲವೊಂದು ಆಹಾರ ನಿಮಗೆ ಸೂಟ್ ಆಗಲ್ಲ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾನಿವತ್ತು ಇದೆಲ್ಲ ಬಗೆ ಆಹಾರನೂ ತಿಂತೀನಿ, ಎಲ್ಲನೂ ಸರಿ ತಿಂತೀನಿ, ಮನೆಗೆ ಹೋಗ್ತೀನಿ, ನಾನು ಹೇಗಿರ್ತೀನಿ ನೀವೇ ಹೇಳಿ. ನನಗೆ ಒಂದು ವೇಳೆ ನನಗೆ ಚುರುಕಾಗಿದ್ದರೆ, ಒಳ್ಳೆ ಲೈಟಾಗಿ ಆ್ಯಕ್ಟಿವ್ ಆಗಿದ್ದರೆ ಅದು ಅರ್ಥ ಏನು? ನನಗೆ ಈ ಆಹಾರ ಸೂಟ್ ಆಗಿದೆ ನನ್ನ ಮೈಗೆ ಅಲ್ವಾ. ಒಂದು ವೇಳೆ ಇದೇ ಆಹಾರ ನನ್ನ ಮನೆಗೆ ಹೋಗಿ ನಂಗೆ ತುಂಬ ಒಂಥರ ಆಲಸ್ಯ, ನಿದ್ದೆ ಬರೋದು, ಜಡತ್ವ ಇದ್ದರೆ ಅದರ ಅರ್ಥ ಏನು? ನಾನು ಜಾಸ್ತಿ ತಿಂದಿದ್ದೀನಿ ಅಲ್ವಾ. ಎರಡನೇದು, ನನಗೆ ಈ ಆಹಾರ ಸೂಟ್ ಆಗಲಿಲ್ಲ ನನ್ನ ಮೈಗೆ. ಹಾಗಾಗಿ ನಾವೇ ಕಾರಣ. ಈಗ ನಾವೇನು ಆಹಾರ ಸೇವಿಸಬೇಕು ನಮ್ಮ ಪ್ರಕೃತಿ ಅನುಸಾರ ನಾವು ಯೋಚನೆ ಮಾಡಿ ಆಹಾರ ತೊಗೋಬೇಕು ಅಲ್ವಾ. ಈಗ ನಾನ್ ವೆಜ್ ಆಹಾರ ತೊಗೊಂಡಾಗ ನಮಗೇನು ಅನಿಸ್ತದೆ? ಸ್ವಲ್ಪ ಮೈ ಹೆವಿ ಆಗ್ತದೆ, ನಮಗೆ ಹೊಟ್ಟೆ ತುಂಬುತ್ತೆ ಅಲ್ವಾ. ನಾವು ಒಂದು ಫಂಕ್ಷನ್ ಹೋದಾಗ ನಮಗೆ ಅನಿಸಲ್ಲ, ತುಂಬ ತಿಂತೀವಿ ಯಾಕಂದರೆ ಹೊರಗಡೆ ಊಟ. ಒಳ್ಳೆ ತಿಂದ ಮೇಲೆ ಮನೆಗೆ ಬಂದಾಗ ಏನಾಗ್ತದೆ? ಅಜೀರ್ಣ, ಹೊಟ್ಟೆ ಉಬ್ರಿಸ, ಅದೆಲ್ಲ ತೊಂದರೆಗಳಾಗ್ತವೆ. ಅದರ ಅರ್ಥ ಏನು? ನಮ್ಮ ಮೈಗೆ ಅದು ಸೂಟ್ ಆಗಲ್ಲ. ಅದಕ್ಕೆ ನಾವು ತುಂಬ ಜಾಗೃತಿಯಿಂದ ಆಹಾರನ ಸೇವನೆ ಮಾಡಬೇಕು. ಮತ್ತು ಮಾನಸಿಕವಾಗಿ ಅಷ್ಟೇ, ನಮಗೆ ತುಂಬ ಟಯರ್ಡ್ ಆಗೋದು, ನಿದ್ದೆ ಬರೋದು, ತುಂಬ ಆಕಳಕ್ಕೆ ಬರ್ತದೆ. ಅದರ ಅರ್ಥ ಏನು? ನಮಗೆ ಜಡತ್ವ ಅಂದರೆ ತಿಂದದ ಆಹಾರ ಸರಿ ಜೀರ್ಣ ಆಗಲಿಲ್ಲ. ಸೊ ಕಫ ಪ್ರಕೃತಿ ಜಾಸ್ತಿ ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ ಆಯುರ್ವೇದ ಅಂದರೆ ಏನು? ಸೈನ್ಸ್ ಆಫ್ ಲೈಫ್ ಅಂತ. ನಾವು ಹೇಗೆ ಜೀವನವನ್ನು ಮಾಡಬೇಕು, ಹೇಗೆ ಜೀವನವನ್ನು ನಡೆಸಬೇಕು, ಲೈಫನ್ನು ಹೇಗೆ ನಾವು ಜಾಗೃತಿಯಿಂದ ಆಹಾರದಿಂದ ಹೇಗೆ ನಾವು ಕಾಪಾಡಬೇಕು.
ಇನ್ನೊಂದು ವಿಷಯ ನಾನು ಹೇಳಿದ್ದೀನಿ, ನೀವು ಹೇಳ್ಬೋದು ವೆಜಿಟೇರಿಯನ್ ಯಾಕೆ, ನಾವು ನಾನ್ ವೆಜ್ ಯಾಕೆ ತಿನ್ಬಾರ್ದಂತ. ತಿನ್ನಬಹುದು, ಅದು ನಿಮ್ಮ ಪ್ರಕೃತಿ ಮೇಲೆ. ನೋಡಿ, ವೆಜಿಟೇರಿಯನ್ ಆಹಾರ ಏನು ಹೇಳಿ, ಪ್ಲಾಂಟ್ಸ್ ಅಲ್ವಾ, ಗಿಡ ಮೂಲಿಕೆ. ಈಗ ನೀವೆಲ್ಲ ಮಾಡಿದ್ರಲ್ಲ ಸೊಪ್ಪು ತರಕಾರಿ, ಈಗ ನೋಡಿ ನಾವು ಅದು ಸಹ ಜೀವ ಅಲ್ವಾ, ಪ್ಲಾಂಟ್ಸ್ ಮತ್ತು ಗಿಡ ಮೂಲಿಕೆ ಸಹ ಜೀವ, ಹಾಗೆ ಪ್ರಾಣಿಗಳು ಸಹ ಜೀವ. ಸೊ ಎರಡೂ ರೀತಿಯಲ್ಲಿ ನಾವು ಒಂದು ಜೀವವನ್ನು ತೆಗಿತೀವಿ ಅಲ್ವಾ. ಈಗ ಸೊಪ್ಪು ಪ್ಲಾಂಟ್ಸ್ ಎಲ್ಲ ಜೀವ ಅಲ್ವಾ, ಜೀವಂತ ಇರುವಂಥದ್ದು. ನಾವು ಅದನ್ನು ಕಟ್ ಮಾಡಿ ಪಲ್ಯ ಮಾಡಿ ಸೇವಿಸ್ತೀವಿ. ಸೊ ಹಾಗಾಗಿ ನಾವು ತುಂಬ ಹೃತ್ಪೂರ್ವಕವಾಗಿ ಈ ಪ್ರಕೃತಿ ನಿಯಮಗೆ ತುಂಬ ಆಭಾರಿ. ಯಾಕೆಂದರೆ ನಾವು ಆ ಪ್ಲಾಂಟ್ಸಿಂದ ನಾವು ಅವರ ಜೀವ ತೆಗೆದು ನಾವು ತಿಂತಾ ಇದ್ವಿ ನಮ್ಮ ರಕ್ಷಣೆಗಾಗಿ. ಸೊ ಅದನ್ನು ಫಸ್ಟ್ ನೆನ್ಪಿಟ್ಕೋಬೇಕು. ಪ್ಲಾಂಟ್ಸಲ್ಲಿರುವಂಥ ಏನೆಲ್ಲ ಜೀನ್ಸ್ ಉಂಟಲ್ಲ ಅದೆಲ್ಲ ನಮ್ಮ ಮೈಗೆ ಬರುತ್ತೆ. ಸೊ ನಾವು ಒಳ್ಳೆ ಕ್ವಾಲಿಟೀಸ್ ಜಾಸ್ತಿ ಒಳ್ಳೆ ರೀತಿಯ ಅದರ ಪ್ಲಾಂಟ್ಸ್ ಗುಣನೂ ಹೊಂದ್ಕೊಳ್ತೀವಿ. ಇನ್ನೊಂದು ಕಡೆ ನೀವು ನಾನ್ ವೆಜ್ ಹೇಳ್ಬೋದು, ಯಾಕೆ ನಾನ್ ವೆಜ್ ಅಂತ ತಿನ್ಬೋದು, ಅದು ನಿಮ್ಮ ಪ್ರಕೃತಿಗೆ ಅನುಸಾರ. ಆದರೆ ಅದು ನಾವು ನೋಡ್ಬೇಕು. ನೋಡಿ, ನಾನ್ ವೆಜ್ ಯಾರು ಜಾಸ್ತಿ ತಿನ್ನೋದು ಹೇಳಿ, ಜಾಸ್ತಿ ಪ್ರಾಣಿಗಳು ಅಲ್ವಾ, ಅವರು ಯಾರು ಕಾರ್ನಿವರ್ಸ್ ಇರ್ತಾರಲ್ಲ ಪ್ರಾಣಿಗಳು ಜಾಸ್ತಿ ತಿನ್ನೋದು. ಯಾಕಂದರೆ ಅವರ ಮೈಕಟ್ಟು ಆಗಿದೆ, ಅವರ ಹೊಟ್ಟೆ, ಅವರ ಹಲ್ಲು ಅದೆಲ್ಲ ಕರೆಕ್ಟಾಗಿ ಸೀಮಿತವಾಗಿ ಮಾಂಸವನ್ನು ಹರಿದು ತಿನ್ನುವಂಥದ್ದಿದೆ ಅಲ್ವಾ. ನಮ್ಮದೇ ಹೇಗಿದೆ, ನಮ್ಮ ಹಲ್ಲು ಹೇಗಿದೆ. ಹಾಗೆ ನಾವು ಯೋಚನೆ ಮಾಡಬೇಕು ಯಾವ ಆಹಾರ ನಾವು ತಿನ್ನಬೇಕಂತ. ತಿನ್ನೋದು ಬೇಡ ಅಂತ ಹೇಳ್ತಲ್ಲ, ಆದರೆ ಪ್ರಮುಖವಾಗಿ ನೀವು ನೋಡಿದರೆ ಮೊಟ್ಟೆ ಒಳ್ಳೆಯದು, ಚಿಕನ್ ಮಾಂಸ ಓಕೆ ನೀವು ಸ್ವಲ್ಪ ವಾರಕ್ಕೊಮ್ಮೆ ಅಥವಾ ತಿಂಗಳಕ್ಕೊಮ್ಮೆ. ಆದರೆ ಬೆಸ್ಟ್ ಫಿಶ್ ನಮ್ಮ ಕೋಸ್ಟಲ್ಲಿರೋ ಮೀನು ತುಂಬಾ ಒಳ್ಳೆಯದು. ಯಾಕಂದರೆ ಅದರಲ್ಲಿರುವಂಥ ಗುಣಗಳು ನಮಗೆ ಬಂದರೆ ಅದು ತುಂಬಾ ಒಳ್ಳೆಯದು ನಮ್ಮ ಶರೀರಕ್ಕೆ. ಮತ್ತು ಅದ್ರಲ್ಲಿ ಜಾಸ್ತಿ ತುಂಬ ಕೊಬ್ಬಿನ ಅಂಶ ಎಲ್ಲ ಇರುವುದಿಲ್ಲ. ಹಾಗಾಗಿ ನೀವು ಚಾಯ್ಸ್ ಮಾಡೋದಿದ್ರೆ ಈ ಮೂರಲ್ಲಿ ನಮಗೆ ಬರುವಂಥ ಮೆಮರಿ ಪವರ್, ಅಲರ್ಟ್ನೆಸ್, ಚುರುಕತನ ಅದು ಜಾಸ್ತಿ ಸಿಕ್ಕೋದು ನಮ್ಮ ಮೀನಲ್ಲಿ, ಆಯಿತಾ. ಸೊ ಮೀನು ನಾವು ಜಾಸ್ತಿ ಸೇವನೆ ಮಾಡ್ಬೋದು, ಅದು ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು. ಇನ್ನೊಂದು ವಿಷಯ ಏನಂದರೆ ಮಾಂಸ. ಈಗ ನೀವು ಯಾವುದೇ ಮಾಂಸನೇ ತೊಗೊಳ್ಳಿ, ಅದ್ರಲ್ಲಿ ಪ್ರೋಟೀನ್ ಅಂಶ, ಡಾಕ್ಟರ್ ಹೇಳಿದ್ದಾರೆ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಹೌದು, ಈಗ ನಾವು ಮಾಂಸನೇ ತಿನ್ನಲಿಲ್ಲ ಅಂದರೆ ಯಾವ್ದು ನಮಗೆ ಒಳ್ಳೆಯ ಶಕ್ತಿ ಕೊಡುವಂಥದ್ದು, ನೀವು ಮಾಡಿದ್ರಲ್ಲ ಮೊಳಕೆ ಬೆರೆಸಿದ ಕಾಳುಗಳು ಮತ್ತು ನೆಲಗಡಲೆ ಕಾಳು, ಬೇರೆ ಬೇರೆ ರೀತಿಯ ಕಾಳುಗಳಿಂದ ನಮಗೆ ತುಂಬ ಪೌಷ್ಟಿಕ ಎನರ್ಜಿ ಸಿಗ್ತದೆ. ಸೊ ಮಾಂಸ ಇಲ್ಲಿದ್ದರೂ ನಡೀತದೆ. ನಾವು ಈ ರೀತಿಯ ಕಾಳುಗಳನ್ನು ಸೇವಿಸಿ ನಾವು ಅದನ್ನು ಪ್ರೋಟೀನನ್ನು ಪಡ್ಕೋಬೋದು. ಈಗ ನಾವು ಎಷ್ಟು ತಿನ್ನಬೇಕು ಹೇಳಿ, ನಮಗೆ ನೋಡಬೇಕು. ಈಗ ನೋಡಿ, ನಮ್ಮ ಶರೀರದಲ್ಲಿ ಒಂದು ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಸ್ಟಿಮ್ಯುಲೇಟ್ ಮಾಡಿ ಬ್ರೈನಿಗೆ ಹೋಗಿ ಹೇಳ್ತದೆ ಎಂತ ನಮಗೆ ಹಶು ಆಗ್ತದೆ. ಸೊ ದಯವಿಟ್ಟು ನಿಮಗೆ ಹಶು ಆದರೆ ಮಾತ್ರ ಜೀರ್ಣಶಕ್ತಿ ಎಲ್ಲ ಜೀರ್ಣ ಆದಮೇಲೆ ಮಾತ್ರ ನೀವು ಇನ್ನು ಮುಂದೆ ಸೇವನೆ ಮಾಡಬೇಕು. ಅಲ್ಲದೆ ನೀವು ಹೊಟ್ಟೆ ತುಂಬಿ ಪುನಃ ಹೊಟ್ಟೆ ತುಂಬಿಸ್ತಾ ಇದ್ದರೆ ಅದು ನಿಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬ ತೊಂದರೆಗಳನ್ನು ಬರುತ್ತೆ. ಇದಲ್ಲದೆ ನಾವು ಏನು ಮಾಡಬೇಕು, ಹಸಿ ತರಕಾರಿ ತಿನ್ನಬೇಕಾ ಬೇಯಿಸಿ ತಿನ್ನಬೇಕಾ ಒಂದು ಡೌಟ್ ಅಲ್ವಾ. ಈಗ ನೋಡಿ, ಹಸಿ ತರಕಾರಿ ತಿನ್ಬೋದು, ತುಂಬಾ ಒಳ್ಳೆಯದು. ಆದರೆ ನೀವು ನೋಡಬೇಕು ಅದು ಎಲ್ಲಿ ಬೆಳೀತದೆ, ಮತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ನೀವೇ ಬೆಳೆಸಿದ್ರೆ ಮನೆಯಲ್ಲಿ ತುಂಬಾ ಒಳ್ಳೆಯದು. ಅದಕ್ಕೆ ಜಾಸ್ತಿ ಕೀಟನಾಶಕ ನೋಡಿ ಕೆಮಿಕಲ್ ಎಲ್ಲ ಹಾಕದೆ ಒಳ್ಳೆ ರೀತಿ ನಮ್ಮ ಸಹಜವಾದ ಮೆನ್ಯೂರಲ್ಲಿ ಬೆಳೆಸಿದರೆ ಸೇವನೆ ಮಾಡ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಹಸಿ ತರಕಾರಿ ಮಾಡುವಾಗ ದಯವಿಟ್ಟು ಅದನ್ನು ಉಪ್ಪು ನೀರಲ್ಲಿ ನೆನೆಸಿ, ಯಾಕಂದರೆ ಏನಾದ್ರು ಹುಳಗಿಳೆ ಅಥವಾ ಏನಾದ್ರು ಇದ್ದರೆ ಅದು ಹೋಗ್ತದೆ. ಅದರ ನಂತರ ಸರಿ ವಾಶ್ ಮಾಡಿ, ಆಯಿತಾ, ಕೋಲ್ಡ್ ವಾಟ್ರಲ್ಲಿ ಸರಿ ನೀರಲ್ಲಿ ವಾಶ್ ಮಾಡಿ. ಸ್ವಚ್ಛತೆ ಇಂಪಾರ್ಟೆಂಟ್ ಅಲ್ವಾ. ಸೊ ನೀವು ಹಸಿ ತರಕಾರಿ ತಿನ್ನುವಾಗ ತುಂಬಾ ಜಾಗೃತಿ ಮಾಡಬೇಕು. ಯಾಕಂದರೆ ಡೈರೆಕ್ಟಾಗಿ ಅದೇನಿದೆ ಭೂಮಿಯಿಂದ ಡೈರೆಕ್ಟಾಗಿ ನಮ್ಮ ಹೊಟ್ಟೆಗೆ ಬರುವಂಥದ್ದು. ಹಾಗಾಗಿ ಹಸಿ ತರಕಾರಿ ಒಳ್ಳೆಯದೇ, ಬಟ್ ತುಂಬ ಜಾಗೃತಿ ಮಾಡಬೇಕು. ಬೇಯಿಸಿದ ತರಕಾರಿ ಯಾಕಷ್ಟು ನೋಡ್ಬೇಕು ನೀವು, ಯಾಕಂದರೆ ತುಂಬಾ ಬೇಯಿಸಬಾರ್ದು. ಯಾವುದೇ ಆಹಾರನೂ ನೀವು ಕುಕ್ಕರಲ್ಲಿ ಅಥವಾ ನಿಮ್ಮ ಪಾತ್ರೆಗಳು ಬೇಯಿಸುವಾಗ ಏನಾಗ್ತದೆ, ಅದರ ಅಂಶ ಎಲ್ಲ ಹೋಗಿರ್ತದೆ, ಗುಣಗಳು, ಅದ್ರಲ್ಲಿ ವಿಟಮಿನ್, ಕ್ಯಾಲ್ಸಿಯಂ ಎಲ್ಲ ಅಂಶಗಳು ಅದು ಹೋಗ್ತದೆ, ಕುದಿಸಿ ಸತ್ತೋಗ್ತದೆ ಹೇಳ್ಬೋದು. ಆ ರೀತಿಯಲ್ಲಿ ನಾವು ಬೇಯಿಸಿದ ತರಕಾರಿ ಆದಷ್ಟು ಇದು ಮಾಡಬೇಕು, ತುಂಬ ಬೇಯಿಸಬಾರ್ದು ಯಾವುದೇ ರೀತಿ. ಈಗ ನೋಡಿ, ನೀವು ಸಲಾಡ್ ಎಲ್ಲ ಮಾಡಿದ್ರಿ, ಅದನ್ನು ಆದಷ್ಟು ಮೋಸ್ಟ್ಲಿ ನೀವು ಲೈಟಾಗಿ ಒಂದು ಸಣ್ಣ ಒಗ್ಗರಣೆ ಹಾಕಿ ಮಾಡಿದ್ರಿ, ಅದು ಸಹ ತೊಂದರೆ ಇಲ್ಲ. ಹಾಗಾಗಿ ನಾವು ಬೇಯಿಸಿದ ಮತ್ತು ಬೇಯಿಸದೇ ಇರುವಂಥದ್ದು ಆಹಾರದಲ್ಲಿ ನಾವೇ ನಿರ್ಧಾರ ಮಾಡಬೇಕು. ಅದಲ್ಲದೆ ನಾವು ಏನು ಮಾಡಬೇಕು, ಆಹಾರ ತಿನ್ನುವಾಗ ಏನು ಮಾಡಬೇಕು, ಸರಿ ಜಗಿಬೇಕು ಅಲ್ವಾ. ಯಾಕೆ ಸರಿ ಜಗಿಬೇಕು, ಯಾಕಂದರೆ 40% ನಮ್ಮ ಬಾಯಲ್ಲೇ ಅರ್ಧ ಜಗ್ದಾಗಿ ಹೋಗ್ತದೆ ಅಲ್ವಾ. ಈಗ ಹೊಟ್ಟೆಗೆ ಹಲ್ಲಿದೆಯಾ, ಇಲ್ಲಲ್ಲ, ಎಲ್ಲಿರೋದು ಹಲ್ಲು, ಇಲ್ಲಿ ನಮ್ಮ ಬಾಯಲ್ಲಿ. ಹಾಗಾಗಿ ಮುಖ್ಯವಾಗಿ ಇಲ್ಲಿಂದ ನೀವು ಆಹಾರ ಸೇವನೆ ಮಾಡುವಾಗೇ ಸ್ಟಾರ್ಟಿಂಗ್ ಪಾಯಿಂಟಿಂದ ನಿಮ್ಮ ಮುಖದಿಂದ, ಮೌತಿಂದ, ಬಾಯಿಂದ
ಒಳಗಡೆ ಹೋಗುವಾಗ ಸರಿ ಜಗಿಬೇಕು. ನಾವೇನು ಮಾಡ್ತೀವಿ, ಈಗ ಜಗಿಲಿಂಗ್ ಬಿಡಿ ಅದು ನುಂಗ್ತೀವಿ, ಎಲ್ಲ ನುಂಗ್ತೀವಿ ಅಲ್ಲ, ಪುರ್ಸತ್ತಿಲ್ಲ ಯಾರಿಗೂ ಈಗ. ಸೊ ದಯವಿಟ್ಟು ಜಗಿದ್ರೆ ಅರ್ಧ 40 ಭಾಗ ನಿಮ್ದು ಅಲ್ಲೇ ಜೀರ್ಣ ಆಗಿ ಹೋಗ್ತದೆ ಬಾಯಲ್ಲೇ. ಅದರ ನಂತರ ಕೆಳಗಡೆ ಹೋಗಿ ಅನ್ನನಾಳಕ್ಕೆ ಹೋಗಿ ಹೊಟ್ಟೆಗೆ ಹೋಗಿ ಅಲ್ಲಿ ಅರ್ಧ ಭಾಗ ಇದಾಗ್ತದೆ, ಎಲ್ಲ ಸರಿಯಾಗಿ ಜೀರ್ಣ ಆಗ್ತದೆ. ದಯವಿಟ್ಟು ಜಗಿಯೋದನ್ನು ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ. ಅರ್ಧ ಜಗಿಯೋದ್ರಲ್ಲಿ ನಿಮ್ಮ ಓರಲ್ ಕ್ಯಾವಿಟಿ ಸಹ ಒಳ್ಳೆ ಆಗ್ತದೆ, ಮುಖ ಮಸಲ್ಸ್ ಎಲ್ಲ ಒಳ್ಳೆ ಆಗ್ತದೆ, ಹಾಗೂ ನಿಮಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಆಹಾರ ಜೀರ್ಣಿಸಬಹುದು. ಮತ್ತು ನೀವು ಹೇಳ್ಬೋದು ನೀರು ಯಾಕೆ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಮುಂಚೆನೇ ಹೇಳಿದ್ದೀನಿ 70% ನಮ್ಮ ಶರೀರಲ್ಲಿರೋದು ನೀರೇ. ತುಂಬ ಅತಿಯಾದ ನೀರು ಸೇವನೆ ಬೇಡ, ತುಂಬ ಕಮ್ಮಿ ನೀರು ಸೇವನೆ ಬೇಡ. ಆದಷ್ಟು ಜನರಲ್ ಆಗಿ ನೋಡಿ, ನೀವಿರೋದು ಈ ನಮ್ಮ ಪ್ರದೇಶ ಕೋಸ್ಟಲ್ ಏರಿಯಾ ಅಲ್ವಾ, ಇಲ್ಲಿ ಜಾಸ್ತಿ ಹೀಟ್ ಇದೆ, ಹಾಗಾಗಿ ನಮಗೆ ಅರ್ಧ ನೀರಂಶ ಬೆವರಾಗಿ ಹೋಗ್ತದೆ. ಸೊ ದಯವಿಟ್ಟು ನಮಗೆ ಇಲ್ಲಿರೋರಿಗೆ, ಮಂಗಳೂರು ದಕ್ಷಿಣ ಕನ್ನಡ ಇರುವವರಿಗೆ ಸ್ವಲ್ಪ ನೀರಂಶ ಜಾಸ್ತಿ ಬೇಕಾಗ್ತದೆ. ಸಹಜವಾಗಿ ನಾವು ಹೇಳ್ತೀವಿ 1-2 ಲೀಟರ್, ನೀವು ಅಷ್ಟರೂ ಕುಡಿಬೇಕು. ಇನ್ನಾದರೂ ಲೆಕ್ಕ ಮಾಡಿ 8ರಿಂದ 10 ಗ್ಲಾಸ್ ನೀರು ಕುಡೀರಿ. ಈಗ ನೀರಿನ ಸಂಗ್ರಹಣೆ ಮಾಡೋದು ಹೇಗೆ, ಕಾಪರ್, ಈ ತಾಮ್ರದ ವೆಸಲ್ ಇದೆಯಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಕೆಲವರು ಅದನ್ನು ಉಪಯೋಗಿಸ್ತೀರಾ. ತಾಮ್ರದ ಪಾತ್ರ ಒಂದು ತಂದಿಡಿ, ತುಂಬ ದೊಡ್ಡದಲ್ಲ, ಅದನ್ನು ತಂದು ಅದ್ರಲ್ಲಿ ತೊಳೆದು ನೀರು ಹಾಕಿಡಿ, ರಾತ್ರಿ ಕುಡಿಯೋ ನೀರು. ಅದೇ ನೀರು, ತಾಮ್ರದ ಪಾತ್ರೆ ನೀರನ್ನು ಸೇವಿಸಿದರೆ ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ ಆದಷ್ಟು ಎನರ್ಜಿ ಸಿಗ್ತದೆ. ತಾಮ್ರ ಗುಣದಲ್ಲಿರುವಂಥದ್ದು ಎಲ್ಲ ಅಂಶನೂ ಆ ನೀರಲ್ಲಿ ಬಂದು ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತದೆ, ಶಕ್ತಿ ಬರುತ್ತೆ. ಹಾಗಾಗಿ ಆದಷ್ಟು ನೀವೆಲ್ಲರೂ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಅದು ಒಂದು ರೀತಿ ಹೆಲ್ತಿ ಡ್ರಿಂಕ್ ಹೇಳ್ತೀವಿ. ಇದಲ್ಲದೆ ನಮ್ಮ ದಿನನಿತ್ಯ ಆಹಾರ ಡಾಕ್ಟರ್ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ನಾವು ಕೆಲವೊಂದು ಮುಖ್ಯ ಅಂಶನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್, ಈಗ ನಮಗೆಲ್ಲರಿಗೆ ಕಾಡ್ತಾ ಉಂಟು ಯಾವುದು ಹೇಳಿ, ಶುಗರ್ ಅಲ್ವಾ, ಸಕ್ಕರೆ. ಆಯುರ್ವೇದದಲ್ಲಿ ಶರ್ಕರೆ ಅಂತ ಹೇಳ್ತೀವಿ. ಶುಗರ್ ಯಾಕೆ ಬೇಡ, ಯಾಕಂದರೆ ಇದರಲ್ಲಿರುವಂಥದ್ದು ಒಂದು ಸತಿ ನಮಗೆ ಸ್ವೀಟ್ ಸಕ್ಕರೆ ಅಂಶ ಬಾಯಿಗೆ ಹಾಕಿ ಸೇವನೆ ಮಾಡಿದರೆ, ಇಲ್ಲಿ ನೀವು ತುಂಬ ಬಗೆದು ಮಾಡಿದ್ರಿ, ನನಗೀಗ ಆಸೆ ಆಗ್ತಾ ಉಂಟು ಇನ್ನೂ ಜಾಸ್ತಿ ತಿನ್ನುವಂತ. ಅದೇ ರೀತಿಯಲ್ಲಿ ಸ್ವೀಟ್ ಸೇವನೆ ಮಾಡಿದಾಗ ನಮ್ಗೆ ಅದು ನಾಲಿಗೆ ನಿಲ್ಲೋದಿಲ್ಲ, ಇನ್ನೂ 2-3 ಸ್ಪೂನ್ ಜಾಸ್ತಿ ತೊಗೊಳ್ಳೋವಂಥ ಆಸೆ ಆಗ್ತದೆ. ಯಾಕಂದರೆ ಆ ಶುಗರ್ ಇರುವಂಥ ಕ್ವಾಲಿಟಿ, ಆ ಗುಣನೇ ಹಾಗೆ, ಅದು ಬಿಡುವುದಿಲ್ಲ ಸುಮ್ಮನೆ ನಮಗೆ ಇನ್ನೂ ಆಸೆ ಜಾಸ್ತಿ ತೋರಿಸ್ತದೆ ಸಕ್ಕರೆಯಿಂದ. ಹಾಗಾಗಿ ಸಕ್ಕರೆ ಬದಲಿಗೆ ಏನು ಮಾಡ್ಬೋದು, ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ವೈಟ್ ಇರುವಂಥದ್ದು, ಬಿಳಿ ಇರುವಂಥದ್ದು ಅಂಶ ಎಲ್ಲ ಬಿಳಿ ನೋಡ್ಲಿಕ್ಕೆ ಚಂದ ಅಲ್ವಾ, ಕಪ್ಪು ಯಾರು ತೊಗೊಳ್ತಾರೆ ಅಲ್ವಾ, ಹಾಗಾಗಿ ಬಿಳಿ ಯಾವುದು, ಸಕ್ಕರೆ ಅಲ್ವಾ. ಅದರ ಬದಲಿಗೆ ನಾವೇನು ಆಹಾರ ಸೇವನೆ ಮಾಡ್ಬೋದು, ಅದ್ರ ಬದಲಿಗೆ ಯಾವ ಸಪ್ಲಿಮೆಂಟ್ ತೊಗೋಬೋದು, ಬೆಲ್ಲ ಅಲ್ವಾ. ನಿಮ್ಗೆ ನಾನು ಮುಂಚೆನೇ ಹೇಳಿದ್ದೀನಿ, ಬೆಲ್ಲ ತುಂಬಾ ಒಳ್ಳೆಯದು. ಅದರಲ್ಲಿರುವಂಥ ಅಯರ್ನ್, ಕ್ಯಾಲ್ಶಿಯಂ ಅಮೌಂಟ್ ತುಂಬ ಜಾಸ್ತಿ ಇದೆ. ಯಾವ ರೀತಿ ಬೆಲ್ಲ, ಈ ಪಾಲಿಶ್ಡ್ ಬೆಲ್ಲ ಅಲ್ಲ, ಅದು ಭಾರಿ ಚೆಂದ ಕಾಣುತ್ತಲ್ವ, ಅದಲ್ಲ, ಕಪ್ಪು ಮತ್ತು ಒಳ್ಳೆ ಪ್ಯೂರ್ ಬೆಲ್ಲ ಇದೆಯಲ್ಲ, ಅದನ್ನು ಉಪಯೋಗಿಸ್ಬೋದು ನಿಮ್ಮ ಚಹಾದಲ್ಲಿ ಅಥವಾ ಯಾವುದೇ ಸ್ವೀಟ್ ಅಂಶ ಮಾಡೋದಿದ್ರಿ. ಶುಗರ್, ವೈಟ್ ಕಲರ್ ಶುಗರ್ ಅಷ್ಟು ಒಳ್ಳೆಯದಲ್ಲ, ದೇಹಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಅದ್ರ ಬದಲಿಗೆ ನಾವು ಏನು ಬದಲಾಯಿಸ್ಬೋದು, ಬೆಲ್ಲವನ್ನು ತರ್ಬೋದು. ಇದರ ನಂತರ ವೈಟ್, ಬೇರೆ ಯಾವುದು ವೈಟ್ ಇದೆ, ಸಾಲ್ಟ್ ಅಲ್ವಾ, ಉಪ್ಪಿನಂಶ. ಸೊ ಉಪ್ಪಿನಂಶನೂ ನಾವು ತುಂಬ ಜಾಗ್ರತೆ ಮಾಡಬೇಕು. ಯಾಕಂದರೆ ಅದು ಸಹ ನಾವು ಒಂದು ಮಿತಿ ಇರಬೇಕು, ದಿನನಿತ್ಯ ಎಷ್ಟು ಉಪ್ಪು ತಗೋಬೇಕು, ಒಂದು 6 ಗ್ರಾಮ್, 6 ಗ್ರಾಮ್ಗಿಂತ ಜಾಸ್ತಿ ತೊಗೋಬಾರ್ದು ಅಂತ ಹೇಳ್ತೀವಿ ನಾವು. ಯಾಕಂದರೆ ಉಪ್ಪಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೋಡಿಯಂ ಪೊಟ್ಯಾಷಿಯಮ್ ಎಲ್ಲ ಜಾಸ್ತಿಯಾಗಿ ಏನೇನು ಕಾಯಿಲೆಗಳು ಬರುವುದು. ಆದಷ್ಟು ಉಪ್ಪಂಶ ಕಮ್ಮಿ ಮಾಡಿ. ಇನ್ನೊಂದು ಯಾವುದು, ಬಿಳಿ. ನಾವೆಲ್ಲರೂ ಹಾಲು ಸೇವಿಸ್ತೀವಿ. ಈಗ ಅದಕ್ಕೂ ತುಂಬ ಕಾಂಟ್ರವರ್ಸಿ ಇದೆ, ಪ್ಯಾಕೆಟ್ ಹಾಲು ಒಳ್ಳೆಯದಾ, ದನದ ಹಾಲು ಒಳ್ಳೆಯದಾ. ಸೊ ನೀವು ನೋಡಬೇಕು, ನಿಮ್ಮ ಮನೆಯಲ್ಲಿ ದನದ ಹಾಲಿದ್ದರೆ ಒಳ್ಳೆಯದು, ಯಾಕಂದರೆ ಅದು ಶುದ್ಧವಾಗಿ ಇರ್ತದೆ. ಬಟ್ ಈಗ ನೋಡಬೇಕು ದನಗಳು ಏನು ಸೇವನೆ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಪೌಷ್ಟಿಕ ಕೊಟ್ಟಿದ್ರೆ ಹೌದು ನಮಗೆ ಪೌಷ್ಟಿಕ ಹಾಲು ಸಿಗ್ತದೆ ಅಲ್ವಾ. ಸರಿ ಹುಲ್ಲು ಮತ್ತು ಬೇರೆ ಎಲ್ಲ ಒಳ್ಳೆ ಆಹಾರ ನೀಡಿದರೆ ಅದು ಸಹ ನಮಗೆ ಒಳ್ಳೆ ಹಾಲು ಕೊಡುತ್ತೆ, ಇಲ್ಲಾಂದರೆ ಅದು ಸಹ ಕಷ್ಟ. ಹಾಗಾಗಿ ನಾವೇ ಅಡ್ಜಸ್ಟ್ ಮಾಡಬೇಕು. ಸಿಕ್ಕುವಂಥದ್ದು ಹಾಲಲ್ಲೇ ನಾವು ಏನು ಸಿಗ್ತದೆ ಪ್ಯಾಕೆಟ್ ಹಾಲಲ್ಲೇ ನಾವು ದಿನ ಸೇವನೆ ಮಾಡಬೇಕು. ಅದರ ಬದಲಿಗೆ ನಾವು ಬೇರೆ ರೀತಿಯ, ನಾನು ಹೇಳಿದೆಲ್ಲ, ಬೆಲ್ಲದು ಜ್ಯೂಸು ಅಥವಾ ಎಳ್ಳು ಜ್ಯೂಸು ಇಂಥದ್ದೆಲ್ಲ ಸೇವನೆ ಮಾಡಿದರೆ ಅದಕ್ಕೊಂದು ಸಪ್ಲಿಮೆಂಟ್ ಆಗಿ ಹೋಗ್ತದೆ. ಸೊ ಇದಲ್ಲದೆ ಬೇರೆ ಯಾವ ಅಂಶ ನಾವು ದಿನನಿತ್ಯ ಯೂಸ್ ಮಾಡ್ಬೋದು, ಹನಿ ಅಲ್ವಾ, ಜೇನುತುಪ್ಪ. ಸೊ ನಿಮಗೆಲ್ಲರೂ ಅದು ಒಂದು ಕಾಂಟ್ರವರ್ಸಿ ಇರ್ಬೋದು, ಆ ಜೇನುತುಪ್ಪ ಎಲ್ಲಿ ಸಿಗ್ತದೆ, ಶುದ್ಧ ಜೇನುತುಪ್ಪ ಏನಂತ ನೋಡಿ. ಈಗ ಜೇನಿಗೆ ಜೇನುತುಪ್ಪ ಸಿಗೋದೇ ತುಂಬ ಕಷ್ಟ.
ಒಂದು ಅರ್ಧ ಲೀಟರ್ ಒಂದು ಜೇನು ಸಿಗಬೇಕಾದ್ರೆ ಎಷ್ಟು ಬಟರ್ಫ್ಲೈಸ್, ಎಷ್ಟು ಜೇನುಗಳು, ಎಷ್ಟು ಬೀಸ್ಗಳು, ಎಷ್ಟು ಹೂಗಳ ಮೇಲೆ ಹೋಗಿ ಹುಡುಕಬೇಕಂದ್ರೆ ಅದು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಹಾಗಾಗಿ ಈಗ ಶುದ್ಧ ಯಾವುದು ಅಶುದ್ಧ ಯಾವುದು ಅದು ನಾವು ನೋಡಿ ತಗೋಬೇಕು. ತುಂಬ ಅಶುದ್ಧ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಅದು ತುಂಬ ನೀರಲ್ಲಿ ಇದಾಗೋದಿಲ್ಲ, ಸ್ವಲ್ಪ ಇದಾಗ್ತದೆ, ಏನು ಹೇಳೋದು, ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಶುದ್ಧ ಹನಿಯನ್ನು ದಿನ ಸೇವನೆ ಮಾಡಿದರೆ 1 ಚಮಚ ಅಥವಾ ಅರ್ಧ ಚಮಚ ನಿಮಗೆ, ನೀವು ನೋಡಿ ಋತು ಅನುಸಾರ, ಈಗ ನಿಮಗೆ ಮಳೆಗಾಲ ಬಂದರೆ ಕೆಮ್ಮ ಶೀತಕ್ಕೆಲ್ಲ ಸ್ವಲ್ಪ ಜೇನುತುಪ್ಪ ಒಳ್ಳೆಯದು. ಅದ್ರ ಜೊತೆಗೆ ನೀವು ಏನಾದ್ರು ಕಾಳುಮೆಣಸು, ತುಳಸಿ ರಸ, ಅದು ಏನೇನು ಮನೆ ಮದ್ದು ಸೇವನೆ ಮಾಡ್ಬೋದು. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಏನು ಆಗಲಿಕ್ಕಿಲ್ಲ, ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಬೇಕಿದ್ರೆ ನಾವು ಏನು ಆಹಾರ ಸೇವನೆ ಮಾಡಬೇಕು, ಬೇಕಾಗುವಂಥದ್ದು ಕಾಳುಗಳು, ಸೊಪ್ಪು, ಹಸಿರು ಸೊಪ್ಪು, ತರಕಾರಿ. ಅವರು ಸರಿಯಾಗಿ ವಿವರಿಸಿದ್ದಾರೆ ಯಾವ್ಯಾವ ಹಸಿರು ಸೊಪ್ಪು ತರಕಾರಿ. ಯಾಕಂದರೆ ನಮ್ಮ ಶರೀರದಲ್ಲಿರುವಂಥ ರೆಡ್ ಬ್ಲಡ್ ಸೆಲ್ಸ್, ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕಾದ್ರೆ ಆಕ್ಸಿಜನು ಸರಿ ಸಪ್ಲೈ ಆಗಬೇಕು ನಮ್ಮ ಶರೀರಕ್ಕೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಹಸಿರು ತರಕಾರಿ, ಬೇಳೆಕಾಳು ಮತ್ತು ನಟ್ಸ್, ನೆಲಗಡಲೆ ಇಂಥವೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿಯ ನಮಗೆ ರಕ್ತಹೀನತೆಯನ್ನು ನಾವು ತಡೆ ಹಿಡಿಬೋದು. ಈಗ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಳ್ಳು ಬಗ್ಗೆ. ಎಳ್ಳು ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಪ್ಪು ಎಳ್ಳು, ಬಿಳಿ ಎಳ್ಳು, ಅವೆರಡೂ ಸಹ ಕ್ಯಾಲ್ಶಿಯಂ ತುಂಬ ಇದೆ, ಕ್ಯಾಲ್ಶಿಯಂ ಅಂಶ. ಸೊ ನೀವೆಲ್ಲರೂ ಈಗ ಸಾಧಾರಣವಾಗಿ ಎಳ್ಳು ಜ್ಯೂಸ್ ಕುಡಿತೀರಾ, ಅದು ತುಂಬಾ ಒಳ್ಳೆಯದು. ಮುಖ್ಯವಾಗಿ ಬ್ಲ್ಯಾಕ್ ಅಂದರೆ ಕಪ್ಪು ಎಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಯಾಕಂದರೆ ಅದ್ರಲ್ಲಿ ಹೈಯೆಸ್ಟ್ ಅಂಶ ಕ್ಯಾಲ್ಶಿಯಂ, ಅಯನ್ ಎಲ್ಲ ಇದೆ. ಇದನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ಬೆಲ್ಲದ ಉಂಡೆಯನ್ನು ಮಾಡ್ತೀರಾ, ಎಳ್ಳು ಜ್ಯೂಸು ಮಾಡ್ತೀರಾ. ಸೊ ಎಳ್ಳನ್ನು ಇದು ಸ್ವಲ್ಪ ಹೀಟ್ ಪ್ರಾಪರ್ಟಿ, ಉಷ್ಣ ಅಲ್ವಾ. ಸೊ ನಾವು ಸಾಧಾರಣವಾಗಿ ಎಳ್ಳನ್ನು ಯಾವಾಗ ಉಪಯೋಗಿಸ್ತೀವಿ, ಈಗ ಬರ್ತದಲ್ಲ ಇನ್ನು ಯಾವ ತಿಂಗಳಲ್ಲಿ, ಡಿಸೆಂಬರ್ ಅಲ್ವಾ, ಜನವರಿ ಸಂಕ್ರಾಂತಿ ಟೈಮಲ್ಲಿ. ಯಾಕೆಂದರೆ ಅಲ್ಲಿ ಆವಾಗ ಶೀತಕಾಲ ಅಲ್ವಾ, ವಿಂಟರ್, ನಮಗೆ ಅಷ್ಟು ಚಳಿಗಾಲಿಲ್ಲ, ಆದರೂ ಸಹ ಆ ಸಮಯದಲ್ಲಿ ನಾವು ಎಳ್ಳೆಣ್ಣೆ ಮೈಗೆ ಹಚ್ಬೋದು, ಸ್ಕಿನ್ನೆಲ್ಲ ಒಳ್ಳೆ ಆಗ್ತದೆ. ಯಾಕಂದರೆ ವಿಂಟರ್ ಸೀಸನಲ್ಲಿ, ಶೀತಕಾಲದಲ್ಲಿ ನಮ್ಮ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗ್ತದೆ. ಹಾಗೆ ಎಳ್ಳಿದ ಎಣ್ಣೆ ಯೂಸ್ ಮಾಡ್ಬೋದು ಮಸಾಜ್ ಮಾಡಲಿಕ್ಕೆ. ಅದಲ್ಲದೆ ನಾವು ಎಳ್ಳೆ ಸೇವನೆಯೂ ಮಾಡ್ತೀವಿ, ಉಂಡೆ ಲಡ್ಡು ಥರ ಮಾಡಿ ಅಥವಾ ಎಳ್ಳು ಜ್ಯೂಸ್ ಮಾಡಿ ಕುಡಿಬೋದು. ಅದು ಸಹಜವಾಗಿ ನಾವು ಋತು ಅನುಸಾರ ನಾವು ನೋಡಿ ತಗೋಬೇಕು ಸೇವನೆ ಮಾಡುವಂಥದ್ದು. ಇದಲ್ಲದೆ ನಿಮ್ಮ ಕಾಳುಗಳಲ್ಲಿ ನೋಡೋದಿದ್ರೆ ಕೆಲವರು ಮಾಡಿದ್ದಾರೆ ಹುರುಳಿ ಕಾಳು ನೋಡಿ, ಹೆಸರು ಕಾಳು ಹಾಗೂ ಹುರುಳಿ ಕಾಳು. ಹುರುಳಿ ಅಂದರೆ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್. ಯಾಕೆ ಹೇಳಿ, ಹಾರ್ಸ್ ಹೇಗಿರ್ತದೆ, ಕುದುರೆ ತುಂಬ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿರ್ತದೆ ಅಲ್ವಾ, ಬಲಿಷ್ಠ ಆಗಿರ್ತದೆ, ತುಂಬ ಫಾಸ್ಟ್ ಓಡ್ತದೆ. ಹಾಗೆ ಅದೇ ರೀತಿಯಲ್ಲಿ ಈ ಹುರುಳಿ ಕಾಳು ನಾವು ಅದಕ್ಕೆ ಕಂಪೇರ್ ಮಾಡ್ತೀವಿ. ಅದೇ ರೀತಿ ನಮಗೆ ಅಷ್ಟೇ ಶಕ್ತಿ ಬರ್ತದೆ. ಇಲ್ಲೆಲ್ಲ ನೀವು ಮಾಡಿದ್ರಿ, ಯಾರೋ ಮಾಡಿದ್ದಾರೆ ಹುರುಳಿ ಸುಕ್ಕ ಮತ್ತು ಹುರುಳಿ ಪಲ್ಯ ಎಲ್ಲ, ಅದು ತುಂಬಾ ಒಳ್ಳೆಯದು. ಯಾವುದೇ ಕಾಳನ್ನು ಉಪಯೋಗಿಸುವಾಗ ಅದು ಹೆಸರು ಕಾಳು ಆಗಿರ್ಬೋದು, ಹುರುಳಿ ಕಾಳು ಆಗಿರ್ಬೋದು, ಅದನ್ನು ಮೊಳಕೆ ಬೆರೆಸಿ ದಯವಿಟ್ಟು ನಿಮ್ಮ ಪದಾರ್ಥವನ್ನು ಮಾಡಿ. ಯಾಕಂದರೆ ಅದರಲ್ಲಿರುವಷ್ಟು ಶಕ್ತಿ ಯಾವಾಗಲೂ ಕಾಳುಗಳನ್ನು ನೆನೆಸಿ ಕಾಳುಗಳನ್ನು ನೆನೆಸಿ ಮರುದಿನ ಮೊಳಕೆ ಬೆರೆಸಿ ಅದನ್ನು ಪದಾರ್ಥ ಮಾಡಿ. ಇನ್ನೊಂದು ವಿಷಯ ನಾನು ನೋಡಿದ್ದೀನಿ, ನೀವಿಲ್ಲಿ ನೆಲಗಡಲೆ ಉಂಡೆ ಎಲ್ಲ ಮಾಡಿದ್ರಿ. ಸೊ ನೆಲಗಡಲೆ ಸಹ ಗ್ರೌಂಡ್ ನಟ್ಸ್ ತುಂಬಾ ಒಳ್ಳೆಯದು. ಅದರಲ್ಲಿ ಇರುವಂಥದ್ದು ಅಯನ್ ಮತ್ತು ಕ್ಯಾಲ್ಶಿಯಂ ಅಂಶ ಎಲ್ಲದಕ್ಕೂ ಒಳ್ಳೆಯದು ನೆಲಗಡಲೆ. ಇದಲ್ಲದೆ ನಾನು ಕೆಲವೊಂದು ಹೇಳ್ತೀನಿ, ಇಷ್ಟಪಡ್ತೀನಿ ನೋಡಿ. ರಕ್ತಹೀನತೆ ಮಕ್ಕಳಲ್ಲಿ ಆಗಲಿ, ಗರ್ಭಿಣಿಯರಲ್ಲಾಗಲಿ, ನಮ್ಮಂಥ ಮಹಿಳೆಯರಾಗಲಿ, ಆ ಸಮಯದಲ್ಲಿ ನಿಮಗೇನೆಲ್ಲ ಅನುಭವಿಸ್ತೀವಿ ನಾವು. ಸುಸ್ತಾಗೋದು, ಎದೆ ಬಚ್ತದೆ, ಉಸಿರು ಕಟ್ಟುತ್ತೆ, ಮತ್ತು ಹೇರ್ ಫಾಲ್, ಸಿವಿಯರ್ ಹೇರ್ ಫಾಲ್ ಅಲ್ವಾ, ಕೂದಲು ಉದುರ್ತದೆ, ಶಕ್ತಿ ಇರುವುದಿಲ್ಲ, ನಡೆಯುವಾಗ ನಮಗೆ ಎದೆ ಡಬ ಅಂತದೆ. ಹಾಗಾಗಿ ಮತ್ತು ನಮಗೆ ಯಾವುದೇ ರೀತಿ ಮನಸ್ಸಿರುವುದಿಲ್ಲ ಕೆಲಸ ಮಾಡಲಿಕ್ಕೆ. ಇದೆಲ್ಲ ಲಕ್ಷಣಗಳು ರಕ್ತಹೀನತೆ ಬಗ್ಗೆ. ಹಾಗಾಗಿ ರಕ್ತಹೀನತೆಯಲ್ಲಿ ಯಾವುದೆಲ್ಲ ನಾವು ಸೇವನೆ ಮಾಡಬೇಕು, ಮೊದಲನೇದಾಗಿ ವಿಟಮಿನ್ ಸಿ ಅಲ್ಲಿ ಏನು, ಫ್ರೂಟ್ಸ್ ಅಲ್ವಾ, ಫ್ರೂಟ್ಸ್ ಎಲ್ಲ ಸೇವನೆ ಮಾಡಬೇಕು. ದಿನನಿತ್ಯ ಒಂದು ಹಣ್ಣಾರು ಸೇವನೆ ಮಾಡಿ, ಕೊನೆ ಪಕ್ಷ ಏನೂ ಸಿಕ್ಕಲಿಲ್ಲ ಅಂದರೆ ಒಂದು ಬಾಳೆಹಣ್ಣಾರು ಸೇವನೆ ಮಾಡಿ. ಅದಲ್ಲದೆ ನಿಮ್ಗೆ ಯಾವ ಹಣ್ಣು ಬೇಕಾದರೆ ನೀವು ಸೇವನೆ ಮಾಡಿ. ಎರಡನೇದು ಮೊಸರು ಮತ್ತು ಅರಿಶಿನ ಹಾಕಿ ಒಂದು ಮಿಶ್ರಿತ ಒಂದು ಸಣ್ಣ ಬೌಲನ್ನು ದಿನ ಸೇವನೆ ಮಾಡ್ಬೋದು. ಮೊಸರು ಒಳ್ಳೇದಲ್ವಾ, ಅದರಲ್ಲೂ ಸಹ ತುಂಬ ಕ್ಯಾಲ್ಶಿಯಂ ಎಲ್ಲ ಇರುತ್ತೆ.
ಮೂರನೇದು ವೆಜಿಟೇಬಲ್ಸ್, ನಾನು ಮುಂಚೆನೇ ಹೇಳಿದ್ದೀನಿ, ತರಕಾರಿಗಳನ್ನು ಸೇವನೆ ಮಾಡಬೇಕು, ನೀರು ಸರಿ ಕುಡಿಬೇಕು, ಸಹಜವಾದ ಜ್ಯೂಸಸ್ ಅಂದರೆ ಮನೆಯಲ್ಲಿ ಬೀಟ್ರೂಟ್, ಕ್ಯಾರೆಟ್, ಟೊಮೆಟೊ, ಸ್ಪಿನಿಚ್, ಪಾಲಕ್ ಸೊಪ್ಪು ಇಂಥ ಜ್ಯೂಸ್ಗಳನ್ನು ನೀವೇ ತಯಾರಿಸಿ ಮಾಡಿ ದಿನನಿತ್ಯ 1 ಗ್ಲಾಸ್ ಜ್ಯೂಸ್ ಕುಡಿದ್ರೆ ಅದು ಇವು ಡಯಾಬಿಟಿಸ್ ಹೊರತುಪಡಿಸಿ ದಿನನಿತ್ಯ ಕುಡಿದ್ರೆ ನಿಮ್ಮದು ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಬೋದು. ಅದಲ್ಲದೆ ನಾನು ಏನು ಹೇಳಿದೆ, ತಾಮ್ರದ ನೀರು ಅದು ಸಹ ಒಳ್ಳೆಯದು. ಮತ್ತು ಎಳ್ಳು ಕಾಳು, ಎಳ್ಳು ಕಪ್ಪು ಅಥವಾ ಬಿಳಿ, ಮತ್ತು ಕೊನೆಯದಾಗಿ ನಮ್ಮ ದ್ರಾಕ್ಷೆ, ಬಾದಾಮ್ ಮತ್ತು ದ್ರಾಕ್ಷೆ ತುಂಬಾ ಒಳ್ಳೆಯದು. ಅದನ್ನು ನೆನೆಸಿ ರಾತ್ರಿ ಬೆಳಗ್ಗೆ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಮತ್ತು ರಕ್ತಹೀನತೆಗೆ ತುಂಬಾ ಒಳ್ಳೆಯದು. ಕೊನೆಯದಾಗಿ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಭಾರತೀಯರು, ನಾವೆಲ್ಲ ಸಾಧಾರಣ ಇಲ್ಲಿ ದಕ್ಷಿಣ ಕನ್ನಡದವರು ನಾವೇನು ಬಾಳೆ ಎಲೆ ಯೂಸ್ ಮಾಡ್ತೀವಲ್ಲ, ಬಾಳೆ ಎಲೆ ಅದನ್ನು ದಯವಿಟ್ಟು ಉಪಯೋಗಿಸಿ, ಯಾಕಂದರೆ ಅದಷ್ಟು ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ಪ್ಲಾಸ್ಟಿಕ್ ಪ್ಲೇಟು, ಸ್ಟೀಲ್ ಲೋಟ, ಸ್ಟೀಲ್ ತಟ್ಟೆ ಅದೆಲ್ಲ ಓಕೆ, ಆದರೆ ಬಾಳೆಯಲ್ಲೇ ಇರುವಂಥ ಆಹಾರ ಸೇವಿಸಿದರೆ ಅದರ ಆ ಬಾಳೆಯಲ್ಲೇ ಗುಣನೂ ಆ ಆಹಾರಕ್ಕೆ ಸೇರಿಸಿ ಅದಕ್ಕೆ ಅದು ನಮ್ಮ ಹೊಟ್ಟೆಗೆ ಹೋದಾಗ ನಮಗೆ ತುಂಬಾ ಪೌಷ್ಟಿಕ. ಹಾಗಾಗಿ ದಯವಿಟ್ಟು ಆದಷ್ಟು ನಿಮಗೆ ಮನೆಯಲ್ಲಿ ಬಾಳೆ ಎಲೆ, ಬಾಳೆ ಗಿಡ ಇದ್ದರೆ ದಯವಿಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡಿ. ಇದಲ್ಲದೆ ನಾನು ಒಂದು ನಮ್ಮ ಲೋಕಲ್ ಫುಡ್ ಪತ್ರೊಡೆ ಮಾಡಿದ್ರಲ್ಲ, ಆ ಕೆಸುವಿನ ಎಲೆನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಸುವಿನ ಎಲೆ ತುಂಬಾ ಪೌಷ್ಟಿಕ, ನಾವೆಲ್ಲರೂ ಸಹಜವಾಗಿ ಮಾಡ್ತೀವಿ. ಆ ಎಲೆಯಲ್ಲಿ ಕ್ಯಾಲ್ಶಿಯಂ, ವಿಟಮಿನ್, ಅಯನ್, ನಿಮ್ಗೆ ಏನೆಲ್ಲ ಪೌಷ್ಟಿಕಾಂಶ ಬೇಕು ಆ ಪತ್ರೊಡೆ ಎಲೆಯಲ್ಲಿ, ಕೆಸುವಿನ ಎಲೆಯಲ್ಲಿ ನಿಮಗೆ ಸಿಗ್ತದೆ. ಹಾಗಾಗಿ ಆದಷ್ಟು ನಾವು ಒಂದು ಡಯಟ್ ಪ್ಲ್ಯಾನ್ ಯಾವಾಗಲೂ ಮಾಡಬೇಕು. ನಾವು ಹೇಳ್ತೀವಿ ನಾಳೆ ನಾಡ್ದು, ನಾವು ಸ್ವಲ್ಪ ಸೋಮಾರಿ ಆಗ್ತೀವಿ ನಮ್ಮ ಆರೋಗ್ಯ ವಿಷಯದಲ್ಲಿ, ಆದರೆ ದಯವಿಟ್ಟು ಒಂದು ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ಶರೀರವನ್ನು ಕಾಪಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ಇವತ್ತು ನನಗೆ ಅವಕಾಶ ಕೊಟ್ಟಿರುವ ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರಿಗೂ ನಾನು ನನಗೆ 1-2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿರೋರಿಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಹಾಗೂ ಕೊಣಜೆ ಗ್ರಾಮ ಪಂಚಾಯತಿನ ಈ ಒಂದು ಸಹಯೋಗದಲ್ಲಿ ನಡೆಯುತ್ತಿರುವಂಥ ಪೌಷ್ಟಿಕ ಪೋಷಣ್ ಅಭಿಯಾನ್ ಮಾಸಾಚರಣೆಯ ಈ ಒಂದು ಸುಂದರವಾದಂಥ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರುತ್ತಾ, ಈ ದಿವಸದ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಶ್ರೀಯುತ ಮೊಹಮ್ಮದ್ ಮೋನು ಅವರು, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಆತ್ಮೀಯರು ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ನಾವು ಬರಮಾಡಿಕೊಳ್ತಿದ್ದೇವೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಕೊಣಜೆ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಶ್ರೀಯುತ ನಜರ್ ಶಾ ಪಟೋರಿ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ಆತ್ಮೀಯವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ
जननीय तनुजाते जय भारत जननीय तनुजाते जय हे कर्नाटक माते ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸುಂದರವಾಗಿ ಹಾಡಿರುವಂಥ ನಮ್ಮೆಲ್ಲ ಮಾತೆಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಬಂದಿರುವಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಕೊನಾಜೆ ಈ ಭಾಗದ ಮೇಲ್ವಿಚಾರಕರಾಗಿರುವಂಥ ಶ್ರೀಮತಿ ಕಲ್ಪನಾ ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಹಾಗೂ ಕೊಣಾಜೆ ಗ್ರಾಮ ಪಂಚಾಯತ್ ಇವರ ಒಂದು ಜಂಟಿ ಆಶ್ರಯದಲ್ಲಿ ನಾವು ಇಂದು ಬಿ ಹೋಬಳಿ ಮಟ್ಟದ ಪೋಷಣಾ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮವನ್ನು ನಾವು ಇಂದು ವಿಶ್ವಮಂಗಳ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ಬಂದಿರುವಂತಹ ಶ್ರೀ ಮಹಮ್ಮದ್ ಮೋನ್ ರವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಇವರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇಲಾಖೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಕೊಣಾಜೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ನಜರ್ ಶಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಣಾಜೆ ಇವರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಲಕ್ಷ್ಮೀ ಗಟ್ಟಿ ಜಿಲ್ಲಾ ಪಂಚಾಯತ್ ಪದ್ಮಾವತಿ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಲವಿಟಾ ಡಿಸೋಜಾ ತಾಲೂಕ್ ಬ್ಲಾಕ್ ಸೊಸೈಟಿ ಅಧ್ಯಕ್ಷರು ಇವರನ್ನು ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಡಾಕ್ಟರ್ ಸುಜಯ್ ಭಂಡಾರಿ ತಾಲೂಕು ಆರೋಗ್ಯ ಅಧಿಕಾರಿಗಳು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ನಮ್ಮ ಒಂದು ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಮಹಮ್ಮದ್ ಫಿರೋಜ್ ರವರು ಹಾಜರಾಗಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಡಾಕ್ಟರ್ ಸಹನಾ ವೈದ್ಯಾಧಿಕಾರಿಗಳು ಆಯುಷ್ ಇಲಾಖೆ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಕೊಣಾಜೆ ಗ್ರಾಮ ಪಂಚಾಯತ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಸವಿತಾ ಅವರವರು ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಲಲಿತಾರವರು ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಬೆಳ್ಮಾ ಪಂಚಾಯತ್ನ ಉಪಾಧ್ಯಕ್ಷರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಮಿತ್ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ.
ಹಾಗೆ ನಮ್ಮ ಒಂದು ಇಲಾಖೆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ನಡೆಯಲು ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ಯಾಮಲಾ ಸಿಕೇರ್ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಅವರು ಒಂದು ನಮಗೆ ಮಾಹಿತಿಯನ್ನು ನೀಡ್ತಾ ಪ್ರತಿಯೊಂದಕ್ಕೂ ನಮಗೆ ಮಾಹಿತಿಯನ್ನು ನೀಡ್ತಾ ಇರುವಂತಹ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಇರುವಂತಹ ಶ್ಯಾಮಲಾ ಸಿಕೆ ಮೇಡಮ್ ರವರಿಗೂ ನಾನು ನಮ್ಮ ಇಲಾಖೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಮಜೀದ್ ರವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಎನ್ಎಫ್ಐ ಆಸ್ಪತ್ರೆಯಿಂದ ಬಂದಿರುವಂತಹ ಶ್ರೀನಿವಾಸ್ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬೋಳಿಯಾರ್ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂತಹ ಮಹೇಶ್ ರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಇಲ್ಲಿ ಬ್ಲಾಕ್ ಸೊಸೈಟಿಯ ಕಾರ್ಯದರ್ಶಿ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ವಿಡಿಯೋಗ್ರಾಫರ್ ಹಾಗೂ ನಮ್ಮ ಇಲ್ಲಿ ನಿರೂಪಣೆಯನ್ನು ಮಾಡಲು ಬಂದಿರುವಂತಹ ಮೋಹನ್ ಸರ್ ಅವರು ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತಂದರೆ ವಿಶ್ವಮಂಗಳ ಸಭಾಭವನದ ಒಂದು ಬಿಟ್ಟುಕೊಟ್ಟಿರುವಂತಹ ಇಲ್ಲಿಯ ಮುಖ್ಯೋಪಾಧ್ಯಾಯರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಪಂಚಾಯತ್ ಸದಸ್ಯರಾಗಿರುವಂತಹ ಗೀತಾರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಈ ಎನ್ಎಫ್ಐ ಮೆಡಿಕಲ್ ಕಾಲೇಜಿನಿಂದ ಆರೋಗ್ಯ ತಪಾಸಣೆಯನ್ನು ನಡೆಸಲು ಬಂದಿರತಕ್ಕಂತಹ ಒಂದು ತಂಡದವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಬಂಧುಗಳಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಈಗ ಈ ಒಂದು ಕಾರ್ಯಕ್ರಮ ಪೋಷಣ ಅಭಿಯಾನ ಮಾಸಾಚರಣೆ ಹಾಗೂ ಸ್ತ್ರೀಶಕ್ತಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಅವರ ಉತ್ಪನ್ನಗಳ ಮಾರಾಟ ಮೇಳ ಮತ್ತು ವಸ್ತು ಪ್ರದರ್ಶನ ಒಂದು ಸುಂದರವಾದಂಥ ಕಾರ್ಯಕ್ರಮದ ಈ ಒಂದು ವಿಚಾರವಾಗಿ ಅದರ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎನ್ನುವಂಥ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಹಾಗೆ ಪೋಷಣ್ ಅಭಿಯಾನದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಂತೇಳಿ ವಿನಂತಿ ಮಾಡಿಕೊಡ್ತೇನೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರುವಂಥ ಶ್ಯಾಮಲಾ ಮೇಡಮ್ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಬಹಳ ಪ್ರಮುಖವಾದಂಥ ಯೋಜನೆಯಾಗಿರತಕ್ಕಂಥ ಪೋಷಣ್ ಅಭಿಯಾನ್ ಮಾಸಾಚರಣೆ ಏಕೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ನಮ್ಮ ಮಂಗಳೂರು ತಾಲೂಕಿನ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಮೊಹಮ್ಮದ್ ಮೋನೂರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಕೋಣಾಜೆಯ ಪ್ರಥಮ ಪ್ರಜೆ ಆಗಿರತಕ್ಕಂಥ ಅಧ್ಯಕ್ಷರೇ, ಹಾಗೂ ಬಹುಶಃ ಮಹಿಳಾ ಸದಸ್ಯರಿಗೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಗಟ್ಟಿ ಮೇಡಮ್ ರವರೇ, ಹಾಗೂ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿರತಕ್ಕಂಥ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ಹಾಗೂ ನಮ್ಮ ತಾಲೂಕು ಮಟ್ಟದ ಆರೋಗ್ಯಾಧಿಕಾರಿಗಳು, ನಮ್ಮ ICDSಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರತಕ್ಕಂಥ ಮಾನ್ಯ ಸುಜನ್ ಭಂಡಾರಿ ಅವರೇ, ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಮಿತ್ರರೇ, ಎಲ್ಲ ನನ್ನ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರೇ, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರೇ, ಎಲ್ಲರಿಗೂ ಶುಭ ಮುಂಜಾನೆಯನ್ನು ಹೇಳುತ್ತಾ, ಈ ಪೋಷಣ್ ಅಭಿಯಾನ್ ಮಾಸಾಚರಣೆ ಇದೇನಿದು ಹೊಸದಾಗಿ ಪ್ರತಿ ವರ್ಷ ನಾವೆಲ್ಲರೂ ಕೂಡ ನಮ್ಮ ಇಲ್ಲಿ ಲಯನ್ಸ್ ಹಾಲಿನಲ್ಲಿ ನಾವು ಪೌಷ್ಟಿಕ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೆವು. ಈ ವರ್ಷ ಇದಕ್ಕೊಂದು ಹೊಸ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ನಾವು ಕೊಟ್ಟಿದ್ದಲ್ಲ, ಸರ್ಕಾರ. ಏನು ಅಂತ ಹೇಳಿದರೆ ಪೋಷಣ್ ಅಭಿಯಾನ್ ಮಾಸಾಚರಣೆ ಅಂದರೆ
ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಅಭಿಯಾನ, ಈ ಪೋಷಣೆ ಅಂದರೆ ಏನು, ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಮಾಸಾಚರಣೆ, ಇದೊಂದು ಅಭಿಯಾನ ರೀತಿಯಲ್ಲಿ ರಾಷ್ಟ್ರಾದ್ಯಂತ ಜನಮನದಲ್ಲಿ ಈ ಒಂದು ವಿಷಯವನ್ನು ತಲುಪಿಸಬೇಕು ಅಂತ ಹೇಳುವ ಒಂದು ಪ್ರಮುಖ ಯೋಜನೆಯನ್ನು ಎಲ್ಲ ಇಲಾಖಾಧಿಕಾರಿಗಳಿಗೆ ವಹಿಸಿದ್ದಾರೆ ಸರ್ಕಾರ. ಇದು ಕೇವಲ ICDS ಮಾತ್ರ ಅಲ್ಲ, ಬಹಳ ಪ್ರಮುಖವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ICDS ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲರ ಸಹಕಾರದಲ್ಲಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಒಂದು ಪೌಷ್ಟಿಕ ಅಭಿಯಾನ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ರಾಜ್ಯದಲ್ಲಿ ಸಹ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಇದು 2018ರಲ್ಲಿ ಮಾರ್ಚ್ ತಿಂಗಳಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಿದರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಅಪೌಷ್ಟಿಕ ಮಟ್ಟವನ್ನು ಸಾರ್ವಜನಿಕರಲ್ಲಿ ಮತ್ತು ಸಮುದಾಯದಲ್ಲಿ ಅರಿವು ಮೂಡಿಸಲು ವಿವಿಧ ರೀತಿಯ ಚಟುವಟಿಕೆಯನ್ನು ಹಮ್ಮಿಕೊಳ್ಳುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ನಮ್ಮ ಒಟ್ಟಿನಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮಲ್ಲಿ ಇಡೀ ದೇಶದಲ್ಲಿ ಅಪೌಷ್ಟಿಕತೆಯ ಮಟ್ಟ 38% ಇದೆ ಅಂತ ಅಂಕಿಅಂಶಗಳಿರುತ್ತೆ. ಇದನ್ನು ಸುಮಾರು 2022 ವರ್ಷದ ಹೊತ್ತಿಗೆ ಸುಮಾರು 25% ಇಳಿಸುವ ಒಂದು ಗುರಿಯನ್ನು ಸರ್ಕಾರ ಹೊಂದಿದೆ. ಅಂದರೆ ಪ್ರತಿ ವರ್ಷದಲ್ಲಿ 0 ಇಂದ 6 ವರ್ಷದ ಮಕ್ಕಳಿರ್ಬೋದು, ಎಲ್ಲರ ಪ್ರತಿ ವರ್ಷ 2% ಇಳಿಕೆಯನ್ನು ಮಾಡುವಂಥ ಉದ್ದೇಶವನ್ನು, ಗುರಿಯನ್ನು ಸರ್ಕಾರ ಇಟ್ಟುಕೊಂಡಿದೆ. ಇದು ಪ್ರಮುಖ ಉದ್ದೇಶ. ಮತ್ತು ಮಹಿಳೆಯರಲ್ಲಿ ಉಂಟಾಗುವ ರಕ್ತಹೀನತೆಯನ್ನು ಕಡಿಮೆಗೊಳಿಸುವುದು, ಚಿಕ್ಕ ಮಕ್ಕಳಲ್ಲಿ ಇರತಕ್ಕಂಥ ರಕ್ತಹೀನತೆಯನ್ನು ಕಡಿಮೆಗೊಳಿಸುವುದು, ಹಾಗೂ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಮತ್ತು ಕಡಿಮೆಗೊಳಿಸುವುದು, ಕಡಿಮೆ ತೂಕದ ಮಕ್ಕಳ ಜನನವನ್ನು ಕಡಿಮೆಗೊಳಿಸುವುದು, ಇದು ಪ್ರಮುಖ ಅಂಶಗಳು. ಇದರಲ್ಲಿ ಬಹಳ ಪ್ರಮುಖವಾಗಿ ಮಗುವಿನ ಮೊದಲ 1000 ದಿನಗಳು, ಅಂದರೆ ಒಂದು ಮಗು ಜನನ ಆದಮೇಲೆ 1000 ದಿನ ತನಕ, ಅಂದರೆ ಸುಮಾರು 2 ವರ್ಷಗಳ ತನಕ ಆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಬಗ್ಗೆ ನಿಗಾವನ್ನು ಇಡುವಂಥದ್ದು. ಆ ಮಗುವಿಗೆ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಥವಾ ಚುಚ್ಚುಮದ್ದನ್ನು ಕೊಡಬೇಕು, ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಆ ಮಗುವಿನ ಬ್ರೆಸ್ಟ್ ಫೀಡಿಂಗ್ ಹೆಂಗೆ ಮಾಡಬೇಕು ಒಂದು ತಾಯಿಯಾದವಳು, ಈ ರೀತಿ ಎಲ್ಲ ರೀತಿಯ ಒಂದು ನಿಗಾವನ್ನು ಒಂದು ತಾಯಿಯಾದವಳು ಯಾವ ರೀತಿ ವಹಿಸಬೇಕು, ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಮತ್ತೆ ನಮ್ಮ ಆರೋಗ್ಯ ಅಧಿಕಾರಿಯವರು ನಿಮಗೆ ನೀಡಲಿಕ್ಕಿದ್ದಾರೆ. ಹಾಗೆ ರಕ್ತಹೀನತೆ, ಇವತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅನೇಕ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಬಹಳ ಪ್ರಮುಖವಾದ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದೆ, ಮಾತೃಪೂರ್ಣ ಯೋಜನೆ. ಈ ಮಾತೃಪೂರ್ಣ ಯೋಜನೆ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಮಕ್ಕಳಲ್ಲಿ ಬರತಕ್ಕಂಥ ಅತಿಸಾರ ಭೇದಿ, ಅನೇಕ ಮಕ್ಕಳು ಇವತ್ತು ಮಗು ಇರುವಾಗ ಮಕ್ಕಳ ಮರಣ ಹೊಂದಲಿಕ್ಕೆ ಬಹಳ ಪ್ರಮುಖವಾದ ಒಂದು ಅಂಶ ಅತಿಸಾರ ಭೇದಿ ಅಂತ ನಾವು ಹೇಳ್ತೇವೆ. ಹಾಗೆ ಈ ಒಂದು ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ಕ್ಲೀನಿಂಗ್, ಸ್ವಚ್ಛತೆಯ ಬಗ್ಗೆ ಇವತ್ತು ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಕೆಲಸಗಳು, ಚಟುವಟಿಕೆಗಳು ಇವತ್ತು ನಡೀತಾ ಇದೆ. ನಮ್ಮ ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯಡಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದ್ದಾವೆ. ಯಾವುದೇ ಒಂದು ಮಗು ಅದು ಆರೋಗ್ಯಪೂರ್ಣವಾಗಿ ಬೆಳಿಬೇಕಿದ್ದರೆ ಬಹಳ ಪ್ರಮುಖವಾದ ಅಂಶ ಸ್ವಚ್ಛತೆ ಎಲ್ಲಿ ಇಲ್ಲ ಅಲ್ಲಿ ವಿವಿಧ ಕಾಯಿಲೆಗಳಿಗೆ ಅತಿ ಬೇಗವಾಗಿ ಇನ್ಫೆಕ್ಷನ್ ಆಗುವಂಥ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಬಹಳ ಮೂಲಭೂತವಾದ ಒಂದು ಕಾರಣ ಆಗುತ್ತೆ. ಹಾಗಾಗಿ ನಾವು ಸ್ವಚ್ಛತೆಯನ್ನು ಎಲ್ಲರೂ ಕೂಡ ಕಾಪಾಡಬೇಕು. ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳುವಂಥ ಒಂದು ಅಂಶ ಕೂಡ ಈ ಯೋಜನೆಯಡಿಯಲ್ಲಿದೆ. ಹಾಗೆ ಕೈ ತೊಳೆಯುವುದು ಮತ್ತು ನೈರ್ಮಲ್ಯ, ವಾಷಿಂಗ್ ಅಂತ ಇವತ್ತು ನಾವು ಹೇಳ್ತೇವೆ. ಇದೇನಪ್ಪ ಈ ಕೈ ತೊಳೆಯೋದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರಲ್ಲ, ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಆರೋಗ್ಯ ಇಲಾಖೆಯಿಂದ
ಕೈ ತೊಳೆಯುವ ಬಗ್ಗೆ ಸಹ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಹೇಗೆ ಕೈ ತೊಳಿಬೇಕು ಅದನ್ನು ಕೂಡ ನಮ್ಮಲ್ಲಿ ನಮ್ಮ ಆರೋಗ್ಯಾಧಿಕಾರಿ ಅವರು ತಿಳಿಸಲಿಕ್ಕಿದ್ದಾರೆ. ಹಾಗೆ ಪೌಷ್ಟಿಕ ಆಹಾರದ ಬಗ್ಗೆ ಈಗಾಗಲೇ ನಮ್ಮ ಮೇಡಮ್ ಅವರು ಸಹನಾ ಮೇಡಮ್ ಅವರು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ ಅಂತ ನಾನು ಅಂದ್ಕೊಳ್ತಾ, ಈ ಪೋಷಣ್ ಅಭಿಯಾನ್ ಯೋಜನೆ ಅಡಿಯಲ್ಲಿ ಈಗಾಗಲೇ ಭಾರತ ಸರ್ಕಾರ ಮೊದಲ ಹಂತದಲ್ಲಿ 315 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಸರ್, ನಮ್ಮ ಅಧ್ಯಕ್ಷರಿದ್ದಾರೆ ವೇದಿಕೆಯಲ್ಲಿ, ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಪ್ರಥಮ ಹಂತದಲ್ಲಿ 315 ಜಿಲ್ಲೆಗಳು ಹಾಗೂ ಎರಡನೇ ಹಂತದಲ್ಲಿ 215 ಜಿಲ್ಲೆಗಳು, ಹಾಗೆ ಮೂರನೆಯದ ಥರ್ಡ್ ಫೇಸಲ್ಲಿ ಉಳಿದಂಥ ಎಲ್ಲ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ನಾವು ಈ ಪೋಷಣ್ ಅಭಿಯಾನ್ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮವಾಗಿ ಮೂಡಿ ಬರಲಿದೆ. ಇದರಲ್ಲಿ ಎಲ್ಲ ಇಲಾಖೆಗಳು ಏನು ಕನ್ವರ್ಜೆನ್ಸಲ್ಲಿ ನಾವು ಕೆಲಸ ಮಾಡಬೇಕಾಗಿದ್ದರೆ ಇದು ಕೇವಲ ಇಲ್ಲಿ ಒಂದು ಹಾಲಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಯೋಜನೆಗಳಿದೆ. ಅದಕ್ಕೆ ಪೂರಕವಾದಂಥ ತರಬೇತಿ ಈಗಾಗಲೇ ನಮಗೆ ರಾಜ್ಯ ಮಟ್ಟದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ ಮತ್ತು ಬ್ಲಾಕ್ ಲೆವೆಲ್ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಂತವಾಗಿ ಈ ಒಂದು ಕಾರ್ಯಕ್ರಮಗಳೆಲ್ಲ ನಡೆಯಲಿದೆ. ಅದನ್ನು ILA ಅಂತ ಹೇಳ್ತಾರೆ. ಹಂತವಾಗಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ ಅಂತ ನಾನು ಹೇಳುತ್ತಾ, ಪೋಷಣ್ ಅಭಿಯಾನ್ ಅಂದರೆ ಸಹಿ ಪೋಷಣ್, ಇದರಲ್ಲಿ ಒಂದು ಘೋಷಣೆ ಇದೆ, ಇದು ರಾಷ್ಟ್ರ ಮಟ್ಟದ ಘೋಷಣೆ, ಸಹಿ ಪೋಷಣ್ ದೇಶ್ ರೋಷನ್. ಸಹಿ ಪೋಷಣ್ ದೇಶ್ ರೋಷನ್ ಅಂದರೆ ಎಲ್ಲರೂ ಕೂಡ ಪೌಷ್ಟಿಕತೆಯಿಂದ ಇದ್ದರೆ ನಮ್ಮ ದೇಶ ಉಜ್ವಲವಾಗಿ ಕಾಣಲಿಕ್ಕೆ ಸಾಗಿದೆ. ದೇಶ್ ರೋಷನ್ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲರ ಸಹಕಾರ ಅಗತ್ಯ ಇದೆ. ವಿಶೇಷವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶಾ ಕಾರ್ಯಕರ್ತರು ಒಂದು ಸ್ವಲ್ಪ ಜನ ಕಾಣ್ತಾ ಇದ್ದಾರೆ, ಅವರೆಲ್ಲರೂ ಭಾಗವಹಿಸಬೇಕಿತ್ತು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳುತ್ತಾ ಎಲ್ಲರ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ 2 ಪ್ರಾಸ್ತಾವಿಕ ಮಾತುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶ ವಂದನೆಗಳು. ಪ್ರಾಸ್ತಾವಿಕ ಮಾತುಗಳಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಯಾವ ರೀತಿಯ ವಿಚಾರಗಳು ಎನ್ನುವ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನು ನೀಡಿರುವಂಥ ಶಿಷ್ಯಾಭಿವೃದ್ಧಿ ಯೋಜನೆ ಅಧಿಕಾರಿಗಳಾಗಿರುವಂಥ ಶ್ಯಾಮಲಾ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ ಸನ್ಮಾನ್ಯ ಮಹಮ್ಮದ್ ಮೋನು ಅವರು ತಾಲೂಕು ಪಂಚಾಯತ್ ನಮ್ಮೆಲ್ಲ ಅತಿಥಿಗಳು ಕೈ ಜೋಡಿಸಬೇಕಂತ ವಿನಂತಿ ಮಾಡ್ಕೋತಿದ್ದೇವೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः ॐ शान्ति शान्ति शान्तिः ॐ शान्ति शान्ति शान्तिः. ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಜೋರಾದ ಚಪ್ಪಾಳೆ ನಮ್ಮೆಲ್ಲ ಮಾತೆಯರಿಂದ ಬರಬೇಕು. ಇದು ಕೇವಲ ಕಾರ್ಯಕ್ರಮ ದೀಪ ಬೆಳಗಿಸುವುದು ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಬದುಕನ್ನು ಬೆಳಗಿಸುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಕೊನಾಜೆ ಗ್ರಾಮ ಪಂಚಾಯತ್ ಇದರ ನಡೆಯುವಂಥ ಪೋಷಣ ಅಭಿಯಾನ ಮಾಸಾಚರಣೆ ಹಾಗೂ ಸ್ತ್ರೀಶಕ್ತಿ ವಸ್ತು ಪ್ರದರ್ಶನ ಮಾರಾಟ ಮೇಳದ ಅಧ್ಯಕ್ಷಸ್ಥಾನ ವಹಿಸಿದಂಥ ಕೊನಾಜೆ ಗ್ರಾಮ ಪಂಚಾಯತಿನ ಗೌರವ ನಜರ್ ಪಟ್ಟೋರಿಯವರೇ, ಅವರು ನಮ್ಮ ಮಂಗಳೂರಲ್ಲಿ ಇಲ್ಲ, ಹಾಗಾಗಿ ಅವರ ಈ ಒಂದು ಜವಾಬ್ದಾರಿಯನ್ನು ತಾಲೂಕು ಪಂಚಾಯತಿನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. 300 ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ರೂಪಾ ಶೆಟ್ಟಿಯವರು, ಅದೇ ರೀತಿ ಕೊನಾಜೆ ಗ್ರಾಮ ಪಂಚಾಯತಿನ
ಹಿರಿಯ ಸದಸ್ಯರಾದ ಮುತ್ತಕ್ಕೆ ಶೆಟ್ಟಿಯವರು ಅವರು ಸಹ ನಾನು ಈ ಸಂದರ್ಭದಲ್ಲಿ ಅವರನ್ನು ಸಹ ಸ್ವಾಗತಿಸಿ, ಇವತ್ತು ಖಂಡಿತವಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 27 ಇಲಾಖೆಗಳಿದೆ. ಆ 27 ಇಲಾಖೆಯಲ್ಲಿ ಒಂದು ದೇಶಕ್ಕೆ, ರಾಜ್ಯಕ್ಕೆ, ತಾಲೂಕಿಗೆ, ಗ್ರಾಮಕ್ಕೆ ಒಂದು ಅತ್ಯಂತ ಪಾವಿತ್ರತೆ ಇರುವಂಥ ಒಂದು ಇಲಾಖೆ ಇದ್ದರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಇಲಾಖೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಅಂಗನವಾಡಿ ಅಂಗಳದಲ್ಲಿ ಆಡುವಂಥ ಮಕ್ಕಳನ್ನು ಕೆಲಸ ಮಾಡುವಂಥ ನಮ್ಮ ಕಾರ್ಯಕರ್ತರು ಖಂಡಿತವಾಗಿ ಅವರು ಸಣ್ಣ ಮಕ್ಕಳ ಕೆಲಸ ಮಾಡುವಂಥ ಕಾರ್ಯಕರ್ತರು, ಅವರು ದೇವರ ಕೆಲಸ ಮಾಡುವಂಥ ಒಂದು ವ್ಯಕ್ತಿಗಳು. ನಮ್ಮ ದೇವಸ್ಥಾನ ಅಥವಾ ಮಸೀದಿ ಚರ್ಚ್ಗಳ ಇರುವಂಥ ಅರ್ಚಕರಿಗೆ ಯಾವ ರೀತಿ ನಾವು ಗೌರವ ಕೊಡ್ತೇವೋ ಅದೇ ರೀತಿ ನಮ್ಮ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಗೌರವ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಜನಪ್ರತಿನಿಧಿಗಳಿಗೆ ನಮಗೆ ಒಂದು ಒಳ್ಳೆಯ ಒಂದು ಗೌರವ ಕೊಡುವಂಥ ಒಂದು ಇಲಾಖೆ ಇದ್ದರೆ ಒಂದು ಶಿಕ್ಷಣ ಇಲಾಖೆ, ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಟ್ಟರೆ ಬೇರೆ ಇಲಾಖೆಯಲ್ಲಿ ಜನಪ್ರತಿನಿಧಿಗಳಿಗೆ ಇಷ್ಟೊಂದು ಗೌರವ ಕೊಡುವಂಥ ಇಲಾಖೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಈ ಒಂದು ಆಹಾರ ಮೇಳ ಖಂಡಿತವಾಗಿ ನೋಡುವಾಗ ಭಾಳಷ್ಟು ಆಸೆ ಆಗ್ತಾ ಇದೆ. ಆದರೆ ಕೊನೆ ತನಕ ನಿಂತರೆ ಮಾತ್ರ ಸಿಕ್ಕುವುದು, ಈಗ ಹೋಗುವವರಿಗೆ ಸಿಕ್ಕುವುದಿಲ್ಲ. ಆದರೆ ಕಾಣುವಾಗ ಆಸೆ ಆಗ್ತದೆ, ನಿಲ್ಲಕ್ಕೆ ಅವಕಾಶ ಇಲ್ಲ. ಖಂಡಿತವಾಗಿ ಇಲ್ಲಿರುವಂಥ ಆಹಾರಗಳು ಅಥವಾ ಏನು ಸಾಧನೆಗಳು ಇದು ಅತ್ಯಂತ ಪಾವಿತ್ರವಾಗಿರುವಂಥ ಆಹಾರಗಳು. ನಮ್ಮ ಮಸೀದಿಗಳಲ್ಲಿ ಸಿಕ್ಕುವಂಥ ಪ್ರಸಾದ, ದೇವಸ್ಥಾನಗಳಲ್ಲಿ ಸಿಕ್ಕುವಂಥ ಪ್ರಸಾದ, ಚರ್ಚಿಯಲ್ಲಿ ಸಿಕ್ಕುವಂಥ ಪ್ರಸಾದ, ಈ ಪ್ರಸಾದಕ್ಕಿಂತ ಪವಿತ್ರವಾದ ಒಂದು ವಸ್ತು ಇಲ್ಲಿ ನಮ್ಮ ಸ್ತ್ರೀಶಕ್ತಿಯ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಭಾಳಷ್ಟು ಕಷ್ಟಪಟ್ಟು ತಂದು ಇಟ್ಟಿದ್ದಾರೆ. ಖಂಡಿತವಾಗಿ ಇಷ್ಟು ಒಂದು ಆಹಾರ ಪದಾರ್ಥಗಳಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಗೌರವ ಕೊಡುವಂಥ ಪದಾರ್ಥ ಇವತ್ತು ಖಂಡಿತವಾಗಿ ಇಲ್ಲಿರುವಂಥ ಎಲ್ಲ ವಸ್ತುಗಳು ಯಾವುದೇ ಒಬ್ಬ ಮನುಷ್ಯನಿಗೆ ಖಂಡಿತವಾಗಿ ಪೌಷ್ಟಿಕ ಆಹಾರ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಹೋಟೆಲಲ್ಲಿ ಹೋಗಿ 1 ಗಂಟೆ ಫಾಸ್ಟ್ ಫುಡ್ ಅಥವಾ ಏನು ಆರ್ಡರ್ ಮಾಡಿ ನೀವು ಕಾಯ್ತಾ ಇದ್ದೀರಿ. ಆದರೆ ಯಾವುದೋ ಒಂದು ಬಡವನ ಹಳ್ಳಿಯ ಹೋಟೆಲಲ್ಲಿ ಒಂದು ಸಜ್ಜಿಗೆ ಬಜ್ಜಿಲು ಅಥವಾ ಅವಲಕ್ಕಿ ಬಜ್ಜಿಲು ಇಂಥದ್ದು ಕೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಬೈಯುವ ಜನ ಇದ್ದಾರೆ. ಆದರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಡಾಬಾಗಳಲ್ಲಿ ಹೋಗಿ 1 ಗಂಟೆ ಕೂತರು ಆ ರೋಗ ಬರುವಂಥ ಆಹಾರವನ್ನು ತಿಂತಾ ಇದ್ದೀರಿ. ನಮ್ಮ ಹಳ್ಳಿ ಕಡೆ ಏನಾದರೂ ಒಂದು ಪ್ಲೇಟ್ ಪದಂಗಿ ಕೊಡಲೆ ರಾಮಣ್ಣ ಅಂತ ಹೇಳಿದರೆ ಒಂಚೂರು 6 ಮೀನು ಲೇಟ್ ಆದರೆ ಅಲ್ಲಿಗೆ ಬೈಯುವಂಥ ಜನ ಇದ್ದಾರೆ. ಹಾಗಾಗಿ ನಾನು ಖಂಡಿತವಾಗಿ ಅಂಗನವಾಡಿಯ ಎಲ್ಲ ಕಾರ್ಯಕರ್ತರನ್ನು, ಪೋಷಕರನ್ನು, ನಮ್ಮ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಖಂಡಿತವಾಗಿ ನಾವು ಮಾತೃಪೂರ್ಣ ಯೋಜನೆ ನಾವು ಭಾಳಷ್ಟು ಕಷ್ಟಪಟ್ಟಿದ್ದೇವೆ ಅದನ್ನು ನಿಲ್ಲಿಸಬೇಕಂತ. ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ. ನಮ್ಮ ಜಯಮಾಲಾ ಮೇಡಮ್ ಅವರಿಗೆ ಗಮನಕ್ಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಭಾಳಷ್ಟು ಕಷ್ಟ ಆಗ್ತದೆ. ಅದನ್ನು ಆ ಮಾತೃಪೂರ್ಣ ಯೋಜನೆಯನ್ನು ನಿಲ್ಲಿಸಬೇಕಂತ ಈ ಸಲ ನಾನು ನನ್ನ ಮಿತ್ರರಾದ ನನ್ನ ಸಹೋದರಿಯಾದ ಧನಲಕ್ಷ್ಮಿ ಮೇಡಮ್ ಅವರ ಗಮನಕ್ಕೆ ನಮ್ಮ ಸರ್ಕಾರ ಮಾಡಿದೆ. ಖಂಡಿತವಾಗಿ ನಿಮ್ಮ ಸರ್ಕಾರ ಅದನ್ನು ನೀವು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ನಾನು ಈಗಲೇ ಅಲ್ಲಿ ಕೂತಲ್ಲಿ ನಮ್ಮ ಮೇಡಮ್ ಹೇಳಿದ್ದೇನೆ, ನೀವು ಪರ್ಸನಲ್ ಆಗಿ ಒಂದು ಲೆಟ್ರ್ ಬರೀಬೇಕಂತ. ಯಾಕೆಂತ ಹೇಳಿದರೆ ಆ ಒಂದು ಯೋಜನೆಯಿಂದ ಜನಸಾಮಾನ್ಯರಿಗೆ ಏನು ಅಷ್ಟು ವಿಶೇಷವಾದ ಒಂದು ಗಮನ ಆಗಲಿಲ್ಲ. ಹಾಗಾಗಿ ಅದರ ಬದಲಿಗೆ ಏನಾದರೂ ಆ ಮನೆಗೆ ಒಂದು ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆ ನಿಮ್ಮದೇ ಆದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಭಾಳಷ್ಟು ಅನುಭವಿ ಮಹಿಳಾ ಈಗ ಸಚಿವರಾಗಿದ್ದಾರೆ. ಅವರ ಗಮನಕ್ಕೆ ಕೊಟ್ಟು ನಮ್ಮ ಧನಲಕ್ಷ್ಮಿ ಮೇಡಮ್ ಯಾವುದು ಹೇಳಿದರೂ ಖಂಡಿತವಾಗಿ ಅದರ ಹಿಂದುಗಡೆ ಬಿದ್ದು ಕೆಲಸ ಮಾಡುವಂಥ ಒಬ್ಬ ಮಹಿಳೆ. ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯಲ್ಲಿ ಧನಲಕ್ಷ್ಮಿ ಗಡ್ಡಿ ಎದ್ದು ನಿಂದರೆ ಹಿಂದುಗಡೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಧೀರ ಮಹಿಳೆ.
ನಾನು ನಮ್ಮ ಪಕ್ಷದಲ್ಲಿ ಇರಬೇಕಿತ್ತು, ಆಸೆ ಇತ್ತು, ನಮ್ಮ ಪಕ್ಷದ ಸದಸ್ಯರಾಗಿರ್ಬೋದು. ಆದರೆ ಕಾರಣಾಂತರದಿಂದ ಬೇರೆ ಪಕ್ಷದ ಸದಸ್ಯರಾಗಿದ್ದಾರೆ, ಸಂತೋಷ. ಧನಲಕ್ಷ್ಮಿ ಗಟ್ಟಿಯವರು, ನಾನು ನೆಗಡ್ಲಿಕ್ಕೆ ಹೇಳುವುದಲ್ಲ, ಖಂಡಿತವಾಗಿ ಈಗ ಅಲ್ಲಿ ಕೂತ್ಕೊಂಡಾಗ ನನ್ನ ಪಾವೂರು ಗ್ರಾಮದ ಒಬ್ಬ ಅಂಗವಿಕಲನ ಬಗ್ಗೆ ಚರ್ಚೆ ಮಾಡಿದರು ನನ್ನ ಹತ್ರ. ಹಾಗಾಗಿ ಎಲ್ಲ ಮಹಿಳೆಯರ ಬಗ್ಗೆ, 1000 ಜನರಿಗ ಬಗ್ಗೆ ಜಾತಿ ಮತ ಭೇದವನ್ನು ಮರೆತು ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಗ್ರಾಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಮಹಿಳೆ, ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಒಂದು ಮಹಿಳೆ. ಖಂಡಿತವಾಗಿ ನಿಮ್ಮಂಥ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಗೆ ಅಗತ್ಯ ಇದ್ದಂಥ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಖಂಡಿತವಾಗಿ ಅವರವರ ಮನೆಯಲ್ಲಿ ಇರ್ಬೋದು, ನಿಮಗೆ ಗೊತ್ತಿರ್ಬೋದು. ಆದರೆ ಎಲ್ಲಿದೆ ಜಾತಿ, ಇಲ್ಲಿರುವಂಥ ಆಹಾರಗಳು ಎಲ್ಲ ಸಮುದಾಯದ ಮನೆಯಲ್ಲಿರುವಂಥ ಆಹಾರಗಳು, ಇದನ್ನು ಎಲ್ಲಿ ನೀವು ಜಾತಿ ಹುಡುಕ್ತೀರಿ? ನಿಮಗೆ ತಂದವರಿಗೆ ಗೊತ್ತಿರ್ಬೋದು. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಎಲ್ಲರ ಮನೆಯ ಒಂದು ಪ್ರಸಾದವನ್ನು 1000 ಎಲ್ಲ ಜನರ ಒಂದು ಆಹಾರವಾಗಿ ಸ್ವೀಕರಿಸುವುದು ಇದೊಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಸೇರಿದ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರನ್ನು ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮಾಡಿ ಒಳ್ಳೆಯ ಶುಭ ನುಡಿಗಾಡಿರುವಂಥ ಮಹಮ್ಮದ್ ಮೋನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈಗೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಮಹಮ್ಮದ್ ಮೋನ್ ಅವರು ಸ್ವಲ್ಪ ನಿಲ್ಲಬೇಕು, 1-2 ನಿಮಿಷ ನಿಲ್ಲಬೇಕು. 2 ನಿಮಿಷ ನಿಲ್ಲಿ ದಯವಿಟ್ಟು, ಎಲ್ಲರೂ ಕೂಡ 1-2 ನಿಮಿಷ ನಿಲ್ಲಬೇಕು. ಮತ್ತು ಇಬ್ಬರು ಈಗ ಮುನ್ನೂರು ಪಂಚಾಯತಿಯ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ, ರೂಪಾ ಶೆಟ್ಟಿ ಅವರು, ಹಾಗೆ ನಮ್ಮ ಮುತ್ತಕ್ಕಿಯವರು ಕೂಡ ಆಗಮಿಸಿ, ಇಬ್ಬರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೆ ಈಗ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮ ಅಂತ ನಾವು ಇಟ್ಟುಕೊಂಡಿದ್ದೇವೆ. ಪೋಷಣ ಅಭಿಯಾನ ಮಾಸಾಚರಣೆಯಲ್ಲಿ ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ 6 ಮಂದಿ ನಮ್ಮಲ್ಲಿ ಮಹಿಳೆಯರು ಇದ್ದಾರೆ. ದಯವಿಟ್ಟು ನಮ್ಮ ವೇದಿಕೆಗೆ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು, ತಮಗೆ ಮಡಿಲು ತುಂಬಿಸುವಂಥ ಬಾಗಿನ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಬಹುಶಃ ಈ ಪೋಷಣ ಅಭಿಯಾನದಲ್ಲಿ ಇದೊಂದು ಬಹಳ ಪ್ರಸ್ತುತ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಪೋಷಣೆ, ಎಲ್ಲಿಂದ ಪೋಷಣೆ ಬರಬೇಕಂದ್ರೆ ತಾಯಿಯಿಂದಲೇ ಬರಬೇಕು. ತಾಯಿಗೆ ಸರಿಯಾದ ಆಹಾರ ಸಿಕ್ಕಿದಲ್ಲಿ ಮಾತ್ರ ಮಗು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಬೋದು. ತಾಯಿಗೆ ಸರಿಯಾದ ಧ್ಯಾನ ಸಿಕ್ಕಿದರೆ ಮಾತ್ರ ನಮ್ಮ ಕುಟುಂಬ ಕೂಡ ಒಂದು ಆರೋಗ್ಯಯುತವಾಗಿ ಆಗ್ಬೋದನ್ನುವಂಥ ಒಂದು ವಿಶಾಲವಾದಂಥ ಮನೋಭಾವನೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಾವು ಸೀಮಂತ ಕಾರ್ಯಕ್ರಮ ಅಂತ ಇಟ್ಟುಕೊಂಡು ತಾಯಂದಿರನ್ನ ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. 6 ಮಂದಿ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ದಯವಿಟ್ಟು ಬಂದು ಈ ಒಂದು ನಮ್ಮ ಆತಿಥ್ಯವನ್ನು, ಈ ಒಂದು ಬಾಗಿನವನ್ನು ತಾವು ಸ್ವೀಕಾರ ಮಾಡಬೇಕಂತ ವಿನಂತಿಸಿ ನಮ್ಮಲ್ಲಿ ಮಾತೆಯರಿದ್ದಾರೆ. ನೀಡುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರದ ಮಹತ್ವಗಳ ಬಗ್ಗೆ ಕೂಡ ಅರಿವನ್ನು ಮೂಡಿಸುವ ಮೂಲಕ ನಾವು. ಯಾಕಂತ ಹೇಳಿದ್ರೆ ಅವರು ಎಷ್ಟೋ ತಾಯಿಯಂದಿರನ್ನ, ಎಷ್ಟೋ ಮಕ್ಕಳನ್ನು ನೋಡಿದಂಥ ಒಂದು ಹಿರಿಯ ಮಹಿಳೆ ನಮ್ಮೊಟ್ಟಿಗೆ ಇದ್ದಾರೆ. ಮುತ್ತಕ್ಕಿದ್ರೆ ನಮಗೆ ಸ್ಫೂರ್ತಿ ಕೂಡ. ಅವರಷ್ಟೊಂದು ಚಟುವಟಿಕೆಯಲ್ಲಿ ಇರುವವರು ಕೂಡ ಯಾರು ಕಾಣಲಿಕ್ಕಿಲ್ಲ ಈ ವಯಸ್ಸಿನಲ್ಲಿ ಕೂಡ ಅಂತ ಅವರು ಕೂಡ ಇದ್ದಾರೆ. ನಮ್ಮೆಲ್ಲ ಮಾತೆಯರು ಸೇರಿ ಈ 6 ಮಂದಿ ಮಾತೆಯರಿಗೆ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ತೇವೆ. ಅರಿಶಿನ ಕುಂಕುಮ ಹಾಗೆ ಬಾಳೆ ಸೀರೆ ಸ್ವೀಟ್ ನೀಡುವ ಮೂಲಕ, ಸಿಹಿ ತಿಂಡಿ ನೀಡುವ ಮೂಲಕ ಈ ಒಂದು ಮಾತೆಯರಿಗೆ ಬಹಳ ಅರ್ಥಪೂರ್ಣವಾದಂಥ, ಸಂಸ್ಕಾರಬದ್ಧವಾದಂಥ, ಸಂಸ್ಕೃತಿಬದ್ಧವಾದಂಥ ಈ ಒಂದು ಬಾಗೀನವನ್ನು ನಮ್ಮೆಲ್ಲ ಮಾತೆಯರು ನೀಡ್ತಿದ್ದಾರೆ. ಬಹುಶಃ ಇದು ಆಗಬೇಕಿತ್ತು, ಪ್ರತಿಯೊಂದು ಮನೆಯಲ್ಲಿ ಕೂಡ ನಡೆಯುವಂಥದ್ದು. ಕೇವಲ ಒಂದು ದಿವಸದ ಇದು ಅಲ್ಲ, ಇನ್ನು ಮುಂದಕ್ಕೆ ಮಗುವಿನ ಪೋಷಣೆಯಲ್ಲಿ ತಾಯಿ ಆಹಾರದ ವಿಚಾರದಲ್ಲಿ ಮುತುವರ್ಜಿ ವಹಿಸಿಕೊಂಡು ಆರೋಗ್ಯಯುತ ಒಂದು ಮಗುವಿನ ಜನನ ಈ ಭೂಮಿಗೆ ಆಗಬೇಕು ಎನ್ನುವಂಥದ್ದು ನಾವೆಲ್ಲರೂ ಕೂಡ ಆಶಿಸ್ತೇವೆ. ಹಾಗೆಲ್ಲ ತಾಯಂದಿರು ಕೂಡ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಹೌದು. ಹಾಗಾಗಿ ಈ ಉದ್ದೇಶವನ್ನು ಅರಿತುಕೊಂಡು ನಾವೆಲ್ಲರೂ ಕೂಡ ಮುನ್ನಡಿಬೇಕು ಎನ್ನುವಂಥದ್ದು ಪೋಷಣ್ ಅಭಿಯಾನ್ ಮಾಸಾಚರಣೆಯಲ್ಲಿ ಅಳವಡಿಸಿಕೊಂಡಂಥ ಅಂಶವಾಗಿದೆ.
ಮಾತೆಯರಿಗೆ ಆರತಿಯನ್ನು ಬೆಳಗುವ ಮೂಲಕ ಬಹಳ ಅರ್ಥಪೂರ್ಣವಾದಂಥ ಶ್ರೀಮಂತ ಕಾರ್ಯಕ್ರಮ ನಮ್ಮ ಒಂದು ವೇದಿಕೆಯಲ್ಲಿ ಮೂಡಿಬಂದಿದೆ. ಬಹುಶಃ ಈ ವೇದಿಕೆಯಲ್ಲಿ ಕೇವಲ ಮಾತೆಯರು ಮಾತ್ರ ಅಲ್ಲ, ನಮ್ಮ ಆರೋಗ್ಯ ಕಾಪಾಡುವಂಥ ನಮ್ಮೆಲ್ಲ ಡಾಕ್ಟರ್ಗಳು ಕೂಡ ಇದ್ದಾರೆ, ತಾಯಂದಿರು ಇದ್ದಾರೆ. ಎಲ್ಲರಿಗೂ ಬಹಳ ಆರತಿಯನ್ನು ಬೆಳಗುವ ಮೂಲಕ ಈ ಒಂದು ಮಾತೆಯರಿಗೆ ಆಶೀರ್ವಾದವನ್ನು ನಮ್ಮೆಲ್ಲ ತಾಯಂದಿರು ಮಾಡ್ತಿದ್ದಾರೆ. ಕೋಡ್ಲೆಸ್ ಮೈಕ್ ಕೊಂಡಲ್ಪ ಪಿರಿಯಡ್ ತಲೆ ಕೋಡ್ಲೆಸ್ ಕೊಟ್ಟು ಮೇರೆ ಮೇಲೆ ಮೇಲೆ ಜಾಗ್ರತೆ. ಆರತಿಯತ್ತೀರೆ ಅರಿವಾನದಲ್ಲಿ ಜಲಜಾಳ ಒಳೆಯುತ್ತ ದೀಪವ ಬೆಳಗಲಿ. ಆರತಿಯತ್ತೀರೆ ವಾರಿ ಜಾಮುಕಿಯರಿಗೆಲ್ಲ ಭಾರತನ ನೀತಿ ರಾಮನ ಪ್ರೀತಿಯಂತ ಗಂಡದ ಮಗುವಾಗಲಿ. ಬಚಾವೋ ಬೇಟಿ ಪಡಾವೋ. ವಲಯದಿಂದ 2 ಜನ ಬರ್ಬೇಕಂತ ಹೇಳಿ ಆದಷ್ಟು ಬೇಗ ಇರೋದ್ರಿಂದ 20 ಗಿಡಗಳಿಗೆ ವಲಯದಿಂದ 2 ಬನ್ನಿ. ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿದವರು 20 ಜನ ಮಾತ್ರ ಅಂತ ಹೇಳಿದ್ರು. ಇಲ್ಲಿ ಗಿಡಗಳಿರುವುದಷ್ಟೇ, ಜಾಸ್ತಿ ಇಲ್ಲ. 20 ಮಾತ್ರ ಬನ್ನಿ ಮೇಡಮ್. 20ಕ್ಕೆ ಸ್ಟಾಪ್ ಮಾಡಿ ಮತ್ತೆ ಎಲ್ಲ ಆಚೆ ಕೊಡಿ. ಒಂದೊಂದೇ ಕೊಡ್ತಾ ಹೋಗಿ ಸರ್. ಒಂದೊಂದೇ ಒಬ್ಬೊಬ್ಬರೇ ಹಾಗೆ ತಗೊಂಡು ಆಚೆಗೆ ಮುಂದೆ ಹೋಗಿ ಆಯ್ತಾ. ಆ ಬದಿಗೆ ಇಲ್ಲಿ ಗಿಡ ತಗೊಂಡವರು ಇರುತ್ತೆ, ಕೊಟ್ಟು ಬಿಡ್ತೀರಾ? ಸರಿ, ನೀವೆಲ್ಲಿ ಕೂಡಿ ಆಚೆ ಕೊಡ್ತಾರೆ. ಕಲ್ಪನಾ ಮೇಡಮ್ ಹಾಗೇನೆ ಮುಂದೆ ಹೋಗ್ಲಿ, ಹಾಗೇನೆ ಮುಂದೆ ಹೋಗಿ. ಫೋಟೋಗೆ ನಿಲ್ಲಿಸ್ಬೇಡಿ ಆಯ್ತಾ, ಫೋಟೋಗೆ ನಿಲ್ಲಿಸ್ಬೇಡಿ, ಹೋಗ್ತಾ ಇರಲಿ. ಹಾ, ಹಾಗೇನೆ ಮುಂದೆ ಹೋಗಿ. ಗಿಡಗಳನ್ನು ವಿತರಿಸಿರುವಂಥ ನಮ್ಮೆಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಅತಿಥಿಗಳೆಲ್ಲರೂ ಕೂಡ ತಮ್ಮ ಆಸನದಲ್ಲಿ ತಾವು ಆಸೀನರಾಗಬೇಕಂತ ವಿನಂತಿ ಮಾಡಿಕೊಳ್ತೇವೆ. ಇದೆಲ್ಲ ಕೂಡ ನಮ್ಮ ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಧನಲಕ್ಷ್ಮಿ ಅಕ್ಕನವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ವಿದೇಶದ ಅತಿಥಿಗಳು ಕೂಡ ಧನಲಕ್ಷ್ಮಿ ಅಕ್ಕ ನಿಮ್ಮಿಂದ ಈಗ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದ ಬಗ್ಗೆ 2 ಮಾತು. ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾರ, ಅವ್ರಿಗೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಬೆನ್ನೆಲುಬು ಮತ್ತು ಸ್ಫೂರ್ತಿ ಇಡೀ ಒಂದು ಸಮಾಜಕ್ಕೆ ಮಹಿಳೆಯರ ಮೂಲಕ ಸಂದೇಶವನ್ನು ಕೊಡುವಂತಹ ನನ್ನ ಆತ್ಮೀಯ ಮಿತ್ರರು, ಸಹೋದರಿಯಾದಂತಹ ಈ ಒಂದು ಕ್ಷೇತ್ರದ ಯೋಜನಾಧಿಕಾರಿಗಳಾದಂತಹ ಕುಮಾರಿ ಶ್ಯಾಮಲ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರೀತಿಯ ಅಂಗನವಾಡಿಯ ಕಾರ್ಯಕರ್ತರೇ ಹಾಗೂ ಸ್ತ್ರೀ ಶಕ್ತಿಯ ನನ್ನ ನೆಚ್ಚಿನ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಸೇರಿರುವಂತಹ ಬಂಧುಗಳೇ,
ಬಹುಶಃ ಪ್ರತಿ ವರ್ಷ ಒಬ್ಬ ಜನಪ್ರತಿನಿಧಿಗೆ ಅವನ 5 ವರ್ಷದ ಅವಧಿಯಲ್ಲಿ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿರುತ್ತೆ, ಬೇರೆ ಬೇರೆ ರೀತಿಯ ಸವಾಲುಗಳಿರ್ತದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ತದೆ, ರಾತ್ರಿಯಿಂದ ಬೆಳಿಗ್ಗೆ ತನಕ ಬೇಕಾದಷ್ಟು ಕೇಳಲಿಕ್ಕಿರ್ತದೆ. ಆದರೆ ಇದಕ್ಕೆಲ್ಲ ನನಗೆ ಅನ್ನಿಸ್ತದೆ ಜನಪ್ರತಿನಿಧಿಗಳಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಅಥವಾ ಮತ್ತಷ್ಟು ಸ್ಫೂರ್ತಿಯನ್ನು ಕೊಡುವಂಥದ್ದಂತ ಹೇಳಿದರೆ ಬಹುಶಃ ಇಲಾಖೆಗಳು ಮಾಡುವಂತಹ ಇಂತಹ ಕಾರ್ಯಕ್ರಮಗಳು. ಅವರು ಹೇಳಿದರು, ಈಗಾಗಲೇ ನಾವು ಮಾಸಾಚರಣೆಯನ್ನು ಮಾಡ್ತಾ ಇದ್ದೇವೆ, ಪೋಷಣಾ ಅಭಿಯಾನದ ಬಗ್ಗೆ ಮಾಸಾಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ವಿನೂತನವಾಗಿ ಏನಾದರೂ ಒಂದು ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತದೆ. ಈ ಒಂದು ಕಾರ್ಯಕ್ರಮದಿಂದ ಬಹುಶಃ ಇಲ್ಲಿ ಕೂತವರೆಲ್ಲರಿಗೆ ಕೂಡ ಇರುವಂಥದ್ದು, ನಾನು ಮಾಡಿದಂಥ ಅಡಿಗೆ ಪದಾರ್ಥಕ್ಕೆ ಅಥವಾ ನಾನು ಮಾಡಿದಂಥ ಹೊಸ ರುಚಿಗೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು, ನನ್ನ ಹೋಬಳಿಗೆ ನನ್ನ ಕ್ಷೇತ್ರಕ್ಕೆ ಬಹುಮಾನ ಬರ್ಬೋದಾ ಅಂತ ಕಾಂಪಿಟೇಟಿವ್ ಮೈಂಡ್. ಅದು ಬಿಟ್ಟು ಇಲ್ಲಿ ನಾವು ಗಂಟೆಗಟ್ಟಲೆ ಏನೇ ಮಾತಾಡಲಿ ಅದೆಲ್ಲ ಇರುವುದಿಲ್ಲ. ನಾಳೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಸೆಲ್ಫಿ ಜೊತೆ ನಿಮ್ಮ ಬಹುಮಾನಗಳಿರ್ತದೆ, ನಿಮ್ಮ ಅಡಿಗೆ ಇರುತ್ತೆ, ನಾವು ಒಂದಷ್ಟು ಸೆಲ್ಫಿ ತೆಗೆಸ್ಕೊಂಡು ಹೋಗ್ತೇವೆ. ಆದರೆ ಸ್ನೇಹಿತರೆ, ಇವತ್ತು ಈಗಾಗಲೇ ಮೇಡಮ್ ಪ್ರಾಸ್ತಾವಿಕದಲ್ಲಿ ಹೇಳಿದರು, ಸರ್ಕಾರ ಒಂದಷ್ಟು ಜನಪರ ಯೋಜನೆಗಳನ್ನು ಯಾಕೆ ಮಾಡ್ತಾ ಇದೆ ಅಂತೇಳಿ. ತಮಗೆ ಗೊತ್ತಿರ್ಬೋದು, ಒಂದು ಮನೆ ಅಂತ ಹೇಳಿದರೆ ಅಲ್ಲಿ ಸಂಸಾರ ಇರುತ್ತೆ, ಅದೆಲ್ಲಕ್ಕಿಂತಲೂ ಮೂಲವಾಗಿ ಆ ಸಂಸಾರ, ಆ ಸಮಾಜ ಉನ್ನತೋನ್ನತವಾಗಿ ಅವಳು ಪ್ರಗತಿ ಆಗಬೇಕಿದ್ರೆ ಅಲ್ಲಿ ಮಹಿಳೆಯ ಪಾತ್ರ ಎಷ್ಟು ಅಗತ್ಯ ಇದೆ ಅಂತೇಳಿ ನಾನು ಪ್ರತಿ ಸಭೆಯಲ್ಲಿ ಬಂದಾಗ ಹೇಳ್ತೇನೆ. ಒಂದು ಮನೆಗೆ ಬೀಗದ ಕೈ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಈಗ ಮನೆಗೆ ಬೀಗ ಹಾಕಿದ್ರು ಕೂಡ ತೆಗೆಯುವಂಥ ಕಳ್ಳರು ಜಾಸ್ತಿ ಇದ್ದಾರೆ, ಈಗೆಲ್ಲ ಲಾಕಿಂಗ್ ಸಿಸ್ಟಮ್. ಆದರೆ ಮನೆಯ ಬೀಗ ಅಣ್ಣಂದಿರು ಗಂಡಸರಾಗಿದ್ರೆ ಆ ಲಾಕ್ ಯಾರಲ್ಲಿ ಇರ್ತದಂತ ಹೇಳಿದರೆ ಆ ಒಂದು ಮನೆಯ ಮಹಿಳೆಯ ಕೈಯಲ್ಲಿರ್ತದೆ. ಅವಳಿಗೆ ಆ ಜಾಗ್ರತೆ ಇದೆ, ಆ ಸಂಸಾರವನ್ನು ಸರಿದೂಗಿಸ್ತಾಳೆ ಅಂತೇಳಿ. ಆದರೆ ಅವಳು ಹೇಗಿರಬೇಕು? ಇಲ್ಲಿ ಆಗುವಂತಹ ಪೌಷ್ಟಿಕ ಶಿಬಿರಗಳಲ್ಲಿ ಕೊಡುವುದು ಅಷ್ಟೇ ಒಂದು ಸಂದೇಶ. ಬಹುಶಃ ಇವತ್ತು ಯಾವುದೋ ಒತ್ತಡಕ್ಕೋ ನೆಟ್ಟಲ್ಲೋ ಯೂಟ್ಯೂಬಲ್ಲೋ ಹುಡುಕಿ ಹೊಸ ಪ್ರಯೋಗ ಮಾಡಿದಂಥ ಅಡಿಗೆಗಳು ಕೂಡ ಇರ್ಬೋದು. ಆದರೆ ಇವತ್ತಿನ ಕಾಲ ಏನಾಗಿದೆ ಅಂತ ಹೇಳಿದರೆ ಕೂತಲ್ಲೇ ಸ್ವಿಗ್ಗಿ, ಝೊಮ್ಯಾಟೊ, ಪಿಜ್ಜಾ, ಬರ್ಗರ್ ಅಂತ ನಮ್ಮಲ್ಲಿ ಕೂಡ ನಾವೇನು ಅಕ್ಕಂದಿರು ನಮ್ಮಲ್ಲಿ ಕೆಲ ಇಜ್ಜಪ್ಪ ಎಂಕಲ್ ಅವೇ ದುಂಬುದ. ನಾನಂತೂ ಹೇಳ್ತೇನೆ, ನಾನು ನನ್ನನ್ನು ಯಾವಾಗಲೂ ನನ್ನ ಎಲ್ಲ ಸ್ನೇಹಿತರು ಹೇಳ್ತಾರೆ, ಈಗ ಎತ್ತು ಒಯ್ಟ್ಟು ಪೋಂಡಲ್ಲಿ ಇರ್ನೊಂದು ಸೈಜ್ ಕಮ್ಮಿ ಆಪುಜ ಅಂತೇಳಿ. ಯಾಕಂತ ಹೇಳಿದರೆ ನನಗೆ ನನ್ನ ಅಜ್ಜಿ ನನಗೆ ಕಲಿಸ್ಕೊಟ್ಟಂಥ ಯಾವೇ ಕಾರ್ಯಕ್ರಮಕ್ಕೆ ಹೋಗಲಿ ಒಂದು ತುತ್ತು ಅನ್ನ, ಸಾಂಬಾರು ಅಥವಾ ಸಾರು, ಉಪ್ಪಿನಕಾಯಿ ಇಲ್ಲದಿದ್ದರೆ ಆ ದಿನದ ಊಟ ನನ್ನ ಅಪೂರ್ಣ ಅಂತ ನಾನು ತಿಳ್ಕೊಂಡವಳು. ಯಾಕಂತೇಳಿದರೆ ಇವತ್ತು ಕೂಡ ನಮ್ಮ ಅತ್ತೆ, ನಮ್ಮ ಅಜ್ಜಿಯಂದಿರು 90-95 ವರ್ಷಗಳ ತನಕ ಆರಾಮವಾಗಿದ್ದಾರೆ ಅಂತ ಹೇಳಿದರೆ ಅವರು ಪಿಜ್ಜಾ, ಬರ್ಗರ್ ಎಲ್ಲೂ ತಿಂದಿಲ್ಲ. ಮ್ಯಾಗಿ ಮತ್ತು ಇನ್ನೇನೋ ಎಲ್ಲ ಇದೆಯಲ್ಲ, ನನಗೂ ಮರ್ತೋಗ್ತಾ ಇದೆ, ನನಗೂ ಕೂಡ ಪ್ರಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಕೆಲವೊಮ್ಮೆ. ಯಾಕಂದರೆ ಹೊಸ ಫುಡ್ಗಳ ಹೆಸರುಗಳೇ. ಆದರೆ ಇವತ್ತು ಕೂತಲ್ಲೇ ನಮಗೆ ಗೊತ್ತಿರೋದಿಲ್ಲ. ಮಕ್ಕಳಲ್ಲಿ ಬೆಳಿಗ್ಗೆ ಎದ್ದು ಇನ್ನು ಝೊಮ್ಯಾಟೊ ಹಿಡ್ದು ಅದು ಆಫರ್ ಉಂಡು ತೂಲ್ಲ ಮಗ ಅಂತೇಳಿ 100 ರೂಪಾಯಿ ಮಾತಾಪು ಅಲ್ವಾ? ಅದೇ ಚಿಕನ್ ಗ್ರೇವಿ, ಬಟರ್ ಚಿಕನ್ ಗ್ರೇವಿ ಮಾಡಬೇಕಿದ್ರೆ ಎಷ್ಟು ಕಷ್ಟ ಇದೆ. ಆದರೆ ಇವತ್ತು ನಾವು ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವುದೇ ಒಂದು ಕಂಪನೀಸ್ಗಳನ್ನು ಇಲ್ಲಿ ಬ್ಲೇಮ್ ಮಾಡುವಂಥದ್ದಲ್ಲ. ಪೌಷ್ಟಿಕತೆ, ನಿಜವಾದ ಪೌಷ್ಟಿಕತೆ ಎಲ್ಲಿದೆ ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಈ ಬಗ್ಗೆ ನಿಮಗೆ ನಾನು ಪೌಷ್ಟಿಕತೆ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಯಾಕಂತ ಹೇಳಿದರೆ ನನ್ನ ಹಿಂದಿನ ದಿನ ನನ್ನ ನಜರಲ್ಲಿ ಹೇಳ್ತಾ ಇದೆ, ಒಂದು ಕಾಲದಲ್ಲಿ ನಾನು ಕೂಡ ಮೇಡಮ್ ಇರ್ಬೋದು, ನನ್ನ ಪ್ರೀತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕರು ನಮ್ಮನ್ನು ಇಂಥ ಮಾಹಿತಿಗೆಲ್ಲ ಕರೀತಾ ಇದ್ರು. ನನಗೆ ಬಹಳ ಇಷ್ಟವಾದಂಥ ಇಲಾಖೆ ಮತ್ತು ನಿಮ್ಮ ಜೊತೆ ಕಲಿತಂಥ ಪಾಠ ಮತ್ತು ಅನುಭವಗಳು ಬಹಳಷ್ಟಿದೆ. ಅದು ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ. ಅದರಲ್ಲಿ ಕೂಡ ಈ ಸಲ ಬಹಳ ವಿನೂತನವಾಗಿ ಒಂದು ನೀವು ಪ್ಲ್ಯಾನ್ ಮಾಡಿಕೊಂಡಿರುವಂತಹ ಸೀಮಂತ, ನನ್ನ ಸಹೋದರ ಹೇಳಿದ ನಿರೂಪಕ, ಸೀಮಂತದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಹೆಣ್ಣಾಗಿ ಈ ಒಂದು ಪ್ರಪಂಚದಲ್ಲಿ ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ಪ್ರತಿ ಒಂದು ಹೆಣ್ಣು ಮಗುವಾಗಿ ಹುಟ್ಟಂತಹ ತಾಯಿಗೆ ಅವಳು ತಾಯಿಯಾಗುವಂಥ ಸಂದರ್ಭ ಇದೆಯಲ್ಲ, ಅವಳು ಆ ತನ್ನ ಗರ್ಭದಲ್ಲಿ 40 ದಿನದಲ್ಲೇ ತಾನು ತಾಯಿಯಾದ ಅಂತೇಳಿ ಅವಳು ಯಾವುದೇ ಕಷ್ಟ ಇರ್ಬೋದು, ಯಾವುದೇ ಸಂತೋಷದಲ್ಲಿರ್ಬೋದು, ಆ ಸುಖವನ್ನು, ಆ ಒಂದು ಏನು ಹೇಳ್ತಾರೆ ಖುಷಿಯನ್ನು ಅವಳಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬೇರೆ ಯಾವುದೇ ಇರುವುದಿಲ್ಲ. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ನೋವುಗಳಿದ್ರೂ ಕೂಡ ತನ್ನ ಗರ್ಭದಲ್ಲಿ ಬೆಳೀತಾ ಇರುವ ಮಗು ಅದು ಚೆನ್ನಾಗಿ ಬದುಕಬೇಕು. 9 ತಿಂಗಳು ಆ ತಾಯಿಯ ಗರ್ಭದಲ್ಲಿ ಬೆಚ್ಚನೆಯ ಹೊದಿಕೆಯಲ್ಲಿ ಅವಳ ರಕ್ತದ ಮೂಲಕ ಅವಳು ಏನು ತಿಂತಾಳ ಅದನ್ನು ರಕ್ತದ ಮೂಲಕ ತನ್ನ ಗರ್ಭದಲ್ಲಿರುವಂಥ ಮಗುವಿಗೆ ಉಣಿಸಿ ಆ ಮಗು ಪೌಷ್ಟಿಕವಾಗಿ ಬೆಳಿಬೇಕು ಅಂತ ಹೇಳಿ ಅವಳ ಚಿಂತನೆಗಳಿರ್ತದೆ. ಅವಳ ಮಾನಸಿಕ ಪರಿಸ್ಥಿತಿ ಕೂಡ ಆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಮ್ಮ ವೈದ್ಯರಿದ್ದಾರೆ,
ತದನಂತರ ನಿಮಗೆ ಪೌಷ್ಟಿಕತೆಯ ಬಗ್ಗೆ, ಗರ್ಭಿಣಿಯರ ಸಮಸ್ಯೆಗಳ ಬಗ್ಗೆ ಅಥವಾ ಒಳ್ಳೆಯದರ ಬಗ್ಗೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅವಳಿಗೆ ಯಾಕೆ ಸೀಮಂತ ಮಾಡ್ತಾರೆ ಅಂತೇಳಿ ನಾನು ನನ್ನ ಸೀಮಂತದ ಟೈಮಲ್ಲಿ ಕೇಳಿದ್ದೆ. ಅದರ ಹಿಂದೆ ಗೊತ್ತಿರಲಿಲ್ಲ. ಬೈಕಿಗೆ ಪಾರಂಡು ಪಚ್ಚ ಸೀರೆ ತುತ್ತೋಡು ಹೆಚ್ಚಾದ ನನಗೆ ಗೊತ್ತಿಲ್ಲ, ನನಗೆ ಬಂದ ಮೇಲೆ ಮಿಸ್ ಆಯಿತು. ನಾನು ಹೆಚ್ಚಾಗಿ ಗ್ರೀನರಿಯನ್ನೇ ಉಡುವಂಥದ್ದು ಇಂಥ ಕಾರ್ಯಕ್ರಮಕ್ಕೆ ಬರುವಾಗ. ಇವತ್ತು ಸೀಮಂತ ಬೇರೆ ಇತ್ತು, ನಾನು ಉಡ್ಬೋದಿತ್ತಲ್ಲ ಅಂತ. ಇದು ನಾವು ಚಿಂತನೆ ಮಾಡುವಂಥ ಚಿಕ್ಕ ಪುಟ್ಟ ಯೋಚನೆಗಳು. ತಮಗೆಲ್ಲರಿಗೂ ಗೊತ್ತಿದೆ, ಸೀಮಂತದ ಸಂದರ್ಭದಲ್ಲಿ ಇವತ್ತು ನೋಡಿದಿರಿ, ನನಗೆ ಬಹಳ ಸಂತೋಷ ಕೊಟ್ಟಂಥದ್ದು, ಅದ್ಭುತವಾಗಿ ಆ ತಾಯಂದಿರನ್ನು ಕುತ್ಕೊಳ್ಳಿಸಿ 6 ಜನ ಇದ್ರು ಅಲ್ಲಿ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಉದ್ಘಾಟನೆ ಮಾಡಿದಂಥ ದೀಪದ ಬೆಳಕು ಕೂಡ 5 ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತೇವೆ ನಾವು. ಇವತ್ತು 5 ಜನ ಮುತ್ತೈದೆಯರು ಬಾಗಿನವನ್ನು ತಗೊಂಡ್ರು. ಎಷ್ಟು ಒಂದು ಸಂಪ್ರದಾಯಬದ್ಧವಾದಂಥ, ಇವತ್ತು ಭಾರತದ ಸನಾತನ ಧರ್ಮವನ್ನು, ಅದು ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮವನ್ನು ಕೂಡ ಭಾರತ ಒಪ್ಪಿಕೊಳ್ಳುವಂತಹ ಒಂದು ದೇಶ. ಇಂಥ ಸಂದರ್ಭದಲ್ಲಿ ಈ ಒಂದು ಭಾರತದ ಸಂಸ್ಕೃತಿಯನ್ನು ಇವತ್ತು ವಿದೇಶಿಯರು ಮಾಡ್ತಾ ಇದ್ದಾರೆ. ನಾವೆಲ್ಲ ಹೊಸ ಹೊಸ ವಿಚಾರಗಳತ್ತ ಹೋಗ್ತಾ ಇದ್ದೇವೆ. ಇವತ್ತು ವಿದೇಶಿಯರು ಭಾರತೀಯ ಸಂಸ್ಕೃತಿ ಹೇಗೆ ಮದುವೆ ಆಗ್ತಾ ಇದೆ ಎಂಬುದನ್ನು ಅಲ್ಲಿಂದ ಖರ್ಚು ಮಾಡಿ ಇಲ್ಲಿ ಒಂದಷ್ಟು ಜನರನ್ನು ಕೂಡಿ ಮಾಡಿಕೊಂಡು ನಮಗೂ ಭಾರತದ ಆ ಹೋಮ ಹವನಗಳನ್ನೆಲ್ಲ ಮಾಡಿಕೊಂಡು ಮದುವೆ ಮಾಡಬೇಕು ಅಥವಾ ಸೀಮಂತದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಒಂದು ಹೆಣ್ಣಿಗೆ ನಾನು ಆಗಲೇ ಹೇಳಿದೆ, 7 ತಿಂಗಳ ಅವಳು ಗರ್ಭಿಣಿ ಆಗುವಾಗ ಅವಳಲ್ಲಿ ಒಂದಷ್ಟು ಆಸೆ ಆಕಾಂಕ್ಷೆಗಳು ಇರುತ್ತಂತೆ. ತಾನು ಹೀಗೆ ಇರಬೇಕು, ಅಥವಾ ನಮಗೆ ಗೊತ್ತಿರ್ಬೋದು, ನನ್ನ ಅತ್ತೆ ನನ್ನ ಅಜ್ಜಿ ಯಾವಾಗಲೂ ಹೇಳ್ತಾ ಇದೆ, ಹೆಣ್ಣು ಮಕ್ಕಳಿಗೆ 3 ಅವಕಾಶ: ಶೃಂಗಾರವಾಗಿರಲಿಕ್ಕೆ, ಅಲಂಕಾರ ಭೂಷಿತೆಯಾಗಿರಲಿಕ್ಕೆ, ಅವಳು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಇರುವಂತಹ 3 ಒಂದು ಕಾಲಘಟ್ಟ. ಅದರಲ್ಲಿ ಒಂದು ಕಾಲಘಟ್ಟ ಇವತ್ತು ಹೋಗಿದೆ. ಯಾವಾಗ ಒಂದು ಹೆಣ್ಣು ಮಗಳು ಯೌವನಕ್ಕೆ ಕಾಲಿಡ್ತಾಳ, ಹಿಂದಿನ ಕಾಲದಲ್ಲಿ ಇಲ್ಲಿ ಕೆಲವು ನಮ್ಮ ಹಿರಿಯ ಅಕ್ಕಂದಿರಿಗೆಲ್ಲ ಅನುಭವ ಆಗಿರ್ಬೋದು, ಯಾವಾಗ ಹೆಣ್ಣು ಮಗು ಹೋಗಿ ಅವಳ ಹೆಂಡತನ, ಅವಳ ಮೊದಲ ಋತುಚಕ್ರ ಆರಂಭವಾಗುತ್ತಾ, ಆಗ ಮನೆಯಲ್ಲಿ ಸಂತಸವೇ ಬೇರೆ ಅಂತೆ. ಆಗ ಅವಳನ್ನು ಮದುಮಗಳಾಗಿ ಶೃಂಗರಿಸಿ ಅವಳಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ರು. ಇವತ್ತೇನು ಹೇಳಬೇಕಾಗಿಲ್ಲ, ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ನಮ್ಮ ಮಕ್ಕಳೆಲ್ಲ ಭಾಳಷ್ಟು ಬುದ್ಧಿವಂತರಾಗಿದ್ದಾರೆ. ಆದರೆ ತಾನು ಮುಂದೆ ಹೇಗಿರಬೇಕು, ಗಂಡು ಮಕ್ಕಳ ಜೊತೆ ನಮಗೆಲ್ಲ ಅಜ್ಜಿಯಂದಿರು ಹೇಳಿಕೊಟ್ಟಂಥದ್ದು. ತದನಂತರ ಅವಳ ಬರುವಂಥದ್ದು ಮದುವೆಯ ದಿನ. ಮದುವೆ ದಿನ ಬಹಳಷ್ಟು ಅವಳು ಶೃಂಗಾರಮಯವಾಗಿ ತನ್ನ ಸೌಂದರ್ಯದ ಜೊತೆ ತಾನು ತನ್ನ ಪತಿಯ ಕೈಯನ್ನು ಹಿಡಿಯುವಾಗ ಅವಳ ಸಂಸಾರದ ಕನಸನ್ನು ಹೊತ್ತುಕೊಂಡು ಹೋಗ್ತಾಳೆ. 3ನೇ ಕೊನೆಯ ಅವಧಿ ಅವಳ ಜೀವಿತಾವಧಿಯಲ್ಲಿ ಸಿಗುವಂಥದ್ದು ಅವಳ ಮೊದಲ ಸೀಮಂತದ ಮತ್ತು ಹೆರಿಗೆ. ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಆ ಸೀಮಂತದ ದಿನಕ್ಕಾಗಿ ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ಗಂಡಿನ ಮನೆಯವರು ಇರ್ಬೋದು, ಆ ತಾಯ್ತ ಮನೆಯವರು ಇರ್ಬೋದು, ಆ ಸೀಮಂತದ ದಿವಸ ಆ ಹೆಣ್ಣು ಮಗುವಿಗೆ ಏನೆಲ್ಲ ಇಷ್ಟ ಇದೆಯಾ ಅದನ್ನೆಲ್ಲ ಕೊಡುವಂಥದ್ದು. ಆದರೆ ಈಗೆಲ್ಲ ಇಷ್ಟಪಡುವುದೇನೋ, ಈಗೆಲ್ಲ ಸೀಮಂತದ ಕಾರ್ಯಕ್ರಮಕ್ಕೆ ಹೋದರೆ ಕೇಳುವುದೇನೋ, ಏನು ಕೇಳ್ತಾರೆ? ಕಣ್ಣನಿಲ್ಲದ ಕಲಿಯತ್ತು ಬಂಗಾರ ಬಾಡ್ದೇವ್ರಿಗೆ, ಅಪ್ಪೆದಾದ ಪಾಡ್ದೋಲ್ಗೆ, 7,000 ಸೀರೆಗೆ, ಹಾಲ್ ಎಲ್ಲೇನ ಮಲ್ಲನ, ಒನಸಿ ಎತ್ತೆತೆಗೆ, ಬಫೆ ಎತ್ತೆತೆಗೆ ಪ್ಲೇಟ್, ದೀಸ್ ಆಲ್ ಆರ್, ಇದೆಲ್ಲ ನಶ್ವರ. ಆದರೂ ಕೂಡ ಏನೇ ಇರಲಿ, ಎಲ್ಲೋ ಸಾಲ ಸೋಲ ಮಾಡಿಕೊಂಡಾದರೂ ಗಂಡನ ಮನೆಯವರು ಅಥವಾ ಗಂಡ ತನ್ನ ಹೆಂಡತಿಯನ್ನು 10 ಜನರ ಮುಂದೆ ಬಹಳ ಚೆನ್ನಾಗಿ ನೋಡ್ತಾ ಇದ್ದಾನೆ ಮಾತ್ರ ಅವಳನ್ನು ಏನು ಮಾಡುವಂಥದ್ದು, ಅವಳ ಆನಂದವನ್ನು ಪಡೆಯುವಂಥದ್ದಲ್ಲ. ಇಂಥ ಸಂಘ ಸಂಸ್ಥೆ ಅವಳಿಗೆ ಕೂಡ ಆಗುತ್ತೆ. ಆ ದಿನ ನನಗೆ ಇಷ್ಟೊಂದು ಜನರ ಮಧ್ಯೆ ಸೀಮಂತ ಮಾಡಿದ್ದಾರೆ, ನಾನು ಚೆನ್ನಾಗಿರಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ಅದರ ಜೊತೆಯಲ್ಲಿ ನಾನು ಕೂಡ ಬಹಳಷ್ಟು ಆರೋಗ್ಯವಂತಳಾಗಿ ಒಂದು ಒಳ್ಳೆ ಮಗುವಿಗೆ ಜನನ ಕೊಡಬೇಕೆಂಬ ಸಂದೇಶವನ್ನು ಕೊಡುವಂಥ ಉತ್ತಮ ಕೆಲಸವನ್ನು ಮಾಡಿದ್ದೀರಿ. ತಮ್ಮರೆಲ್ಲರನ್ನ ಮಗದೊಮ್ಮೆ ಶ್ಲಾಘಿಸುತ್ತಾ, ವಿಶೇಷವಾಗಿ ಸ್ನೇಹಿತರೆ, ಒಂದೆರಡೇ ಮಾತು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚೆಗೆ ನಾವು ಬಹಳಷ್ಟು ಎಷ್ಟೇ ಇದ್ರೂ ಕೂಡ ನಾವು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಬೈ ಫೋರ್ಸ್ ಆಗಿಯೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ನಾವು ಮಾಡುವಂತಹ ನಮ್ಮ ಒಂದು ಏನು ಹೇಳ್ತಾರೆ ಕೇರ್ಲೆಸ್, ನಮ್ಮ ಪರಿಸರವನ್ನು ಸ್ವಚ್ಛತೆಯನ್ನು ಕಾಪಾಡದೆ ಅಥವಾ ಎಲ್ಲೋ ಯಾರನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಆದರೆ ನಾವು ತಗೊಳ್ಳುವಂಥ ಪ್ರಿವೆನ್ಷನ್, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ನಾನು ಈ ಸಂದರ್ಭದಲ್ಲಿ ಮತ್ತೊಬ್ಬ ವೇದಿಕೆಯಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ, ನಾನು ಅವರನ್ನು ಶ್ಲಾಘಿಸ್ತೇನೆ ಮತ್ತು ಅವರನ್ನು ಅಭಿನಂದಿಸ್ತೇನೆ. ನಮ್ಮ ತಾಲೂಕು ಮಟ್ಟದ ಹೆಲ್ತ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಸುಜಿತ್ ಭಂಡಾರಿ ಅವರನ್ನು ಖಂಡಿತವಾಗಿಯೂ ಸರ್ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ನಮ್ಮ ಪಕ್ಕದ ಉಳ್ಳಾಲ ಕ್ಷೇತ್ರದಲ್ಲಿ 10 ದಿವಸದೊಳಗಡೆ 2 ಶಂಕಿತ ಡೆಂಗ್ಯೂ ಮತ್ತು ಇಲಿಜ್ವರದ ಪ್ರಕರಣಗಳಾಗಿದ್ದು
ಬಹಳಷ್ಟು ಇತ್ತು ನನಗೆ ಕಾಲ್ಗಳು. ಇವತ್ತು ಕೂಡ ಬರಬೇಕಿದ್ರೆ ನಮ್ಮಲ್ಲಿ ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ಇದು ಮಾಹಿತಿ ಅಂತ ತಿಳ್ಕೊಳ್ಬೇಡಿ, ಎಚ್ಚೆತ್ತುಕೊಳ್ಳಿ. ಯಾರಿಗೂ ಕೂಡ 1 ದಿವಸ 2 ದಿವಸ ನೀವು ಪಕ್ಕದ ಕ್ಲಿನಿಕಲ್ಲಿ ಎಲ್ಲೋ ಮದ್ದು ತರ್ತಾ ಇದ್ರೆ ಮತ್ತೊಂದು ಸಲ ಆ ರೋಗ ಅಥವಾ ಜ್ವರ ನಿಮಗೆ ಬಂದ ಸಂದರ್ಭದಲ್ಲಿ ದಯವಿಟ್ಟು ತಜ್ಞ ನುರಿತ ವೈದ್ಯರ ಹತ್ರ ಹೋಗಿ ನೀವು ಚಿಕಿತ್ಸೆಯನ್ನು ತಗೊಳ್ಳಿ ಮತ್ತು ಟೆಸ್ಟ್ಗಳನ್ನು ಮಾಡಿ. ಅದು ಕೂಡ ಈಗಾಗಲೇ ಹೇಳಿದರು, ನಮಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳ ಮೂಲಕ ನಮಗೆ ಉಚಿತವಾಗಿ ಸಿಗುತ್ತೆ. ನಿನ್ನೆ ಒಬ್ಬರು ಇವತ್ತು ಬೆಳಿಗ್ಗೆ ಮತ್ತೆ 3ನೇ ಸಲ ಟೆಸ್ಟಿಗೆ ಹೋಗಿದ್ದಾರೆ ಸರ್. ನನಗೆ ಬಹಳ ವಿಶೇಷ ಅನಿಸಿತ್ತು. ನಾನು ಪ್ರೈವೇಟನ್ನು ನಾನು ದೂರುವಂಥದ್ದಲ್ಲ, ಕೇವಲ 2ನೇ ಸಲ ರಕ್ತ ಪರೀಕ್ಷೆಗೆ ಹೋಗುವಾಗಲೇ 4,000 ರೂಪಾಯಿವರೆಗೆ ಚಾರ್ಜ್ ಆಯ್ತಂತೆ. ಇನ್ನು 3ನೇ ಸಲ ಟೆಸ್ಟಿಗೆ ನಾನು ಕೇಳುವಾಗ ಸುಮಾರು 5,000 ರಿಂದ 6,000 ರೂಪಾಯಿ ಆಗುತ್ತೆ. ಅದರದ್ದು ಉಚಿತವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದರೆ ನಿಮಗೆ ಸರಿಯಾದ ಕೊನೆಗೆ ಯಾವ ಪ್ರೈವೇಟ್ ಹಾಸ್ಪಿಟಲ್ ಕ್ಲಿನಿಕ್ ಎಲ್ಲ ಬರುವಂಥದ್ದು ನಮ್ಮ ಅಧಿಕಾರಿಗಳನ್ನು ಹುಡುಕಿಕೊಂಡು. ಮೊನ್ನೆ ಕೂಡ ಸರ್ಗೆ ಕೂಡ ಅನುಭವ ಆಗಿದೆ. ನಮ್ಮ ಜೊತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಮತ್ತು ಅವರ ತಂಡ, ಕೋಟೆಕಾರ ಡಾಕ್ಟರ್ ಇರ್ಬೋದು, ಡಾಕ್ಟರ್ ಗೋಪಿನಾಥ್ ಅವರ ತಂಡ, ಮತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸುವಂಥದ್ದು ನನ್ನ ಆಶಾ ಕಾರ್ಯಕರ್ತರನ್ನು. ಮೇಡಮ್ ಹೇಳಿದರು ಇವತ್ತು ಆಶಾನವರೆಲ್ಲ ಬರಬೇಕಿತ್ತು, ಯಾಕೋ ಬಂದಿಲ್ಲ ಅಂತೇಳಿ. ಬೇರೆ ಗ್ರಾಮದ ಆಶಾನವರು ತನ್ನ ಪಕ್ಕದ ಗ್ರಾಮದಲ್ಲಿ ಈ ಸಲ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ನಿಜವಾದ ಸಮಸ್ಯೆ ಮೊನ್ನೆ ಹೊರಗಡೆ ಬಂದದ್ದು ನಮ್ಮ ಆಶಾ ಕಾರ್ಯಕರ್ತರ ನಿರಂತರ ಮನೆ ಭೇಟಿಯ ಸೇವೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸ್ನೇಹಿತರೆ, ಆಗ ನಾನು ಡಾಕ್ಟ್ರಲ್ಲಿ ಹೇಳಿದೆ, ಇಷ್ಟೆಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಇಷ್ಟು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನಾಯ್ತು ಅವ್ರು ಕೊನೆಗೆ ಕರೆದು ಅಲ್ಲಿ ಇಂಟರಾಕ್ಷನ್ ಮಾಡುವಾಗಲೇ ಅವರಿಗೆ ನಿಜಾಂಶ ನಾವು ಬ್ಲೇಮ್ ಮಾಡುವಂಥದ್ದಲ್ಲ. ತಳಮಟ್ಟದಲ್ಲಿ ಇವತ್ತು ಏನಾದರೂ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಆಶಾ ವರ್ಕರ್ಸ್ ಮತ್ತು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಿ ನಾನು ಯಾವ ಸಭೆ ಬಿಡಿ, ಇವತ್ತು ರಾಜಕೀಯದಲ್ಲಿರ್ಬೋದು, ನಾಳೆ ಇಲ್ಲದೇ ಇರ್ಬೋದು. ಮೋನಕ್ಕ ನನ್ನ ಬಗ್ಗೆ ಹೇಳಿದರು, ಅಷ್ಟು ದೊಡ್ಡ ಸಾಧಕಿ ಏನಲ್ಲ, ಅನುಭವವೇ ನನಗೆ ಅನುಭವ ಮಂಟಪ, ಬಸವಣ್ಣನವರ ವಚನದ ಹಾಗೆ. ಅದರಿಂದ ಮಾತ್ರ. ಇನ್ನೊಂದು ಕೊನೆಯ ಒಂದು ಮಾತು, ಈಗಾಗಲೇ ಹೇಳಿದರು ನಮ್ಮ ಅಧ್ಯಕ್ಷರು, ಮಾತೃಪೂರ್ಣ ಯೋಜನೆಯ ಬಗ್ಗೆ ಮೇಡಮ್ಗೆ ಗೊತ್ತಿರ್ಬೋದು. ಇದನ್ನು ಪ್ರತಿ ಸಭೆಯಲ್ಲಿ ಗಂಟೆಗಟ್ಟಲೆ ಕೊರ್ದು ಇಡೀ ಬಯಸ್ಕೊಳ್ಳೋಳು ನಾನೇ. ಯಾಕಂತ ಹೇಳಿದರೆ ಬಹಳ ನಾವು ಅದನ್ನು ದೂರ್ತಾ ಇಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಇರಲಿ, ಈಗಿನ ಸರ್ಕಾರ ಇರಲಿ, ಮುಂದಿನ ಸರ್ಕಾರ ಇರಲಿ, ನಾವು ಹೇಳ್ತಾ ಇದ್ದೇವೆ. ಪ್ರತಿ ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಲಾಖೆಯ ಯಾರು ಮಿನಿಸ್ಟರ್ಗಳಿಗೆ ಅವರಿಗೆ ನಾವು ಹೋದ ಸಲ ಕೂಡ ಹೇಳಿದ್ದೇವೆ, ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ನೀವು ಮಧ್ಯಾಹ್ನದ ಬಿರು ಬಿಸಿಲಿಗೆ ಹೋಗಿ ಗರ್ಭಿಣಿ ಬಾಣಂತಿ ಅಲ್ಲಿ ಹೋಗಿ ಊಟ ಮಾಡಬೇಕಂತ ಹೇಳಿದರೆ ಎಲ್ಲಿಯ ನ್ಯಾಯ ಸ್ವಾಮಿ, ನಿಮ್ಮ ಮನೆಯ ಒಂದು ಹೆಣ್ಣು ಮಗುವನ್ನು ಕಳಿಸಿ ಅಂತೇಳಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಮೊನ್ನೆ ನಡೆದಂಥ ಸಾಮಾಜಿಕ ನ್ಯಾಯ ಸಮಿತಿಯ ಸದಸ್ಯ ಕೂಡ ನಾವು ರಿಪೋರ್ಟ್ಸನ್ನು ಕೇಳಿದೆವು. ನಮ್ಮ ಅಂಕಿಅಂಶಗಳನ್ನು DD ಅವರಲ್ಲಿ ಕೇಳುವಾಗ ನನಗೆ ಬಹಳ ನೋವಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 12% ಅಲ್ಲ ಮೇಡಮ್, ಕೇವಲ 12% ಮಾತ್ರ ಪ್ರಗತಿಯಾಗಿದೆ ಅಂತ ಹೇಳಿದರೆ ಯಾಕೆ ಇದನ್ನು ನಿಲ್ಲಿಸಲಿಕ್ಕೆ? ದಯವಿಟ್ಟು ಮೇಡಮ್ ನಿಮ್ಮಲ್ಲಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಅವ್ರ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜಿಲ್ಲೆಗೆ ಇದು ಅನ್ವಯ ಆಗುವುದಂತೆ. ಈಗಾಗಲೇ ಮೋನಕ್ಕ ಹೇಳಿದ್ದು, ಪರ್ಸನಲ್ ಆಗಿ ನಾನು ಕೂಡ ಸಂಬಂಧಪಟ್ಟಂಥ ಮಿನಿಸ್ಟ್ರನ್ನು ಆದಷ್ಟು ಬೇಗ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅಥವಾ ಅವರಿಗೆ ಮನವಿಯನ್ನು ನಾವು ಸಲ್ಲಿಸ್ತೇವೆ. ನೀವುಗಳು ಕೂಡ ನಿಮ್ಮ ಏನು ಫ್ಯಾಕ್ಟ್ ಸಮಸ್ಯೆಗಳಿದೆ, ನೀವೇನು ಅನುಭವಿಸ್ತಾ ಇದ್ದೀರಾ, ಅದನ್ನು ನೇರವಾಗಿ ಒಂದು ನಿಮ್ಮ ಹೆಸರು ಅಥವಾ ಏನು ಬೇಕಾಗಿಲ್ಲ ನೀವು ಕೊಡಿ, ಆಗ ಮಾತ್ರ ಯಾವುದು ಕೂಡ. ಅದಕ್ಕೆ ಏನು ಈ ಹಿಂದೆ ಕೊಡ್ತಾ ಇದ್ರು ಅಥವಾ ನೀವೇ ಏನಾದರೂ ಹೊಸ ಯೋಜನೆಯನ್ನು ತಂದಲ್ಲಿ ಬಹುಶಃ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗ್ಬೋದು. ಬೆಳಗ್ಗಿನಿಂದ ಸಂಜೆ ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಟೀಚರ್ಸ್ಗಳ ಅವಸ್ಥೆ ಏನಾಗಿದೆ ಅಂತ ಹೇಳಿದರೆ, ಪೋಸ್ಟ್ ಮಾತ್ರ ಅವರಿಗೆ ಶಿಕ್ಷಕರು ಅಂತೇಳಿ ಕೆಲಸ ಎಲ್ಲವೂ ಮಾಡಬೇಕು ಸರ್ಕಾರದ್ದು. ಒಂದು ಕಡೆಯಲ್ಲಿ BLO ಪಾಪ ಮೊನ್ನೆ ಒಬ್ಬರು ನನ್ನ ಟೀಚರ್ ಸಿಕ್ಕಿದ್ರು, ಯಾರು ಏನಂತ ಬೇಡ ಬಸ್ಸಲ್ಲಿ, ಮೇಡಮ್ ಅಟ್ಲೀಸ್ಟ್ ಮುಂಚೆ ಆದರೆ ನಮಗೆ ಇದನ್ನು ಕುತ್ಕೊಂಡಾದರೂ ನಾವು ಬರೀತಾ ಇದ್ದೆವು, ಇನ್ನು ಆನ್ಲೈನ್ ಅಂತೆ ಮೇಡಮ್, ನಾವು ಆನ್ಲೈನ್ ಹೋಗಿ ಮನೆ ಮನೆಗೆ ಇದನ್ನು ಮುಟ್ಟಿಸುವುದಾ ಮಾಡುವುದಾ ಅಥವಾ ನಾವು ನಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದಾ ಅಥವಾ ನಾವು ಇಲಾಖೆಗೆ ಸಂಬಂಧಪಟ್ಟ ನೋಡಿ, ಇದೆಲ್ಲ ನೋವಿನ ಸಂಗತಿಗಳು. ಬಹುಶಃ ಇದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ನಾವು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಕೂಡ ಹೇಳಿದ್ದೇವೆ. ಇದಕ್ಕೆ ಏನು ಬದಲಾವಣೆಗಳಾಗ್ತದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇಂಥದ್ದನ್ನೆಲ್ಲ ನೀವು ಸ್ಥಳೀಯ ಖಂಡಿತವಾಗಿ ಎಲ್ಲರ ಸಹಕಾರವನ್ನು ತಗೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸೇವೆ ಶ್ಲಾಘನೆ, ನಿಮಗೆ ಕೊಡುವಂಥ ಗೌರವಧನ ನಿಮ್ಮ ಸೇವೆ ಎದುರು ಏನೂ ಅಲ್ಲ. ಅದು ಕೂಡ ಬೇರೆ ಬೇರೆ ರೀತಿಯಿಂದ ಆಚೆ ಈಚೆ ಆಗ್ತಾ ಇದೆ, ನಮಗೆಲ್ಲ ಗಮನಕ್ಕೆ ಬಂದಿದೆ. ಇದಕ್ಕೆಲ್ಲವಾಗಿರುವಂತಹ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಬಹುಶಃ ಕಾರಣಗಳು ಸಾಗರದಷ್ಟಿದೆ. ನಾವಿಲ್ಲಿರುವಂಥವ್ರು ಒಂದೊಂದು ಹನಿಗಳು ಮಾತ್ರ.
ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ನಿಮ್ಮ ನೇತೃತ್ವದಲ್ಲಿ ಒಂದು ಗ್ರಾಮದ ಹೇಗೆ ಮನೆಯ ಬೆನ್ನೆಲುಬು ಹೆಣ್ಣಾಗಿರ್ತಾಳ, ಆ ಮಹಿಳೆ ಆಗಿರ್ತಾಳ, ಒಂದು ಗ್ರಾಮದ ಬೆನ್ನೆಲುಬು ಯಾರಂತ ಹೇಳಿದರೆ ಅದು ಆ ಕ್ಷೇತ್ರದ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ANMಗಳಾಗಿರ್ತಾರೆ. ಅವರೆಲ್ಲರ ಸಹಕಾರದಿಂದ ಒಂದು ಗ್ರಾಮ ಇವತ್ತು ಸುಭಿಕ್ಷವಾಗಿದೆ. ಇಂಥ ಸಂದರ್ಭದಲ್ಲಿ ವಿನೂತನವಾಗಿ ಇಲ್ಲಿ ಬೇರೆ ಬೇರೆ ನಾನು ನಸರ್ ಅವ್ರ ಮತ್ತು ನಾನು ಹೇಳ್ತಾ ಇದ್ದೆವು, ಅಧ್ಯಕ್ಷರು ಹೇಳಿದ್ರು ಆಗ ತಾಲೂಕು ಪಂಚಾಯತ್ ಹೋಗುವಾಗ, ನನಗಿದನ್ನೆಲ್ಲ ನೋಡುವಾಗ ಆಸೆ ಆಗ್ತಾ ಇದೆ ಅಂತೇಳಿ. ನಾವು ಹೋದ ಮೇಲೆ ತಿಂತೇವೆ. ಈಗ ಇವತ್ತು ಡಾಕ್ಟ್ರುಗಳೆಲ್ಲ ಇದ್ದಾರೆ, ಎಲ್ಲಾದರೂ ನಮಗೆ ಹೊಟ್ಟೆ ನೋವು ಆಯ್ತು ಏನಾದರೂ ಆದರೆ ನಾವು ತಾಲೂಕು ಪಂಚಾಯತ್ ಅಧ್ಯಕ್ಷರನ್ನು ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟ್ರ್ ಹತ್ರ ಕಂಪ್ಲೇಂಟ್ ಮಾಡ್ತೇವೆ ಅಂತ ಕೂಡ ತಮಾಷೆಗಾಗಿ ಹೇಳಿದಂತ ಹೇಳ್ತಾ, ಬಹಳ ರುಚಿಭರಿತವಾದ ಸುವಾಸನೆ ಭರಿತವಾದಂಥ ಈ ತಿಂಡಿಗಳು ಕೇವಲ ಒಂದು ದಿವಸದ ಪ್ರೇಕ್ಷಣೆಗೆ ಅಥವಾ ಮಾರ್ಕ್ಸಿಗೆ ಬಹುಮಾನಕ್ಕೆ ಸೀಮಿತವಾಗಿರದೆ ನೀವೇನು ಇವತ್ತು ಮಾಡಿದ್ದೀರಾ, ಇದರ ಸತ್ವ ಏನು, ಇದರ ಪೌಷ್ಟಿಕತೆ ಏನು, ನಿಮ್ಮ ಮನೆಗೆ ಮತ್ತು ನಿಮ್ಮ ಸುತ್ತಮುತ್ತಲು ಕೂಡ ತಿಳಿಸಿ ಮುಂದಿನ ದಿನಗಳಲ್ಲಿ ಕೂಡ ಇಲಾಖೆಯಿಂದ ಬಹಳ ಉತ್ತಮ ಕಾರ್ಯಕ್ರಮಗಳಾಗಲಿ. ಮತ್ತೊಮ್ಮೆ ಆ ಸೀಮಂತದ ಕಾರ್ಯಕ್ರಮ ಖಂಡಿತವಾಗಿ ಸ್ವಲ್ಪ ದಿನ ನೆನಪಲ್ಲಿರುವಂಥ ಕಾರ್ಯಕ್ರಮ. ಆ ತಾಯಂದಿರು ಕೂಡ ಇಲಾಖೆಯ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ರುಟೀನ್ ಚೆಕಪ್ಸ್ ಇದೆ ಅಥವಾ ಏನು ನಿಮಗೆ ಯೋಜನೆಯಿಂದ ಸಿಗುವಂಥ ಸವಲತ್ತಿದೆ ಇದನ್ನೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ, ಮೇಡಮ್ ಪ್ರಾಸ್ತಾವಿಕದಲ್ಲಿ ಒಂದು ಮಾತು ಹೇಳಿದರು, ಯಾವುದು ಪೋಷಣ್ ಅಭಿಯಾನ್. ಮೇಡಮ್ ಆ ಸ್ಲೋಗನ್ ಹೇಳ್ಬೋದಾ? ಸಹಿ ಪೋಷಣ್ ದೇಶ್ ರೋಷಣ್. ನೋಡಿ, ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಕೊಡುವಂಥ ಒಂದೊಂದು ಘೋಷಣೆಯ ಹಿಂದೆ ಕೂಡ ಎಷ್ಟೊಂದು ಅರ್ಥಪೂರ್ಣವಾದ ವ್ಯಾಖ್ಯಾನ ಇದೆ ಅಂತೇಳಿ. ಸಹಿ ಪೋಷಣ್ ದೇಶ್ ರೋಷಣ್. ಇವತ್ತು ನಾವು ರಾಜಕೀಯದಲ್ಲಿ ಎಷ್ಟೇ ಕಚ್ಚಾಡ್ಬೋದು ಅಥವಾ ನಾವೇನೇ ಮಾಡ್ಬೋದು, ಇದೆಲ್ಲ ಏನಾಗೋದಿಲ್ಲ. ಇವತ್ತು ಒಮ್ಮೆ ಟ್ಯೂಬ್ಲೈಟ್ ಉರಿತದೆ, ಮತ್ತೆ ಆಫ್ ಆಗ್ತದೆ, ಮತ್ತೆ LED ಬರುತ್ತೆ. ಆದರೆ ಯಾವಾಗ ಒಂದು ದೇಶ ಸಹಿ ಪೋಷಣ್, ಅದು ಗಂಡಿರಲಿ ಹೆಣ್ಣಿರಲಿ ಮಕ್ಕಳಿರಲಿ ಆಗುತ್ತಾ, ಆಗ ದೇಶ್ ರೋಷನ್, ನಮ್ಮ ದೇಶ ಬೆಳಗ್ತದೆ. ದೇಶದಲ್ಲಿ ನಿಮ್ಮಂಥ ತಾಯಂದಿರ ಎಷ್ಟೋ ಮಕ್ಕಳು ಮುಂದಿನ ದಿನಗಳಲ್ಲಿ ಯೋಧರಾಗ್ಬೋದು, ದೇಶ ಸೇವೆ ಮಾಡ್ಬೋದು. ಇಂಥ ಒಂದು ಕೇವಲ ಗಡಿಯಲ್ಲಿ ಕಾಯುವಂಥ ಯೋಧರನ್ನು ಮಾತ್ರ ಹೇಳ್ತಾ ಇಲ್ಲ, ಸಮಾಜಕ್ಕೆ ಮುತ್ತು ರತ್ನದಂತಹ ಮಕ್ಕಳು ಮತ್ತು ಎಲ್ಲ ರೀತಿಯ ಸೇವೆ ಕೊಡುವಂಥ ಸೌಭಾಗ್ಯ ನಿಮಗೆ ಸಿಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಕೂಡ ನೋಡಿದೆ, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅಭಿಯಾನ ಯೋಜನೆಗೆ ಬಹುಶಃ ಇಲಾಖೆಯಿಂದ ಸಂಬಂಧಪಟ್ಟದನ್ನು ಕರೆದಿದ್ದಾರೆ. ಇವತ್ತು ಭರ್ಜರಿ ಲಾಟ್ರಿ ಕೂಡ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ಕೂಡ. ಆ ತಿಂಗಳ ಮೊದಲನೇ ದಿನ ಯಾರು ಒಂದು 10 ತಿಂಗಳ ಮೇಡಮ್ ಅದೀಗ ಆಲ್ರೆಡಿ ಮಗುವಿಗೆ ಮಾತ್ರ 1,000. ಹೋದ ವರ್ಷದಿಂದ ಈ ವರ್ಷ ತನಕ ಆ ಮೊದಲನೇ ದಿನ, ತಿಂಗಳ ಮೊದಲನೇ ದಿನ ಹುಟ್ಟಿದಂಥ ಹೆಣ್ಣು ಮಗುವಿಗೆ 1,000 ರೂಪಾಯಿ. ಇದೆಲ್ಲ ದೊಡ್ಡ ವಿಚಾರ ಅಲ್ಲ. 1,000 ದಾದಾಪುಂಡು ಬಾಲೆಗೊಂದು ಅಂಗಿಗೆ ಅಂತಂಡ 1,000 ಗಾಲಿ ಅಂತೇಳಿ, ಅದು ಬೇಡ. ಆದರೆ ಎಷ್ಟೋ ಬಡ ಪ್ರದೇಶದಲ್ಲಿ ಇಂಥ ಸಮಸ್ಯೆಗಳಿವೆ. ಇದಕ್ಕೆಲ್ಲದಕ್ಕೆ ಕೂಡ ಇವತ್ತು ಯಾವುದೇ ಸರ್ಕಾರದ ಯೋಜನೆಗಳದು ರಾಜ್ಯ ಇರಲಿ ಕೇಂದ್ರ ಇರಲಿ, ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ಸ್ತ್ರೀಶಕ್ತಿ ಗುಂಪಿನ ನಮ್ಮ ಅಕ್ಕಂದಿರು, ನೀವು ಕೂಡ ಒಂದು ಇಂಡೈರೆಕ್ಟ್ ಆಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೀರಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿರುವಂಥ ಎಲ್ಲ ನನ್ನ ಇಲಾಖೆಯ ಬೇರೆ ಬೇರೆ ಇಲಾಖೆಯ ಮಾಹಿತಿಗಳಿದೆ, ನನ್ನ ಅಧಿಕಾರಿಗಳಿದ್ದಾರೆ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ನಮಗೆ ಕೂಡ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಅಥವಾ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನನ್ನ ಎಲ್ಲ ಜಿಲ್ಲೆಯ ಇಲಾಖೆಯ ಅಧಿಕಾರಿಗಳಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ, ಸೇರಿರುವಂಥ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಆಗಲಿ, ದೇಶಕ್ಕೆ ಗ್ರಾಮಕ್ಕೆ ಮಾದರಿಯಾಗಲಿ ಎಂಬ ನಿಮಗೆ ಶುಭಾಶಯದೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ವಿಶೇಷವಾಗಿ ನೀಡಿದ್ದಾರೆ. ಹಾಗೆ ಈ ದಿವಸದ ಕಾರ್ಯಕ್ರಮಕ್ಕೆ ಹಾಗೂ ವೇದಾವತಿ ಗಟ್ಟಿಯವರು ಆಗಮಿಸ್ತಾರೆ. ಇಬ್ಬರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು. ಕೊಣಾಜೆ ಗ್ರಾಮ ಪಂಚಾಯತ್ ಹಾಗೂ ವಿಶ್ವಮಂಗಳ ವಿದ್ಯಾಸಂಸ್ಥೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಪೋಷಣ್ ಅಭಿಯಾನ ಮಾಸಾಚರಣೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿದ್ದು, ಈ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟನೆ ಮಾಡಿ ಭಾಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡಿ ಇಲ್ಲಿಂದ ನಿರ್ಗಮಿಸಿದಂಥ ನಮ್ಮೆಲ್ಲರ ಆತ್ಮೀಯರ ಮಿತ್ರರು, ತಾಲೂಕ್ ಪಂಚಾಯತ್ನ ಅಧ್ಯಕ್ಷ ಅಂತ ಮೋನಾಕನವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮವರೇ ಆದ ತಮ್ಮ ಜೊತೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ ಒಂದು ಅನುಭವದಿಂದ ಇವತ್ತು ಜಿಲ್ಲಾ ಪಂಚಾಯತ್ನ ಸದಸ್ಯನಿಯಾಗಿ ಮತ್ತು ಜಿಲ್ಲೆಯಲ್ಲೇ ಧನಲಕ್ಷ್ಮಿ ಗಟ್ಟಿಯವರು ಈಗಾಗಲೇ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಈಗಾಗಲೇ ಮಾತಾಡಿದಾಗ ಹೇಳಿದರು, ಅವರ ಮಾತು, ಅವರ ಪ್ರೀತಿ, ಅವರ ಸ್ನೇಹ, ಅವರ ಒಂದು ಪಕ್ಷ ಬೇರೆ ಬೇರೆ ಇರ್ಬೋದು, ಆದರೆ ಅವ್ರನ್ನ ಯಾವುದೇ ವೇದಿಕೆಯಲ್ಲಿ ಕಂಡಾಗ ನನ್ನ ಒಬ್ಬ ಸಹೋದರಿಯನ್ನು ಕಂಡಂಥ
ಒಂದು ಖುಷಿ. ಬಹಳ ದಿವಸದ ನಂತರ ಗಂಡನ ಮನೆಗೆ ಹೋದಂಥ ಸಹೋದರಿ ಎಲ್ಲಾದರೂ ಸಮಾರಂಭದಲ್ಲಿ ಸಿಕ್ಕಿದಾಗ ಎಷ್ಟು ಖುಷಿ ಆಗ್ತದೆ, ಅದಕ್ಕಿಂತಲೂ ಜಾಸ್ತಿ ಖುಷಿ ಆಗುವಂಥ ಒಂದು ಸಂದರ್ಭ. ಮತ್ತು ಇವತ್ತು ತಮಗೆಲ್ರಿಗೂ ಉತ್ತಮವಾದಂಥ ಮಾತುಗಳ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡಿದಂಥ ನನ್ನ ಆತ್ಮೀಯ ಸಹೋದರಿ ಧನಲಕ್ಷ್ಮಿ ಮೇಡಮ್ ರವರೇ, ಅದೇ ರೀತಿ ಈ ವೇದಿಕೆಯಲ್ಲಿರುವಂಥ ತಾಲೂಕ್ ಪಂಚಾಯತ್ನ ಕೊಣಾಜಿಯ ಸದಸ್ಯರು ಪದ್ಮಾವತಿ ಅಕ್ಕನವರೇ, ಅದೇ ರೀತಿ ಪಂಚಾಯತ್ನ ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಲಲಿತಾ ಎಸ್ ರಾವ್ರವರೇ, ಅದೇ ರೀತಿ ಡಾಕ್ಟರ್ ಸುಜಿತ್ ಭಂಡಾರಿ ಅವರೇ, ಅದೇ ರೀತಿ ಸುಜಯ್ ಭಂಡಾರಿ ಅವರೇ, ಶ್ಯಾಮಲ ಮೇಡಮ್ರವರೇ, ಎಲ್ಲ ಪಂಚಾಯತ್ನ ಬೇರೆ ಬೇರೆ ಎಲ್ಲ ಪಂಚಾಯತ್ನ ಕಾರ್ಯಕಳ ಪಂಚಾಯತ್ನ ಅಧ್ಯಕ್ಷರೇ, ಅದೇ ರೀತಿ ಇಲಾಖೆಯ ಎಲ್ಲ ಇಲಾಖಾಧಿಕಾರಿಗಳೇ, ಪಂಚಾಯತ್ನ ಎಲ್ಲ ಆತ್ಮೀಯ ಸದಸ್ಯರೇ, ಹಾಗೂ ಇಲ್ಲಿ ಸೇರಿದಂಥ ಅಂಗನವಾಡಿ ಕಾರ್ಯಕರ್ತರೇ, ಅದೇ ರೀತಿ ಮಹಿಳಾ ಸಂಘಗಳ ಶ್ರೀಶಕ್ತಿ ಸಂಘಗಳ ಸದಸ್ಯರೇ, ಹಾಗೂ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗಲಿಕ್ಕೆ ಭಾಳಷ್ಟು ಶ್ರಮಪಟ್ಟಂಥ ಈ ಭಾಗದ ಸೂಪರ್ವೈಸರ್ಗಾದಂಥ ಶ್ರೀಮತಿ ಕಲ್ಪನಾ ಮತ್ತು ಅವರ ಇಡೀ ತಂಡದವರೇ, ಹಾಗೂ ಇಲ್ಲಿ ಬಂದಂಥ ಎಲ್ಲ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಭಾಳ ಹೆಚ್ಚೇನು ಮಾತಾಡೋದಿಲ್ಲ. ತಾವೆಲ್ಲರೂ ಇವತ್ತು ನನ್ನ ಜೀವನದಲ್ಲೇ ಒಂದು ಸಾರ್ವಜನಿಕವಾಗಿ ಒಂದು ಸೀಮಂತದ ಕಾರ್ಯಕ್ರಮವನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿರೋದು ನಾನು ನಿಜವಾಗ್ಲೂ ಭಾಳಷ್ಟು ನನ್ನ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತೀನಿ. ಅಂಗನವಾಡಿ ಟೀಚರ್ಸ್ ಕಾರ್ಯಕರ್ತರು ಅಂತ ಹೇಳಿದರೆ ನನಗನ್ನಿಸ್ತದೆ ಅವರು ಖಾಲಿ ದುಡಿಲಿಕ್ಕೆ ಮಾತ್ರ ಅಂತ ಈಗೆಲ್ಲ ಎಲ್ಲರೂ ಅನುಭವಿಸ್ತದೆ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳು ಬಂದಾಗ ನಾನೊಂದು ಪಂಚಾಯತ್ನ 3 ಸಾರಿ ಸದಸ್ಯನಾದ ಒಂದು ಅನುಭವದಲ್ಲಿ ಹೇಳ್ತೀನಿ, ಅಂಗನವಾಡಿ ಪ್ರತಿಯೊಂದು ಪಂಚಾಯತ್ನ ಸದಸ್ಯರ ಒಂದು ವಾರ್ಡ್ನಲ್ಲಿ ಸಾಧಾರಣವಾಗಿ ಅಂಗನವಾಡಿ ಇರ್ತದೆ. ಅವರ ಕಷ್ಟಗಳು, ಅವರ ಸಮಸ್ಯೆಗಳು ನಮಗೆ ಭಾಳ ಹತ್ತಿರದಿಂದ ನೋಡುವಂಥ ಒಂದು ಕೆಲಸ ಆಗ್ತಾ ಇದೆ. ಯಾಕೆಂತೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅದು ಚುನಾವಣೆಯ ಸೇರ್ಪಡೆ ಇರಲಿ, ಅದು ಯಾರಾದರೂ ಗರ್ಭಿಣಿಯಾದರೂ ಇರಲಿ, ಮತ್ತೊಂದು ಈಗ ಹೊಸತಾಗಿ ಆಶಾ ಕಾರ್ಯಕರ್ತರಿದ್ದಾರೆ, ಆದರೆ ಹೆಚ್ಚಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿಯೊಂದು ಸರ್ಕಾರದ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಕೂಡ ಅವರಿಗೆ ಒತ್ತಡವನ್ನು ಹಾಕಿ ಅವರನ್ನು ಕೆಲಸಕ್ಕೆ ದುಡಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಆದರೆ ಅವರಿಗೆ ತಕ್ಕದಂಥ ಒಂದು ವೇತನ ಕೂಡ ಸಿಗ್ತಾ ಇಲ್ಲ ಅಂತವಂಥದ್ದು ನಿಜವಾಗ್ಲೂ ನಮಗೆಲ್ರಿಗೂ ಬೇಸರದ ಸಂಗತಿ. ಈ ದುಡಿಸುವಂಥ ಸರ್ಕಾರಗಳು ಇದನ್ನು ಮನಗಂಡು ಯಾರು ದುಡಿತಾನೋ ಅವನಿಗೆ ಸರಿಯಾದ ಮೌಲ್ಯವನ್ನು ಕೊಡಬೇಕಾದ್ದು ನಿಜವಾಗೂ ಆಳುವಂಥ ಅವರ ಒಂದು ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತೇನಂತ ಹೇಳಿದರೆ, ಈ ಒಂದು ಮೊದಲೆಲ್ಲ ತಾಯಂದ್ರು ಹೇಳ್ತಾ ಇದ್ರು, ನನ್ನ ಅಜ್ಜಿ, ದೊಡ್ಡಮ್ಮ, ದೊಡ್ಡಮ್ಮನವರೆಲ್ಲ ಹೇಳ್ತಾ ಇದ್ರು, ನಾನು 4 ಪೆತ್ರ 10 ಪೆತ್ರ ಅಲ್ಲ ತಾನು ಒಲ್ಚಿರೆ 3 ಮಾತ್ರ, ನಾನು 10 ಮಕ್ಕಳನ್ನು ಎತ್ತಿದ್ದೀನಿ, ನನಗೆ 2 ಉಳಿದಿದೆ 3 ಉಳಿದಿದೆ ಅಂತ. ಅದಕ್ಕೆಲ್ಲ ಕಾರಣಗಳು ಅವತ್ತು ಪೌಷ್ಟಿಕ ಆಹಾರಗಳು ಮತ್ತು ಅದಕ್ಕೆ ತಕ್ಕ ಆ ಸಂದರ್ಭ ಒಬ್ಬಳು ತಾಯಿ ಗರ್ಭಿಣಿಯಾದ ದಿನದಿಂದ ಆ ಹೆರಿಗೆ ಮತ್ತು ಏನು 100 ದಿನ 1,000 ದಿನ ಎಷ್ಟು 2 ವರ್ಷಗಳ ತನಕ ಆ ಲಾಲನೆ ಪಾಲನೆ ಮತ್ತು ಆ ಮಕ್ಕಳಿಗೆ ಬೇಕಾದಂಥ ಆಹಾರ, ತಾಯಿಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ಕೊಂಡು ಇವತ್ತು ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ, ಇವತ್ತು ಆಶಾ ಕಾರ್ಯಕರ್ತರ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದದ್ರಿಂದ ಇವತ್ತು ಮಗುವಿನ ಒಂದು ಸಾವಿನ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿದೆ ಮತ್ತು ಅದರಲ್ಲಿ ನಮ್ಮ ರಾಜ್ಯ, ದೇಶ ಯಶಸ್ವಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೀನಿ. ಇದಕ್ಕೆ ಮುಖ್ಯ ಕಾರಣ ಅಂಗನವಾಡಿ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನು, ಆಶಾ ಕಾರ್ಯಕರ್ತರು ಅನ್ನುವಂಥ ಒಂದು ಅಭಿನಂದನೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ತಾಯಂದಿರ ಹೆರಿಗೆ ಸಂದರ್ಭದಲ್ಲಿ ತಾಯಂದಿರ ಸಾವಾಗುವಂಥದ್ದು ಅದು ಕೂಡ ಪ್ರಕರಣಗಳು ಈಗ ಭಾಳಷ್ಟು ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸ ಮಾಡಿದಂಥ ಈ ಅಂಗನವಾಡಿ ಕಾರ್ಯಕರ್ತರು ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಮನೆಗೆ ಹೋಗಿ ಅವರು ಆ ಚೀಟಿ ಕೊಡುವಂಥದ್ದು, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ
ಒಂದು ಭಾಳಷ್ಟು ದುಡಿಸುವಂಥ ಈ ಅಂಗನವಾಡಿ ಕಾರ್ಯಕರ್ತ ಈ ವರ್ಗಕ್ಕೆ ಹೆಚ್ಚಿನ ಸರ್ಕಾರಗಳು ಎಲ್ಲ ರೀತಿಯ ಸವಲತ್ತನ್ನು ಕೊಡಲಿ. ಅದಕ್ಕಾಗಿ ನಮ್ಮ ಕಡೆಯಿಂದ ಕೂಡ ನಾವು ನಮ್ಮಿಂದಾಗುವ ಪ್ರಯತ್ನವನ್ನು ಧನಲಕ್ಷ್ಮಿ ಮೇಡಮ್ ನಾವೆಲ್ಲ ನಮ್ಮ ಎಲ್ಲಿ ನಮಗೆ ಅವಕಾಶಗಳು ಸಿಗ್ತದ ಅಲ್ಲಲ್ಲಿ ಹೇಳಿಕೊಂಡು ಇವರಿಗೆ ಸಹಾಯ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಭರವಸೆಯ ಮಾತನ್ನು ಹೇಳ್ತಾ ಹೆಚ್ಚು ಮಾತಾಡದೆ ಭಾಳಷ್ಟು ಪೌಷ್ಟಿಕ ಆಹಾರಗಳೆಲ್ಲ ತಾವೆಲ್ಲ ತಂದಿದ್ದೀರಿ. ನೀವೆಲ್ಲ ಭಾಳ ಕಷ್ಟಪಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಲಿಸುವಂಥ ಬೆಳಿಗ್ಗೆ ಎದ್ದು ಭಾಳಷ್ಟು ಕೆಲಸಗಳು ತಮಗೆಲ್ಲ ತಾಯಂದ್ರಿಗೆ ಇರ್ತದೆ. ನಾನೊಂದು ಇಂಡಿವಿಜುವಲ್ ಮನೆ ಆಡಿದ ನಂತರ ನನಗೀಗ ಗೊತ್ತಾಗ್ತದೆ ಒಂದು ಮನೆಯ ಗೃಹಿಣಿಯ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಮೊದಲು ಒಂದು ಒಟ್ಟಿಗಿರುವಾಗ ಬೇರೆ ಬೇರೆ ಅರ್ಧ ಮಾಡಿ ಕೆಲಸ ಮಾಡುವಾಗ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಈಗ ಬೆಳಿಗ್ಗೆ 10 ಗಂಟೆಗೆ ಮೇಡಮ್ ಕರೀತಾರೆ, 10:15 ಬರ್ದು ಇಲ್ಲ ಅಂತ ಆಗೋದಿಲ್ಲ. 11 ಗಂಟೆ ತನಕ ಹೇಳ್ತಾರೆ ನೀವು ಒಂದು ಸ್ವಲ್ಪ ಮಗುವನ್ನು ಹಿಡಿದು ಕೂತ್ಕೊಂಡ್ರೆ ಮಾತ್ರ ನನಗೆ ಕೆಲಸ ಆಗೋದು. ಆದ್ದರಿಂದ ಅದಕ್ಕೂ ಕೂಡ ಸಮಯವನ್ನು ಈಗ ಮೀಸಲಿಡುವಂಥ ಸಂದರ್ಭ ಆಗಿದೆ. ಆದ್ದರಿಂದ ಕಷ್ಟ ಬೇರೆ ಮನೆ ಮಾಡಿ ಕೂತಾಗ ಒಂದು ಗಂಡ ಹೆಂಡತಿ ಮತ್ತು 2 ಮಕ್ಕಳಿರುವಾಗ ಏನು ಕಷ್ಟ ಇದೆ ಅನ್ನೋಂತ ನಾನು ಅರ್ತಿದ್ದೀನಿ. ಅದರ ಮಧ್ಯದಲ್ಲಿ ಇಷ್ಟೆಲ್ಲ ತಿಂಡಿಯನ್ನು ತಾವು ಮಾಡಿ ತಂದಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಎಲ್ರಿಗೂ ಬಹುಮಾನ ಸಿಗಲಿ, ಎಲ್ರಿಗೂ ಉತ್ತಮವಂಥ ಸಹಕಾರ ಸಿಗಲಿ, ಎಲ್ಲರೂ ಯಶಸ್ವಿಯಾಗಿ ಮುಂದೆ ನಡೆಯೋಣ. ನಾವು ಕಷ್ಟಪಟ್ಟು ಮುಂದೆ ಬರುವಾಗ ಯಾರು ಹಿಂದೆ ಇದ್ದಾರೋ ಅವರನ್ನು ಮುಂದೆ ತರುವಂಥ ಕೆಲಸ ತಾವು ಮಾಡೋದ್ರ ಜೊತೆ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ. ದೇವರ ಆಶೀರ್ವಾದ ನಿಮಗೆ ಇರಲಿ, ನಮಗೂ ಇರಲಿ ಅಂತ ಈ ಮಾತನ್ನು ಹೇಳ್ತಾ ನನಗಿಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಬರ್ತಿದ್ದೇವೆ. ಆ ನಂತರ ನಮ್ಮ ಈ ವೇದಿಕೆಯಲ್ಲಿ ವಿಶೇಷವಾದಂಥ ಒಂದು ಮಾಹಿತಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಡಾಕ್ಟರ್ ಸುಜಯ್ ಭಂಡಾರಿ ಅವರು ತಾಲೂಕು ಆರೋಗ್ಯಾಧಿಕಾರಿಗಳಿಂದ ಒಂದು ಮಾಹಿತಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಾಗಾಗಿ ಬಳಿಕ ಈ ಸ್ವೀಟ್ ಏನು ಇಲ್ಲಿ ಇಟ್ಟಿದ್ದಾರೆ 150 ಬಗೆ ಇದೆ. ನಾವೆಲ್ಲರೂ ಬಂದು ಸಿಹಿ ನೋಡಿಕೊಂಡು ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಆರೋಗ್ಯಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ICDS ಜೊತೆಗೆ ವಿಶ್ವಮಂಗಳ ವಿದ್ಯಾಸಂಸ್ಥೆ ಕೋಣಾಜೆ ಗ್ರಾಮ ಪಂಚಾಯತ್, ಸೊ ಇದೆಲ್ಲರ ವತಿಯಿಂದ ಜಂಟಿಯಾಗಿ ನಡೀತಾ ಇರುವಂಥ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಒಂದೇ ವಾಕ್ಯದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಂದಂಥ ಎಲ್ಲ ತಾಯಂದಿರೇ, ಅಂಗನವಾಡಿ ಆಶಾ ಆರೋಗ್ಯ ಕಾರ್ಯಕರ್ತೆಯರೇ, ಜೊತೆಗೆ ನಡೀತಾ ಇರುವಂಥ ಸ್ತ್ರೀಶಕ್ತಿ ಸಂಘದವರು ನಡೆಸ್ತಿರುವಂಥ ವಸ್ತು ಪ್ರದರ್ಶನ, ಮಾರಾಟ ಮತ್ತು ಪ್ರದರ್ಶನ ಕಾರ್ಯಕ್ರಮ. ಸೊ ಮುಖ್ಯವಾಗಿ ಇಲ್ಲಿ 3 ಕಾರ್ಯಕ್ರಮಗಳಿಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪೋಷಣ ಅಭಿಯಾನ, ಇನ್ನೊಂದು ಪೌಷ್ಟಿಕ ಆಹಾರ, 3ನೇದು ಮೇಡಮ್ ಅದನ್ನು ಪ್ರಸ್ತಾಪ ಮಾಡಿದರು, ಅದಕ್ಕೋಸ್ಕರ ಅದರ ಬಗ್ಗೆ ಸ್ವಲ್ಪ ಈ ಡೆಂಗಿ ಕಾಯಿಲೆ ಬಗ್ಗೆ ಕೂಡ ಮಾಹಿತಿ. ಸೊ ಮೊದಲಿಗೆ ನಾವು ಪೋಷಣ ಅಭಿಯಾನ ತಗೊಂಡಾಗ ಈ ಪೋಷಣ ಅಭಿಯಾನ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣೆ ತಿಂಗಳು, ನಮ್ಮ CDP ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದರು ಪೋಷಣೆ ತಿಂಗಳು ಅಂತ ಹೇಳಿಬಿಟ್ಟು ಆಚರಣೆ ಮಾಡುವಂಥದ್ದು. ಸೊ ಇದು ಮುಖ್ಯವಾಗಿ ಏನು ಅಂತ ಹೇಳಿದರೆ ಬಾಣಂತಿಯರಿರ್ಬೋದು, ಗರ್ಭಿಣಿಯರಿರ್ಬೋದು, ಹದಿಹರೆಯದ ಮಕ್ಕಳಿರ್ಬೋದು, ಇವರೆಲ್ಲರಿಗೂ ಕೂಡ ಪೋಷಣೆ ಸಿಗಬೇಕಾದ್ರೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ ಕಾರ್ಯಕ್ರಮ ಹಾಕೋಬೇಕಾದ್ರೆ ಅದು ಹಂತ ಹಂತವಾಗಿ ನಡಿಬೇಕಾಗತ್ತೆ. ಸೊ ಬರೀ ಒಂದೇ ಸೆಪ್ಟೆಂಬರ್ ತಿಂಗಳಿಗೆ ಸೀಮಿತವಾಗಿರದೆ ಇದು ವರ್ಷ ಪೂರ್ತಿ ನಡೆಯುವಂಥ ಕಾರ್ಯಕ್ರಮ ಆಗುತ್ತೆ. ಸೊ ಏನು ಗರ್ಭಿಣಿಯರು, ಬಾಣಂತಿಯರು ಮೊದಲ 1,000 ದಿನಗಳು ಅಂತ ಹೇಳ್ತೇವೆ ಮಹಿಳೆಯರಲ್ಲಿ. ಸೊ ಅದು ಗರ್ಭಿಣಿ ಹೆರಿಗೆ ಆದ ನಂತರ ಅವರ ಆರೈಕೆ ಇರ್ಬೋದು, ಅವರ ತಗೊಳ್ಳುವಂಥ ಪೌಷ್ಟಿಕ ಆಹಾರ ಇರ್ಬೋದು, ಅವರಿಗೆ ಸಿಗುವಂಥ ಚುಚ್ಚುಮದ್ದು ಇರ್ಬೋದು, ಅವರು ತಗೊಳ್ಳುವಂಥ ರಕ್ತಹೀನತೆಗೆ ಏನು ಕಬ್ಬಿಣಾಂಶದ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ ಇರ್ಬೋದು, ಇದು ಎಲ್ಲವೂ ಕೂಡ ಅದರಲ್ಲಿ ಬರ್ತದೆ. ನೆಕ್ಸ್ಟಿಗೆ ಬರುವಂಥದ್ದು ಹದಿಹರೆಯದಕ್ಕೆ ಬಂದಾಗ ಅವರದ್ದು ಕೂಡ ಪೌಷ್ಟಿಕ ಆಹಾರ ಇರ್ಬೋದು. ಜೊತೆಗೆ ಅವರಲ್ಲಿ ಏನು ಪೀರಿಯಡ್ಸ್ ಆಗುವಂಥ ಅಥವಾ ತಿಂಗಳಾಗುವಂಥ ಸಂದರ್ಭದಲ್ಲಿ ಅವರು ಪಾಲಿಸುವಂಥ ಪೌಷ್ಟಿಕ ಶುಚಿತ್ವ ಏನಿದೆ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಜೊತೆಗೆ ರಕ್ತಹೀನತೆ ಬರುತ್ತೆ. ಆಮೇಲೆ ಹ್ಯಾಂಡ್ ವಾಷಿಂಗ್ ಮತ್ತು ಸ್ಯಾನಿಟೈಸೇಷನ್ ಅಂತ ಹೇಳ್ತೇವೆ. ಹ್ಯಾಂಡ್ ವಾಷಿಂಗ್ ಅಂತ ಹೇಳಿದರೆ ಈಗಾಗಲೇ ಹೇಳಿದರು, ಶಾಲೆಗೆ ಅಂಗನವಾಡಿಗಳಿಗೆ ಹೋಗಿ ಹ್ಯಾಂಡ್ ವಾಶ್ ಮಾಡುವಂಥ ಟೆಕ್ನಿಕ್ ಹೇಳಿಕೊಡುವಂಥದ್ದು. ಎಲ್ಲರಿಗೂ ಗೊತ್ತಿದೆ, ನಾವು ಕೈ ತೊಳಿತೇವೆ. ಕೈ ಹೇಗೆ ತೊಳಿತೇವೆ?
ಬರೀ ನಾವು ನಮ್ಮ ಬೆರಳುಗಳಿಗೆ ಅಂಗೈಗಳಿಗೆ ನೀರು ತಾಗಿಸಿದರೆ ಸಾಲಲ್ಲ. ನಿಮಗೆ ಗೊತ್ತಿದೆ, ಬಹಳಷ್ಟು ಕಾಯಿಲೆಗಳು, ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದರು, ಬಹಳಷ್ಟು ಕಾಯಿಲೆಗಳು ನಮ್ಮ ಏನು ನಿರ್ಲಕ್ಷ್ಯದಿಂದ ಬರ್ತಾ ಇದೆ, ಹರಡ್ತಾ ಇದೆ. ಸೊ ಅದಕ್ಕೋಸ್ಕರ ಹ್ಯಾಂಡ್ ವಾಷಿಂಗ್, ಈ ಹ್ಯಾಂಡ್ ವಾಷಿಂಗ್ ಟೆಕ್ನಿಕನ್ನು ಕರೆಕ್ಟಾಗಿ ಮಕ್ಕಳಲ್ಲಿ ಹೇಳಿಕೊಟ್ರೆ ಅಥವಾ ದೊಡ್ಡವರು ಕೂಡ ಅನುಸರಿಸಿದರೆ ಭಾಳಷ್ಟು ಈ ಬೇದಿ ಪ್ರಕರಣಗಳನ್ನು ತಪ್ಪಿಸ್ಬೋದು. ಸೊ ಅದಕ್ಕೋಸ್ಕರ ಏನು RBSK ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಲ್ಲಿ ಚೆಕಪ್ ಮಾಡುವಂಥ ಏನು ತಂಡಗಳಿದೆ, ಇದು ಶಾಲೆಗಳಿಗೆ ಹೋದಂಥ ಅಥವಾ ಅಂಗನವಾಡಿಗೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು 6 ಸ್ಟೆಪ್ ಏನಿದೆ ಅದನ್ನು ಹೇಳಿಕೊಡುವಂಥದ್ದು. ಸೊ ಇದು ಅಂಗನವಾಡಿಗಳಲ್ಲಿ ನಡೀತಾ ಇದೆ, ಶಾಲೆಗಳಲ್ಲಿ ನಡೀತಾ ಇದೆ. 6 ಸ್ಟೆಪ್ ಏನಿದೆ, ಅಂಗ ಇರ್ಬೋದು, ಬೆರಳುಗಳಿರ್ಬೋದು, ಬೆರಳಿನ ಮಧ್ಯಭಾಗ ಇರ್ಬೋದು, ಹಿಂಭಾಗ ಇರ್ಬೋದು, ಇದು ಎಲ್ಲವೂ ಕೂಡ ಕ್ಲೀನಾಗಿರಬೇಕು. ಇದು ಎಲ್ಲವೂ ಕೂಡ ಕ್ಲೀನಾಗಿದ್ದರೆ ಮಾತ್ರ, ಒಂದು ಸಲ ಎಲ್ಲ ತೊಳೆದ ಮೇಲೆ ಮತ್ತೆ ಪುನಃ ಯಾವ ವಸ್ತು ಮುಟ್ಲಿಕ್ಕಿಲ್ಲ, ಡೈರೆಕ್ಟ್ ಆಹಾರವನ್ನು ಮುಟ್ಟುವಂಥದ್ದು. ಆದರೆ ನಾವು ನೋಡ್ತೇವೆ, ಮಕ್ಕಳು ಆಟ ಆಡ್ತಿರ್ತಾರೆ, ಕೈ ತೊಳಿತಾರೆ, ಇಲ್ಲೇ ಹೀಗೆ ಒರೆಸ್ಕೊಂಡು ಹೀಗೆ ಬರ್ತಾರೆ, ಬಟ್ಟೆಯಲ್ಲಿ ಎಷ್ಟು ಕ್ರಿಮಿಕೀಟಗಳು ಇರ್ತದೆ ಅದು ಹಾಗೆ ಕೈಯಲ್ಲಿ ಬರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ನಾವು ಅವರಿಗೆ ತಿಳುವಳಿಕೆ ಕೊಟ್ಟರೆ, 1-2 ಸಲ ಅವರು ಅದನ್ನು ಮಾಡೋದನ್ನು ನಾವು ನೋಡಿದ್ದೆ, ಅದನ್ನು ಅವರು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಲೂ ಭಾಳಷ್ಟು ಏನು ಈ ಜಂತುಳ ಇರ್ಬೋದು ಅಥವಾ ಏನು ರಕ್ತಹೀನತೆ ಇರ್ಬೋದು, ಇದನ್ನೆಲ್ಲ ಬೇದಿ ಪ್ರಕರಣಗಳು ಇರ್ಬೋದು, ತಪ್ಪಿಸಲಿಕ್ಕೆ ಸಾಧ್ಯ. ಸೊ ರಕ್ತಹೀನತೆಗೆ ಬಂದರೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳಷ್ಟು ನಮಗೆ ಕೇಸ್ಗಳು ಏನಿದೆ ಈ ಗರ್ಭಿಣಿಯರಲ್ಲಿ, ಬಾಣಂತಿಯರಲ್ಲಿ, ಹದಿಹರೆಯದಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಕೂಡ ಬೆಳವಣಿಗೆಗೆ ತೊಂದರೆ ಆಗುವಂಥದ್ದು, ಬುದ್ಧಿಶಕ್ತಿಯ ಬೆಳವಣಿಗೆ ತೊಂದರೆ ಆಗುವಂಥದ್ದು, ಆಮೇಲೆ ಪೌಷ್ಟಿಕಾಂಶದ ಕೊರತೆ ಆಗುವಂಥದ್ದು, ನಿಶಕ್ತಿ ಆಗುವಂಥದ್ದು. ಸೊ ಇದೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಸೊ ಪೋಷಣ ಅಭಿಯಾನದಲ್ಲಿ ಬರೀ ನಾವು ಪೌಷ್ಟಿಕ ಆಹಾರ ಒಂದೇ ಅಲ್ಲದೆ ಇದು ಎಲ್ಲವೂ ಕೂಡ ಇರುತ್ತದೆ ಅದರಲ್ಲಿ. ಅಂತ ಹೇಳಿದರೆ ಹದಿಹರೆಯದು, ಗರ್ಭಿಣಿ, ಬಾಣಂತಿಯರು, ಮಕ್ಕಳಿಗೆ, ಇವರಿಗೆಲ್ಲರಿಗೂ ಕೂಡ ಕಾರ್ಯಕ್ರಮ ಇನ್ನು ಮುಂದೆ ಅದು ಹಂತವಾಗಿ ನಡೀಲಿಕ್ಕಿದೆ. ಸೊ ಇದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿ ವರ್ಷ ಏನು ಪೌಷ್ಟಿಕ ಆಹಾರ ದಿನಗಳನ್ನು ಆಚರಣೆ ಮಾಡುವಂಥದ್ದು ಅಥವಾ VHND ನ್ಯೂಟ್ರಿಷನ್ ಡೇ ಏನಾದರೂ ನಾವು ಆಚರಣೆ ಮಾಡಿದರೆ ಆ ದಿವಸದಂದು ಎಲ್ಲರೂ ಕೂಡ ಮನೆಯವರು ಸೇರಿ ಈ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿಡ್ತಾರೆ. ಸೊ ಪ್ರಶ್ನೆಗಳು ಏನು ಬರುತ್ತೆ ಅಂತ ಹೇಳಿದರೆ, ಇದನ್ನು ಮನೆಯಲ್ಲಿ ಪ್ರತಿನಿತ್ಯ ಅಥವಾ ಮನೆಯಲ್ಲಿ ತಿಂಗಳಿಗೆ 1-2 ದಿನ ಆದರೂ ನಾವು ತಯಾರು ಮಾಡ್ತೇವಾ ಅನ್ನುವಂಥದ್ದು. ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆ, ತಯಾರು ಮಾಡ್ತೀರಾ? ಯಾಕೆಂದರೆ ನಮಗೆ ಮಕ್ಕಳಲ್ಲಿ ಅಥವಾ ತಾಯಂದಿರು ಮಕ್ಕಳನ್ನು ಕರ್ಕೊಂಬಂದಾಗ ವೈದ್ಯರಲ್ಲಿ ಕೇಳುವಂಥ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಡಾಕ್ಟ್ರೇ ಬಾಲೆ ತಿನ್ಪುಜೆರು, ಬಾಲೆಗೆ ಬಡವಿಜ್ಜಿ, ಬಡವಗೂ ದಾದಾಂಡಲ ಮರ್ದು ಕೊರ್ಲೆ, ಇದನ್ನ ಟಾನಿಕ್ ದಾದಾಂಡಲ ಬರೆದು ಕೊರ್ಲೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಏನು ಕರಾವಳಿ ಪ್ರದೇಶ ಇರ್ಬೋದು, ಮಾಂಸಾಹಾರಿ ತಿನ್ನುವಂಥ ಮನೆಯಲ್ಲಿರ್ಬೋದು, ನಮ್ಮದು ಒಂದು ಏನು ನಂಬಿಕೆ ಅಂತ ಹೇಳಿದರೆ, ಅನ್ನ ತಿಂದರೆ ಊಟ ಮಾಡಿದ ಹಾಗೆ, ಇಲ್ಲ ಅಂತ ಹೇಳಿದರೆ ನಾವು ಊಟ ಮಾಡಲಿಲ್ಲ ಅಂತ ಲೆಕ್ಕ. ಬೇರೆ ಎಲ್ಲ ತಿಂತಾರೆ, ಆದರೂ ಕೂಡ ಅನ್ನ ತಿನ್ನಲಿಲ್ಲ ಅಂತ ಹೇಳಿದರೆ ತಿನ್ನುವುದಿಲ್ಲ ಅಂತ. ಆದರೆ ನಾನಿಲ್ಲಿ ಈಗ ಇಷ್ಟು 150 ಐಟಮ್ಗಳಿದೆ ಅಂತ ಹೇಳಿದರು, 150 ಐಟಮ್ಗಳಲ್ಲಿ ಎಲ್ಲದರಲ್ಲಿ ಕೂಡ ಅದರದ್ದೇ ಆದಂಥ ಪೌಷ್ಟಿಕ ಸತ್ವಗಳಿದೆ. ಬಹುಶಃ ನಾವು ಬರುವಾಗ ಆಯುಷ್ ಅಧಿಕಾರಿಯವರು ಯಾವುದರಲ್ಲಿ ಎಂತೆಲ್ಲ ಪೌಷ್ಟಿಕಾಂಶ ಇದರ ಬಗ್ಗೆ ಕೂಡ ಸವಿಸ್ತಾರವಾಗಿ ಹೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಐಟಮ್ಗಳು ಇರುವಾಗ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟ್ ಏನಿದೆ ನಮ್ಮ ದೇಹದ ಬೆಳವಣಿಗೆಗೆ ಅಂತ, ಅದೇ ಕಾರ್ಬೋಹೈಡ್ರೇಟ್ ಇರುವಂಥ ಸತ್ವ ಬೇರೆ ಆಹಾರದಲ್ಲಿ ಕೂಡ ಇರುತ್ತೆ. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮಕ್ಕಳು ಏನನ್ನು ತಿಂತಾರೆ ಅದನ್ನು ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಂತ ಹೇಳಿಬಿಟ್ಟು ಮಗು ಅನ್ನದಲ್ಲಿ ಬರೀ ಚಿಕನ್ ಫ್ರೈ, ಫಿಶ್ ಫ್ರೈ ಮಾಡಿಕೊಡುವಂಥದ್ದಲ್ಲ. ಯಾಕೆಂತ ಹೇಳಿದರೆ ಈಗ ಎಲ್ಲರೂ ಕೂಡ ಅವ್ರು ಹೇಳಿದರು, ಕೆಲಸದ ಒತ್ತಡ, ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಏನಿರುತ್ತೆ, ಏನು ಮಗು ತಿನ್ನುತ್ತೆ ಅಥವಾ ಏನು ಮಕ್ಕಳು ತಿಂತಾರೆ ಅದನ್ನೇ ಮಗುವಿಗೆ ನಾವು ಕೊಡುವಂಥದ್ದು ಬಹಳ ಸುಲಭ. ಆದರೆ ಏನಾಗುತ್ತೆ, ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ. ದೇಹದ ಬೆಳವಣಿಗೆ ಕಾಣ್ಬೋದು, ಆದರೆ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಬರ್ತದೆ.
ಸೊ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಬರಬಾರ್ದು ಅಂತಾದರೆ ಸಮತೋಲನ ಆಹಾರ ಇರಬೇಕು. ಸಮತೋಲನ ಆಹಾರ ಅಂತ ಹೇಳಿದರೆ ಅದರಲ್ಲಿ ಎಲ್ಲವೂ ಇರಬೇಕು. ತರಕಾರಿ ಇರಬೇಕು, ದವಸ ಧಾನ್ಯಗಳಿರಬೇಕು, ಮೀನು ಮಾಂಸ ಇರಬೇಕು, ಈ ಗ್ರೈನ್ಸ್ ಅನ್ನ ಗೋಧಿ ಇಂಥದ್ದು ಎಲ್ಲವೂ ಕೂಡ ಇರಬೇಕಾಗತ್ತೆ. ಸೊ ಈ ರೀತಿ ಸಮತೋಲನ ಆಹಾರವನ್ನು ನಾವೀಗ ಕೊಡ್ತಾ ಇದ್ದೇವೆ. 6 ತಿಂಗಳವರೆಗೆ ನಾವು ಬರೀ ಎದೆ ಹಾಲನ್ನು ಕೊಡಬೇಕು ಅಂತ ಹೇಳ್ತೇವೆ. 6 ತಿಂಗಳ ನಂತರ ಬದಲಿ ಆಹಾರವನ್ನು ಪ್ರಾರಂಭ ಮಾಡಬೇಕು ಅಂತ. 6 ತಿಂಗಳ ನಂತರ ಬದಲಿ ಆಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಮಗುವಿಗೆ ಯಾವ್ಯಾವ ತಿಂಗಳಲ್ಲಿ ಏನೆಲ್ಲ ಆಹಾರ ಕೊಡಬೇಕು ಅದನ್ನು ಮಾತ್ರ ನಾವು ಕೊಡಬೇಕಾಗತ್ತೆ. ಆದರೆ ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ, ಈ ರೀತಿ ಚುಚ್ಚುಮದ್ದಿಗೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ನಮ್ಮ ಮಗು ಬೇರೆಯವರ ಮಗುಕ್ಕಿಂತ ನಮ್ಮ ಮಗು ಸಣ್ಣಗೆ ಕಾಣಿಸೋದು, ಬೇರೆಯವರ ಮಗು ನಮಗೆ ಇನ್ನೂ ಚಂದವಾಗಿ ದಪ್ಪವಾಗಿ ದಷ್ಟಪುಷ್ಟವಾಗಿ ಕಾಣುವಂಥದ್ದು. ಸೊ ಏನು ಮಾಡ್ತೇವೆ ನಾವು, ಬದಲಿ ಆಹಾರವನ್ನು ಬಹಳ ಬೇಗನೆ ಶುರು ಮಾಡ್ತೇವೆ ಅಥವಾ ಬೇರೆ ಆಹಾರವನ್ನು ಮೇಲ್ಮೇಲಾಗಿ ಕೊಡ್ತಾ ಹೋಗ್ತೇವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮಗುವಿಗೆ ಅಜೀರ್ಣ ಆಗುತ್ತೆ, ಅಜೀರ್ಣ ಆಗಿ ಬೇದಿ ಆಗುತ್ತೆ. ನಾವು ಯಾವ ಉದ್ದೇಶಕ್ಕೆ ಮಗುವಿನಲ್ಲಿ ತೂಕ ಜಾಸ್ತಿ ಆಗಬೇಕು ಅಂತ ಕೊಡ್ತೇವೆ ಅದೇ ಉಲ್ಟಾಗಿ ಮಗುವಿನ ತೂಕ ಅಲ್ಲಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ 6 ತಿಂಗಳವರೆಗೆ ಬರೀ ಎದೆ ಹಾಲನ್ನು ಕೊಡುವಂಥದ್ದು, ಯಾವುದೇ ರೀತಿಯ ಬದಲಿ ಆಹಾರವನ್ನು 6 ತಿಂಗಳ ಒಳಗೆ ಕೊಡದೇ ಇರುವಂಥದ್ದು. 6 ತಿಂಗಳ ನಂತರ ಬದಲಿ ಆಹಾರವನ್ನು ಒಂದೇ ಆಹಾರವನ್ನು 15 ದಿವಸಕ್ಕೆ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುವಂಥದ್ದು. ಬಹುಶಃ ಮೊದಲಿಗೆ ಗಂಜಿ ಅಥವಾ ಮಣ್ಣಿ ಏನಾದರೂ ಕೊಟ್ಟರೆ ಆಮೇಲೆ 15 ದಿವಸ ನಂತರ ಇನ್ನೊಂದು ಆಹಾರ. ಸೊ ಆ ರೀತಿ ತರಕಾರಿ ಪೇಸ್ಟ್ ಥರ ಮಾಡಿ ಕೊಡುವಂಥದ್ದು, ಆಮೇಲೆ ಹಣ್ಣು ಹಂಪಲು ಕೊಡುವಂಥದ್ದು, ಮೀನು ಮಾಂಸ ಕೊಡುವಂಥ ಮನೆಯವರಾದರೆ 10 ತಿಂಗಳಲ್ಲಿ ಮೊಟ್ಟೆ ಕೊಡುವಂಥದ್ದು ಇರ್ಬೋದು ಅಥವಾ ಮಾಂಸ ಏನಾದರೂ ಕೊಡುವಂಥದ್ದು ಇರ್ಬೋದು. ಸೊ ಇದು ಹಂತವಾಗಿ ಕೊಡಬೇಕಾಗತ್ತೆ. 1 ವರ್ಷದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಮಗು ಉಗಿಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ಮಗುವಿಗೆ ಏನು ಇಷ್ಟ ಆಗುತ್ತೆ ನೀವು ಅದನ್ನು ಕೊಡಲಿಕ್ಕೆ ಶುರು ಮಾಡ್ತೀರ. ಅಲ್ಲಿ ತೊಂದರೆ ಶುರುವಾಗುವಂಥದ್ದು 1 ವರ್ಷದ ನಂತರ. ಸೊ ಏನಾಗುತ್ತೆ ಅಲ್ಲಿ 1 ವರ್ಷದ ನಂತರ ನೀವು ಮಗುವಿಗೆ ಪೌಷ್ಟಿಕ ಆಹಾರ ಕೊಡುವ ಬದಲು ನೀವು ಮಗುವಿಗೆ ಏನು ಆಹಾರ ಬೇಕು ಅದನ್ನು ಕೊಡಲಿಕ್ಕೆ ಶುರು ಮಾಡ್ತೀರಾ. ಅಲ್ಲಿ ಮಗುವಿನ ಪೌಷ್ಟಿಕ ಕೊರತೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ಆಹಾರ ಕೊಡುವನ್ನ ಸಂದರ್ಭದಲ್ಲಿ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ. ರುಚಿ, ಮಗುವಿಗೆ ಒಂದು ಆಹಾರವನ್ನು ನೀವು 2-3 ದಿವಸ ಕೊಟ್ಟಾಗ ಆ ರುಚಿ ತನ್ನಷ್ಟಕ್ಕೆ ತಾನೇ ಮಗುವಿಗೆ ಬೇಡ ಅಂತ ಆಗುತ್ತೆ. ಮತ್ತೆ ಆಮೇಲೆ ನೀವು ಆಹಾರವನ್ನು ಬದಲು ಮಾಡಬೇಕಾಗತ್ತೆ. ಸೊ ಬದಲು ಮಾಡುವಂತಾದರೆ ಪೌಷ್ಟಿಕಾಂಶ ಇರುವಂಥದ್ದು ಆಹಾರವನ್ನೇ ಬೇರೆ ಚೇಂಜ್ ಮಾಡಿ ಕೊಡಬೇಕಾಗತ್ತೆ. ಅದು ಒಂದು ಆರ್ಟ್ ಅಂತ ಹೇಳಿದರೆ ಕಲೆ. ಸೊ ಮಕ್ಕಳಿಗೆ ಆಹಾರ ತಿನ್ನಿಸುವಂಥದ್ದು. ಸೊ ಈಗ ಆಮೇಲೆ ಮಗು ಬೆಳೀತಾ ಹೋಗುವಾಗ ನೀವು ಯಾವುದೇ ಒಂದು ಆಹಾರವನ್ನು ಮಗು ಚಿಕ್ಕದಾಗ ತಿನ್ನಲಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡಿದರೆ ಮಗು ಮತ್ತೆ ಬೆಳೀತಾ ಹೋಗುವಾಗ ಅದನ್ನು ಮುಟ್ಟುವುದೇ ಇಲ್ಲ, ಆಮೇಲೆ ಅದಕ್ಕೆ ತಿನ್ನಿಸಲಿಕ್ಕೆ ಕಷ್ಟ. ಸೊ 1 ವರ್ಷ ನಂತರನೇ ಸ್ವಲ್ಪವನ್ನೇ ಕೊಡ್ತಾ ಹೋದರೆ ಮಾತ್ರ ಮಗು ತಿನ್ನುತ್ತೆ. ಈಗ ಎಷ್ಟೋ ನಾವು ಮನೆಯವ್ರನ್ನ ನೋಡ್ತೇವೆ, ಶಾಲೆಗೆ ಹೋಗುವ ಮಕ್ಕಳು ಟಿಫಿನ್ ತಗೊಂಡು ಹೋಗ್ತಾರೆ ಅಥವಾ ಬೆಳಿಗ್ಗೆ ತಿಂಡಿ ತಿನ್ನದೇ ಹೋಗುವಂಥದ್ದು, ಅಥವಾ ಮನೆಗೆ ಸಾಯಂಕಾಲ ಬಂದಾಗ ಅವರು ಏನು ಆಹಾರ ತಿಂತಾರೆ ಅದನ್ನೇ ಮಾಡಿಕೊಡುವಂಥದ್ದು. ಬೇರೆ ಮಕ್ಕಳು ತಿನ್ನೋದಿಲ್ಲ ಅಂತ ನಾವು ಸುಲಭದಲ್ಲಿ ಹೇಳ್ತೇವೆ. ಆಮೇಲೆ ಹೊರಗೆ ಏನು ಕರಿ ತಿಂಡಿಗಳು ಅಂತ ಹೇಳ್ತೇವೆ, ಹೊರಗೆ ಲಭ್ಯವಿರುವಂಥ ಬೇಕರಿ ತಿಂಡಿಗಳಿರ್ಬೋದು, ಇಂಥದಕ್ಕೆ ಹೆಚ್ಚು ಒಲವು ತೋರಿಸುವಂಥದ್ದು. ನಾವು ಕೂಡ ಪರವಾಗಿಲ್ಲ, ಮಕ್ಕಳಿಗೆ ಹಸಿವಾಗುತ್ತೆ ಅದನ್ನಾದರೂ ತಿಂತಾರಲ್ಲ ಅಂತೇಳಿದ್ರೆ ನಾವು ಅದನ್ನು ಕೊಡುವಂಥದ್ದು. ಒಂದು ತಿಳ್ಕೊಳ್ಳಿ, ಈಗ 1 ವರ್ಷದ ನಂತರ ಮಕ್ಕಳಿಗೆ ನಾವು ಒಂದು ಚಾಕ್ಲೇಟ್ ಕೊಟ್ಟರೆ ಆ ಚಾಕ್ಲೇಟಲ್ಲಿ ಇರುವಂಥ ಸಕ್ಕರೆ ಅಂಶ ಏನು ಮಾಡುತ್ತೆ ಅಂತ ಹೇಳಿದರೆ ಮಗುವಿಗೆ 3 ಗಂಟೆವರೆಗೆ ಬೇಕಾಗುವಂಥ ಆಟ ಆಡಲಿಕ್ಕೆ ಬೇಕಾಗುವಂಥ ಶಕ್ತಿ ಸಿಗುತ್ತೆ. ಸೊ ನಾವು ಹೇಳ್ತೇವೆ ಮಗುವಿಗೆ ಹಸಿವೇನೇ ಆಗೋದಿಲ್ಲ, ಮಗು ದಿನ ಇಡೀ ಆಟ ಆಡ್ತಿರುತ್ತೆ ಅಂತ. ಇದು 3 ಗಂಟೆಗೊಮ್ಮೆ ಏನಾದರೂ ಈ ರೀತಿ ಬಿಸ್ಕಿಟ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಈ ರೀತಿ ತಿಂಡಿ ಇರ್ಬೋದು, ಸಕ್ಕರೆ ಅಂಶ ಇರುವಂಥದ್ದು ಏನಾದರೂ ಕೊಟ್ಟರೆ ಮಗುವಿಗೆ 3 ಗಂಟೆವರೆಗೆ ಚಂದ ಮಾಡಿ ಆಟ ಆಡ್ತೇವೆ. 3 ಗಂಟೆ ಆದಮೇಲೆ ಪುನಃ ಸುಸ್ತಾಗುತ್ತೆ, ಪುನಃ ಏನಾದರೂ ಬಂದು ಕೇಳುತ್ತೆ. ನೀವು ಅದರ ಮಧ್ಯೆ ಮಗುವಿಗೆ ನೀವು ಆಹಾರ ತಿನ್ನಿಸಬೇಕು ಅಂತ ಹೋದರೆ ಖಂಡಿತವಾಗ್ಲೂ ಮಕ್ಕಳು ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ತಿನಿಸುಗಳು ಕೊಡಬಾರ್ದು ಅಂತಲ್ಲ, ಕೊಡುವಂಥದ್ದನ್ನು ಮಗುವಿಗೆ ಆಹಾರ ಕೊಟ್ಟ ನಂತರ ಕೊಡಬೇಕು ಅಂತ. ಈಗ ಇನ್ನೊಂದೇನು, ಪುರ್ಸೊತ್ತು ಯಾರಿಗಿಲ್ಲ, ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಅಂತ ಆಗುವಾಗ ಏನಾಗುತ್ತೆ ಅಂತ ಹೇಳಿದರೆ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಯಾರಿಗೂ ತಾಳ್ಮೆನಿಲ್ಲ, ಯಾರಿಗೂ ಸಮಯನಿಲ್ಲ.
ಅಟ್ಲೀಸ್ಟ್ ದಿನದಲ್ಲಿ ಒಂದು ದಿನ ಸಾಯಂಕಾಲ ರಾತ್ರಿ ಆದರೂ ಒಂದು ಊಟವನ್ನು ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಮಾಡುವಂಥದ್ದು. ಆದರೆ ಏನಾಗ್ತಾ ಇದೆ, 6 ಗಂಟೆ ನಂತರ ಸೀರಿಯಲ್ಗಳು ಪ್ರಾರಂಭ ಆದರೆ ರಾತ್ರಿ 10 ಗಂಟೆವರೆಗೆ ನಡೀತಾ ಇರುತ್ತೆ. ಮಧ್ಯೆ ಮಧ್ಯೆ ಎದ್ದು ಹೋಗೋದು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಮಾತ್ರ. ಮಕ್ಕಳಿಗೆ ಅದರ ಮುಂದುಗಡೆನೆ ಊಟ ಮಾಡುವಂಥದ್ದು, ತಾನು ಕೂಡ ಅದರ ಮುಂದುಗಡೆನೆ ಕೂತ್ಕೊಂಡು ಊಟ ಮಾಡುವಂಥದ್ದು. ಸೊ ಏನಾಗ್ತಿದೆ ಅಂತ ಹೇಳಿದರೆ, ನಾವು ಏನು ತಿಂತಾ ಇದ್ದೇವೆ, ಮಕ್ಕಳು ಕೂಡ ಏನು ತಿಂತಾ ಇದ್ದೇವೆ ಅಂತಲೇ ಗೊತ್ತಿರಲ್ಲ. ಯಾಂತ್ರಿಕವಾಗಿ ಪ್ಲೇಟಿಗೆ ಕೈ ಹೋಗುತ್ತೆ, ಬಾಯಿಗೆ ಕೈ ಹೋಗುತ್ತೆ, ನಾವು ಸೀರಿಯಲ್ಗಳನ್ನು ನೋಡ್ತಾ ಇದ್ದೇವೆ. ಸೊ ಈ ರೀತಿ ತಿಂದರೆ ಏನಾಗುತ್ತೆ ಅಂತ ಹೇಳಿದರೆ ಅದು ದೇಹಕ್ಕೆ ಹಿಡಿಯುವುದಿಲ್ಲ. ಒಂದು ಮಗುವಿಗೆ ನಾಳೆ ಟಿ ವಿ ಆಫ್ ಮಾಡಿ ಅದೇ ಆಹಾರ ಕೊಟ್ಟರೆ ಮಗು ತಿನ್ನೋದಿಲ್ಲ, ಯಾಕಂದರೆ ಹಿಂದಿನ ದಿನ ಅದಕ್ಕೆ ತಿಂದಿದ್ದು ನೆನಪೇ ಇಲ್ಲ. ಸೊ ದಯವಿಟ್ಟು ರಾತ್ರಿ ಒಂದೊತ್ತು ಆಹಾರವನ್ನು ಒಂದು ಅರ್ಧ ಗಂಟೆ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನಬೇಕಂತೆ. ಏನಕ್ಕೆ ಅಂತ ಹೇಳಿದರೆ, ಜೊತೆಗೆ ತಿನ್ನುವಾಗ ಲೋಕದ್ದೆಲ್ಲ ಮಾತಾಡಿಕೊಂಡು ತಿನ್ನುವುದಲ್ಲ, ನಾವು ಏನು ಆಹಾರ ತಿಂತೇವೆ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ಏನು ಆಹಾರ ತಿಂತೇವೆ ಅದರಲ್ಲಿ ಏನು ಪೌಷ್ಟಿಕಾಂಶ ಇದೆ, ಪೌಷ್ಟಿಕ ಸತ್ವ ಇದೆ, ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾಳೆ ಅದರಲ್ಲಿ ಏನು ಬೇರೆ ರೀತಿಯಲ್ಲಿ ಮಾಡುವುದು, ಈ ರೀತಿ ಮಾಡ್ಕೊಂಡು ತಿಂದರೆ ಮಾತ್ರ ಮಕ್ಕಳಿಗೆ ಅದು ದೇಹಕ್ಕೆ ಒಗ್ಗುವಂಥದ್ದು. ಅಂದರೆ ಕೆಲವೊಮ್ಮೆ ನಾವು ಹೇಳ್ತೇವೆ ಮಕ್ಕಳು ತಿಂತಾರೆ ದೇಹಕ್ಕೆ ಹಿಡಿಯುವುದಿಲ್ಲ ಅಂತ. ತಿಂತಾರೆ ಅಂತ ಹೇಳಿದರೆ ತಿನ್ನಿಸುವುದು, ಅದಕ್ಕೆ ಗೊತ್ತಿಲ್ಲ. ಸೊ ತಿನ್ನುವಂಥ ಆಹಾರವನ್ನು ಖುಷಿಯಾಗಿ ಖುಷಿಪಟ್ಟು ತಿಂದರೆ ಮಾತ್ರ ಅದು ದೇಹಕ್ಕೆ ಹಿಡಿಯುವಂಥದ್ದು. ಸೊ ಇನ್ನೊಂದು ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಚಿಕ್ಕ ಮಕ್ಕಳಲ್ಲೇ ಗ್ಯಾಸ್ಟ್ರಿಕ್ ಆಗ್ತಾ ಇರುವಂಥದ್ದು, ಹೊಟ್ಟೆ ಉಬ್ಬರಿಸುವಂಥದ್ದು, ಮಕ್ಕಳಿಗೆ ಹಸಿವು ಕಡಿಮೆ ಆಗ್ತಿರುವಂಥದ್ದು, ಪದೇ ಪದೇ ಹೊಟ್ಟೆ ನೋವಾಗುವಂಥದ್ದು. ಇದು ಏನಕ್ಕೆ? ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ ನಾವು ಕರಿದ ತಿಂಡಿಗಳು ಒಂದಿರ್ಬೋದು, ಇನ್ನೊಂದು ಮಗು ತಿಂತದೆ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಾನು ನೋಡುವಂಥದ್ದು ಫಿಶ್ ಫ್ರೈ ಅಥವಾ ಚಿಕನ್ ಏನಾದರೂ ಕಬಾಬ್ ಇರ್ಬೋದು, ಅಥವಾ ಏನಾದರೂ ಹಪ್ಪಳ ಇರ್ಬೋದು, ಪಪ್ಪಡ ಇರ್ಬೋದು, ಅದರಲ್ಲಿ ಮಾತ್ರ ಊಟ ಮಾಡೋದು, ಬೇರೆ ಏನು ತಿನ್ನೋದಿಲ್ಲ. ಸೊ ಈ ಕರಿದ ತಿಂಡಿಗಳು ಜಾಸ್ತಿ, ಅದು ಖಾಲಿ ಹೊಟ್ಟೆಯಲ್ಲಿ ಇರ್ತದೆ, ಅದನ್ನೇ ತಿಂತದೆ. ಇನ್ನೊಂದು ಅಂಗಡಿಗಳಲ್ಲಿ ಲಭ್ಯವಿರುವಂಥದ್ದು ಏನು ಈ ಲೇಸು ಕುರ್ಕುರೆ ಅಂಥವು. ಸೊ ಇದನ್ನೆಲ್ಲ ಮಕ್ಕಳು, ನಾನು ಮಂಗಳೂರಲ್ಲಿ ಕೂಡ ನೋಡ್ತಾ ಇದ್ದೇನೆ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರುವುದು, ಬೆಳಿಗ್ಗೆ ಎದ್ದು ಶಾಲೆಗೆ ಹೋದಾಗ ಏನೂ ತಿನ್ಕೊಂಡು ಹೋಗೋದಿಲ್ಲ, ಅರ್ಜೆಂಟಲ್ಲಿ ಎದ್ದು ಬಿಟ್ಟು ಅದು ಹೋಗೋದು. ಹೆಚ್ಚಾಗಿ ಕುಡಿದ್ರೆ ಒಂದು ಹಾಲು ಅಥವಾ ಒಂದು ಚಹಾ ಕುಡಿತಾರೆ. ಚಹಾ ಕಾಫಿ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತೇವೆ, ಆದರೂ ಕೂಡ ಮನೆಯಲ್ಲಿ ಕೊಡ್ತಾರೆ. ಸೊ ಬೆಳಿಗ್ಗೆ ಅದನ್ನು ತಿನ್ಕೊಂಡು ಹೋದರೆ ಮಧ್ಯಾಹ್ನಕ್ಕೆ ಟಿಫಿನ್, ಈ ಟಿಫಿನಲ್ಲಿ ಕೂಡ ತಗೊಂಡು ಹೋಗೋದನ್ನು ಅರ್ಧ ಹಾಗೆ ಇರ್ತದೆ, ಅರ್ಧವಾಸಿ ತಿನ್ನೋದಿಲ್ಲ. ಸಾಯಂಕಾಲ ಬರುವಾಗ ಈಗ ಕಾಂಪಿಟೀಷನ್ ಆಗಿ ಡೈರೆಕ್ಟ್ ಟ್ಯೂಷನಿಂದ ಸಾಯಂಕಾಲ 6:30-7 ಗಂಟೆ ಹೊಟ್ಟೆ ಖಾಲಿ ಇರುತ್ತೆ. ಆಗ ಅಲ್ಲಿಂದ ನಡ್ಕೊಂಡು ಮನೆಗೆ ಬರುವಾಗ ಈ ಲೇಸು ತಿನ್ಕೊಂಡು ಕುರ್ಕುರೆ ತಿನ್ಕೊಂಡು ಬರುವುದು. ಇನ್ನು ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಆಗದೇ ಇರುತ್ತಾ? ಮನೆಗೆ ಬಂದಾದ ಮೇಲೆ ಮತ್ತೆ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಹೋದಾಗ ಮಗು ತಿನ್ನುವುದಿಲ್ಲ. ಏನಕ್ಕೆ? ಮಗುವಿಗೆ ಒಂಥರ ಹೊಟ್ಟೆ ಉಬ್ಬರಿಸಿದಾಗಿರ್ತದೆ, ಮಗು ಹೊಟ್ಟೆ ನೋವು ಅಂತ ಹೇಳ್ತದೆ, ಮಗು ವಾಂತಿ ಬಂದಾಗ ಆಗುತ್ತೆ ಅಂತ ಹೇಳ್ತಾರೆ, ಮಗು ತಿನ್ನೋದಿಲ್ಲ. ಆಗ ಏನಾಗುತ್ತೆ, ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ. ಮಕ್ಕಳು ಎತ್ತರ ಎಲ್ಲ ಬೆಳಿಬಹುದು ಹೊರತು ಮಕ್ಕಳಲ್ಲಿ ಮುಖ್ಯವಾಗಿ ಎಲ್ಲ ಅಂಗಾಂಗಗಳ ಬೆಳವಣಿಗೆಗೆ ಏನು ಸಮತೋಲನ ಆಹಾರ ಬೇಕು ಅದರ ಕೊರತೆಯಿಂದಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಸೊ ನಾವು ಆಹಾರವನ್ನು ಅಂತುವಂಥದ್ದು ಸಮತೋಲನವಾಗಿರಬೇಕು. ಸಮತೋಲನ ಆಗಿರಬೇಕು ಅಂತ ಹೇಳಿದರೆ ನಾವು ಬಿರಿಯಾನಿ ಕೊಡಿಸಿ, ಪಾಲಕ್ ಮೆಂತ್ಯ ಸೊಪ್ಪೆ ಕೊಡಿಸಿ ಅಂತ ಹೇಳೋದಿಲ್ಲ. ಆಯಾಯ ಸೀಸನ್ಗಳಲ್ಲಿ ಲಭ್ಯವಿರುವಂತಹ ಹಣ್ಣು ಹಂಪಲು. ಈಗ ಮಾವಿನ ಹಣ್ಣು ಸೀಸನ್ ಒಂದು 3 ತಿಂಗಳಿರುತ್ತೆ, ಆಗ ಮಾವಿನ ಹಣ್ಣು ಸಿಕ್ಕಿದಾಗ ಮಾವಿನ ಹಣ್ಣು ಕೊಡಿ. ಅದು ಅಲ್ಲದ ಸೀಸನಲ್ಲಿ ಸಿಕ್ಕಿದರೂ ಕೂಡ ಕೊಡಲಿಕ್ಕೆ ಹೋಗಬೇಡಿ, ಯಾಕೆಂತ ಅದು ಕೃತಕವಾಗಿಯೋ ಏನೋ ಮಾಡಿರ್ತಾರೆ. ಸೊ ಅದರಿಂದ ತೊಂದರೆಗಳಾಗುವಂಥದ್ದು ಸಹಜ. ಸೊ ಇನ್ನು ನೆಕ್ಸ್ಟ್ ಈಗ ಮುಸುಂಬಿ ಸೀಸನ್ ನಡೀತಾ ಇದೆ, ಅದನ್ನು ಕೊಡಿ. ನೆಕ್ಸ್ಟ್ ಈಗ ಆರೆಂಜ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೊಡಿ. ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೇವೆ. ನಮ್ಮ ಮನೆ ಹಿತ್ತಲಲ್ಲಿ ಆಗುವಂಥ ಪಪ್ಪಾಯ ಹಣ್ಣು ಇರ್ಬೋದು. ಸೊ ಸೀಸನಲ್ ಹಣ್ಣು ಕೊಟ್ಟರೆ ಖಂಡಿತವಾಗಲೂ ಮಕ್ಕಳಲ್ಲಿ ಅವರಿಗೆ ಬೇಕಾಗಂಥ ಪೌಷ್ಟಿಕ ಆಹಾರ ಸಿಗುತ್ತೆ. ಸ್ಥಳೀಯವಾಗಿ ಲಭ್ಯವಿರುವಂಥ ತರಕಾರಿಗಳು, ಬಹುಶಃ ನಮಗೆ ಮಾರ್ಕೆಟ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆಲವು ತರಕಾರಿಗಳು ಬಹಳ ಚಂದವಾಗಿ ಶೈನಿಂಗ್ ಎಲ್ಲ ಆಗಿ ನಿಮಗೆ ಕಾಣಿಸ್ಬೋದು. ವಾಟ್ಸಪ್ಪಲ್ಲಿ ಭಾಳಷ್ಟು ಮೆಸೇಜ್ಗಳು ಬರುತ್ತೆ, ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಥವಾ ಯಾವ ರೀತಿ ತರಕಾರಿ ಹಣ್ಣುಗಳನ್ನು ಹಣ್ಣು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಅವ್ರದ್ದು ಕೂಡ ಏನು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ,
ಎಕರೆಗಟ್ಟಲೆಯಲ್ಲಿ ತರಕಾರಿಗಳನ್ನು ಬೆಳೆಸ್ತಾ ಇರ್ತಾರೆ. ಬೆಳೆಸುವಂಥ ಸಂದರ್ಭದಲ್ಲಿ ಅದು ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಬೇಕಾದಷ್ಟು ಪೆಸ್ಟಿಸೈಡ್ ಕೆಮಿಕಲ್ಗಳನ್ನದು ಹಾಕ್ತಾರೆ. ಅದು ಹಾಗೆ ಚಂದ ಮಾಡಿ ತಂದು ಮಾರ್ಕೆಟ್ಗಳಲ್ಲಿ ಇಡ್ತಾರೆ. ನಮಗೆ ನೋಡುವಾಗ ಚಂದ ಫ್ರೆಶ್ ಆಗಿ ಕಾಣುತ್ತೆ, ನಾವು ಅದನ್ನು ತಗೊಳ್ತೇವೆ. ನಾನು ಆಗಲೇ ಹೇಳಿದೆ, ಪುರ್ಸೊತ್ತಿಲ್ಲ. ಮನೆಯಲ್ಲಿ ಬಂದುಬಿಟ್ಟು ನಾವು ಹಾಗೆ ಅದನ್ನು ತೊಳಿತೇವೆ, ತರಕಾರಿ ಕಟ್ ಮಾಡ್ತೇವೆ, ನಾವು ಆಹಾರ ಸೇವನೆ ಮಾಡ್ತೇವೆ. ಭಾಳಷ್ಟು ಕೆಮಿಕಲ್ ಪೆಸ್ಟಿಸೈಡ್ಗಳನ್ನು ನಾವು ಹೊಟ್ಟೆಯಲ್ಲಿ ತುಂಬಿಸ್ತಾ ಇದ್ದೇವೆ. ಸೊ ಅದಕ್ಕೆ ನಾನು ಹೇಳಿದ್ದು ಸ್ಥಳೀಯ ತರಕಾರಿ ಹಳ್ಳಿಗಳಲ್ಲಿ ಭಾಳಷ್ಟು ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಸಿಗುವಂಥ ಏನು ತರಕಾರಿಗಳು, ತಜಂಕ್ ಇರ್ಬೋದು, ವಿಟಮಿನ್ ಇರ್ಬೋದು, ಏನೇ ಇರ್ಬೋದು, ತರಕಾರಿ ಬೆಂಡೆಕಾಯಿ ಇರ್ಬೋದು, ಬದನೆ ಇರ್ಬೋದು, ಇದನ್ನೆಲ್ಲ ನಾವು ಇದನ್ನು ಹೇಳಿದ ತಕ್ಷಣ ಹೇಳೋದು ಜೋಕುಲು ತಿನ್ನೋಡತ್ತ, ಜೋಕುಲು ತಿನ್ಪಿನತ್ತು ಜೋಕುಲಿಗೆ ತಿನ್ಪೌಡು ಅಂತ ಹೇಳುವಂಥದ್ದು. ಸೊ ಇದು ಹೇಗೆ ಅಂತ ಹೇಳಿದರೆ, ಈ ತರಕಾರಿಗಳನ್ನು ಒಂದು ವೇಳೆ ನೀವು ಹೊರಗಡೆಯಿಂದ, ಸ್ಥಳೀಯದು ಸಿಗೋದಿಲ್ಲ, ಹೊರಗಡೆಯಿಂದ ತರಕಾರಿಗಳನ್ನು ತರ್ತೀರಂತಾದರೆ ದಯವಿಟ್ಟು ಅದನ್ನೊಂದು 20 ನಿಮಿಷ ಆದರೂ ಅದಾ ಬೆಚ್ಚಗಿರೋ ನೀರಲ್ಲಿ ಉಪ್ಪಾಕಿ ಅದನ್ನೊಂದು 20 ಮಿನಿಟ್ಸ್ ಹಾಗೆ ಬಿಡಿ. ಅದರಲ್ಲಿರುವ ಆದಷ್ಟು ಕೆಮಿಕಲ್ಗಳೆಲ್ಲ ಹೋಗುತ್ತೆ. ಇದನ್ನೊಂದು ರೂಢಿ ಮಾಡಿಕೊಳ್ಳಿ. ಹಣ್ಣಿರ್ಬೋದು, ತರಕಾರಿಗಳಿರ್ಬೋದು, ಅದು ಎಲ್ಲವನ್ನು ಕೂಡ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಇಡಿ, ಅದರಲ್ಲಿರುವ ಕೆಮಿಕಲ್ಗಳು ಹೋಗುತ್ತೆ. ಸೊ ಪೌಷ್ಟಿಕಾಹಾರದ ಬಗ್ಗೆ ನಾನು ಹೇಳ್ತಾ ಹೋದರೆ ಭಾಳಷ್ಟು ವಿಚಾರಗಳಿದೆ. ಸೊ ಇದು ಒಂದೇ ದಿನಕ್ಕೆ ಸೀಮಿತವಾಗಿರಬಾರ್ದು ಅಂತ ಹೇಳಿಬಿಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದರು. ಇಲ್ಲಿರುವಂಥದ್ದು ಏನು ವೆರೈಟಿ ಇದೆ, ಈ ವೆರೈಟಿಯನ್ನು ನೀವು ಮನೆಯಲ್ಲಿ ಕೂಡ ಮಾಡ್ತಾ ಹೋದರೆ ಖಂಡಿತವಾಗಲೂ ಮಕ್ಕಳಿಗೆ ಅಥವಾ ನಮ್ಮ ದೊಡ್ಡವರಿಗೂ ಕೂಡ ಬೇಕಾದಷ್ಟು ಪೌಷ್ಟಿಕಾಹಾರ ಸಿಗುತ್ತೆ. ಪೌಷ್ಟಿಕಾಹಾರ ಸಿಕ್ಕಿದಾಗ ನಮ್ಮ ದೇಹದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ದೇಹದ ಬೆಳವಣಿಗೆ ಒಂದೇ ಅಲ್ಲ, ಅಂಗಾಂಗಗಳ ಬೆಳವಣಿಗೆ ಇರ್ಬೋದು, ಬುದ್ಧಿಶಕ್ತಿಯ ಬೆಳವಣಿಗೆ ಇರ್ಬೋದು. ನಾವು ಇನ್ನೊಂದೀಗ ನೋಡ್ತಾ ಇದ್ದೇವೆ, ಶಾಲೆ ಮಕ್ಕಳಲ್ಲಿ ಕಲಿಕಾ ಶಕ್ತಿ ಏನಿದೆ, ನಾವು ಟ್ಯೂಷನ್ ಕೊಟ್ಟಿದ್ದೇವೆ, ಎಲ್ಲ ಮಾಡ್ತೇವೆ, ಮಕ್ಕಳು ಕಲಿಯುವುದಿಲ್ಲ ಅಂತ. ಮಕ್ಕಳು ಕಲಿಬೇಕಾದರೆ ಅವರಿಗೆ ಸಿಗುವಂಥ ಪೌಷ್ಟಿಕಾಂಶ ಮೆದುಳಿನ ಬೆಳವಣಿಗೆಗೆ ಅದು ಸಿಗಲಿಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದಾಗ ಉಮೇದಿರುತ್ತೆ, 10:30-11 ಗಂಟೆ ಆಗುವಾಗ ಸುಸ್ತಾಗಿ ಆಯಿತು. ಆಮೇಲೆ ನೀವು ಏನು ತಲೆಗೆ ತುಂಬಿಸ್ಲಿಕ್ಕೆ ಹೋದ್ರೆ ಅದು ತಲೆಯೊಳಗೆ ಹೋಗಲ್ಲ. ನಾವು ಕೂಡ ಅಷ್ಟೇ, ಬೇಕಾದರೆ ಈ ರಕ್ತಹೀನತೆ ಇರೋರು ನೋಡಿ, ಬೆಳಿಗ್ಗೆ ಎದ್ದಾಗ ಉಮೇದಿರುತ್ತೆ, 10:30-11 ಗಂಟೆ ಮನೆ ಕೆಲಸ ಮಾಡಿದಾಗ ಪೂರ್ತಿ ಸುಸ್ತು. ಆಮೇಲೆ ನಾವು ಮಾಡುವಂಥ ಕೆಲಸ ಮಾಡಲೇಬೇಕು, ಮಾಡುವಂಥದ್ದು ಬಲದಲ್ಲಿ ಮಾಡ್ತೇವೆ. ರಾತ್ರಿ ಆಗ್ತಾ ಅಥವಾ ಸಾಯಂಕಾಲ ಆಗ್ತಾ ಕೈಕಾಲೆಲ್ಲ ಎಳಿಲಿಕ್ಕೆ ಶುರುವಾಗುತ್ತೆ, ಕೈಕಾಲುಗಳಲ್ಲೆಲ್ಲ ಇರುವೆ ಬಂದಾಗೆ ಶುರುವಾಗುತ್ತೆ, ಕೂತು ಎದ್ದಾಗ ಮಲಗಿ ಎದ್ದಾಗೆಲ್ಲ ಕಣ್ಣು ಕತ್ತಲೆ ಬಂದಾಗೆ ಶುರುವಾಗುತ್ತೆ. ಇದೆಲ್ಲ ಲಕ್ಷಣಗಳನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಸಮತೋಲನ ಆಹಾರ ಅಂತ ಹೇಳಿದರೆ ಎಲ್ಲ ಪೌಷ್ಟಿಕಾಂಶ ಇರುವಂಥದ್ದು. ಮೀನು ಮಾಂಸ ಏನು ಬೇಕಾದರೂ ತಿನ್ನಿ, ಆದರೆ ವಾರದಲ್ಲಿ 3 ದಿನ ಒಂದು ತರಕಾರಿ ಸೊಪ್ಪುಗಳನ್ನು ತಿನ್ನುವಂಥದ್ದು, ವಾರದಲ್ಲಿ 3 ದಿನ ರಾಗಿಯನ್ನು ಸೇವಿಸುವಂಥದ್ದು. ರಾಗಿ ಅಥವಾ ಹಾಲು ಭಾಳಷ್ಟು ಕ್ಯಾಲ್ಶಿಯಂ ಇರುವಂಥದ್ದು. ಈಗ ನಾವು ಭಾಳಷ್ಟು ಜನರಲ್ಲಿ ಈ ಕೊರತೆ, ಕ್ಯಾಲ್ಶಿಯಂ ಕೊರತೆಯಿಂದ ಭಾಳ ಚಿಕ್ಕದರಲ್ಲೇ ಈ ಬೆನ್ನು ನೋವು ಬರುವಂಥದ್ದು, ಮಂಡಿ ನೋವು ಬರುವಂಥದ್ದೆಲ್ಲ ನೋಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಈ ಎರಡನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನೊಂದು ಪೌಷ್ಟಿಕಾಂಶದ ಕೊರತೆಯಿಂದ ಆಗುವ ತೊಂದರೆಗಳು ಹೇಳಿದರೆ, ಮೊದಲೆಲ್ಲ ಒಂದು ಕಾಯಿಲೆ ಬಂದಾಗ, ಉದಾಹರಣೆಗೆ ಈಗ ಮಳೆಗಾಲ ಬಿಟ್ಟು ಮಳೆ ಬರ್ತಾ ಇದೆ, ಶೀತ ಕೆಮ್ಮು ಜ್ವರ ಎಲ್ಲ ಇದೆ. ಸೊ ಮೊದಲೆಲ್ಲ ಏನಾಗ್ತಿತ್ತು, ನಮಗೆ ಇರ್ಬೋದು, ಮಕ್ಕಳಿಗಿರ್ಬೋದು, ಒಂದು ಶೀತ ಬಂದರೆ 2-3 ದಿವಸ ಶೀತ ಇರ್ತದೆ, ಮಕ್ಕಳು ಸುರಿಸ್ತಾ ಇದ್ದರು. ಅದಕ್ಕೆಲ್ಲ ಮದ್ದು ಅಂತ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ, ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತಾ ಇತ್ತು. ಆ್ಯಕ್ಚುಲಿ ಅದು ಬಾಡಿ ರೆಸ್ಪಾನ್ಸು ಕೂಡ ಹಾಗೆ. ಒಂದು ವೈರಾಣು ನಮ್ಮ ದೇಹದೊಳಗೆ ಹೊಕ್ಕುವಾಗ ಅದು ಡೈರೆಕ್ಟ್ ಡ್ರಾಪ್ಲೆಟ್ ಅಂತ ಹೇಳ್ತೇವೆ, ಒಬ್ಬರಿಂದ ಇನ್ನೊಬ್ಬರಿಗೆ ನಾವು ಗಾಳಿ ಮುಖಾಂತರ ಸೇವನೆ ಮಾಡುವಂಥದ್ದು ಅಂತ. ಈ ವೈರಾಣು ನಮ್ಮ ಮೂಗಿನೊಳಗೆ ಬಂದಾಗ ಮೂಗಿನಲ್ಲಿರುವಂಥ ಏನು ಸೆನ್ಸೇಷನ್ ಏನಿದೆ ನಮಗೆ ಅಕ್ಷಿ ಬರುವ ಹಾಗೆ ಮಾಡುತ್ತೆ. ಅಕ್ಷಿ ಅಂತ ಏನು, ಸ್ನೀಸಿಂಗ್ ಅಂತ ಹೇಳ್ತೇವೆ. ಇದು ಏನಕ್ಕೆ ಅಂತ ಹೇಳಿದರೆ ನಮ್ಮ ವೈರಾಣು ಮೂಗೊಳಗೆ ಹೋಗುವುದನ್ನು ತಡೆಗಟ್ಟುವುದು. ಸೊ ಏನು ಮಾಡಿದ್ರೆ, ನಾವು ಬಲದಲ್ಲಿ ಗಾಳಿಯನ್ನು ಹೊರಗೆ ಬಿಟ್ಟಾಗ ವೈರಾಣು ಹೊರಗೆ ಹೋಗ್ತದೆ. ಇನ್ನೊಂದು, ನೀರು ದ್ರವ ರೂಪದಲ್ಲಿ ಮೇಲಿಂದ ಬರುವಾಗ ಮೂಗನ್ನು ತೊಳೆದಾಗೆ ಆಗುತ್ತೆ. ಹಳೇ ಕಾಲದಲ್ಲಿ ಹೇಳ್ತಾ ಇದ್ರು, ಶೀತವನ್ನು ಮೇಲೆ ಎಳ್ಕೋಬಾರ್ದು ಅಂತ. ಈಗ ಏನಕ್ಕೆ ಅಂತ ಆವಾಗ ಗೊತ್ತಿರಲಿಲ್ಲ, ಈಗ ಗೊತ್ತಿದೆ, ಅದು ವೈರಾಣು ನಾವು ಮೇಲೆ ಎಳ್ಕೊಂಡಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಶೀತಕ್ಕೆ ಮದ್ದು ತಗೋಬೇಡಿ, ಒಂದು 2-3 ದಿವಸ ಇಳಿಲಿಕ್ಕೆ ಬಿಡಿ ಅಂತ ಹೇಳ್ತೇವೆ. ಆದರೆ ಅದೇ ಈಗ ಯಾರಿಗೂ ಪುರ್ಸೊತ್ತಿಲ್ಲ.
ಏನು ಮಾಡ್ತಾರೆ, ಶೀತ ಇವತ್ತು ಶುರು ಆಯಿತು ಅಂತ ಹೇಳಿದರೆ ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಡು ತಿಂದಾಯಿತು. ಆಮೇಲೆ 2 ದಿನ ಬಿಟ್ಟು ಅದು ಶೀತ ಗಟ್ಟಿಯಾಗಿ ತಲೆನೋವು ಸೈನಸ್ ಅಂತ ಬಂದು ಅದಕ್ಕೆ ಮದ್ದು ಮಾಡಿದರೂ ಪರವಾಗಿಲ್ಲ, ಶೀತ ಅಂತೂ ಇಳಿಬಾರ್ದು. ಸೊ ಮಕ್ಕಳಲ್ಲಿ ಮೊದಲು ದೊಡ್ಡವರಲ್ಲಿ ಏನಾಗ್ತಿತ್ತು, ಈ ಶೀತ ಬಂದು 3 ದಿನದಲ್ಲಿ ಶೀತದಲ್ಲಿ ನಿಂತು ಹೋಗ್ತಾ ಇತ್ತು. ಈಗ ಪೌಷ್ಟಿಕಾಹಾರದ ಕೊರತೆಯಿಂದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಏನಾಗ್ತಿದೆ ಅಂತ ಹೇಳಿದರೆ ಶೀತದಿಂದ ಗಂಟಲು ನೋವಿಂದ ಕೆಮ್ಮಿಂದ ಕಫದಿಂದ ಜ್ವರ. ಇದು ಆಗಿ ಮದ್ದು ತಗೊಂಡು 5 ದಿವಸದ ಆ್ಯಂಟಿಬಯೋಟಿಕಲ್ ಆದ ಮೇಲೇ ಮಕ್ಕಳಿಗೆ ಕಡಿಮೆ ಆಗುವಂಥದ್ದು. ಆ್ಯಂಟಿಬಯೋಟಿಕ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆ ಕೆಲಸವನ್ನು ನಾವು ತಗೊಳ್ಳುವಂಥ ಆ್ಯಂಟಿಬಯೋಟಿಕಲ್ಲಿ ಆಗುವಂಥದ್ದು. ಕೆಲವರು ಹೇಳ್ತಾರೆ, ಸರ್ 15 ದಿವಸಕ್ಕೊಮ್ಮೆ ಮಕ್ಕಳಿಗೆ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕಾಗತ್ತೆ ಅಂತ. ಕಾರಣ ಇದೆ, ಮಗುವಿನಲ್ಲಿ ಆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವಂಥ ಶಕ್ತಿ ಇಲ್ಲ. ಶಕ್ತಿ ಏನಕ್ಕೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ಪೌಷ್ಟಿಕಾಂಶದ ಕೊರತೆ. ಸೊ ಅದಕ್ಕೋಸ್ಕರ ಪೌಷ್ಟಿಕ ಆಹಾರ ಬರೀ ದೇಹದ ಬೆಳವಣಿಗೆ ಮಾತ್ರ ಅಲ್ಲ, ರೋಗ ನಿಯಂತ್ರಣಕ್ಕೂ ಕೂಡ ಬೇಕಾಗತ್ತೆ. ಈಗಿನ ಮಕ್ಕಳಲ್ಲಿ ನೋಡಿ, 1 ದಿನ ಜ್ವರ ಬಂದರೆ, ಬೆಳಿಗ್ಗೆ ಜ್ವರ ಬಂತು ಅಂತ ಹೇಳಿದರೆ ಸಾಯಂಕಾಲ ಏನಿಲ್ಲ, ಅಲ್ಲಲ್ಲಿ ಬಿದ್ದು ಎದ್ದೇಳಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ. ನೆಕ್ಸ್ಟ್ ಡೇ ಅಡ್ಮಿಟೇ ಆಗಬೇಕು, ಆ ಸಿಚುವೇಶನ್ವರೆಗೆ ಬಂದಿದೆ ಈಗ. ಸೊ ಅದಕ್ಕೆ ಹೇಳೋದು, ಆಹಾರ, ಪೌಷ್ಟಿಕ ಆಹಾರ ಅನ್ನೋಂಥದ್ದು ಬರೀ ಬೆಳವಣಿಗೆಗೆ ಮಾತ್ರ ಅಲ್ಲ, ರೋಗ ನಿರೋಧಕ ಶಕ್ತಿಗೂ ಕೂಡ ಬೇಕಾಗತ್ತೆ. ಇದಿಷ್ಟು. ನೆಕ್ಸ್ಟ್ ಸ್ವಲ್ಪ 5 ನಿಮಿಷ ಡೆಂಗಿ ಬಗ್ಗೆ. ಇದು ಏನಕ್ಕೆ ಅಂತ ಹೇಳಿದರೆ ಪ್ರಸ್ತಾಪ ಮಾಡಿದರು. ಬಹುಶಃ ಮಂಗಳೂರು ನಗರದಲ್ಲಿ ಭಾಳಷ್ಟು ಪ್ರಕರಣಗಳಿದೆ. ಇಲ್ಲಿ ಮಂಗಳೂರು ನಗರ ಅಂತ ಹೇಳಿದರೆ ಬೇರೆ ಕಡೆಯಿಂದ ಹಿಡಿದು ನಮ್ಮ ಊರಿಂದ ಕೂಡ ಮಂಗಳೂರು ಕೆಲಸಕ್ಕೆ ಹೋಗಿ ಬರುವವರಿದ್ದಾರೆ. ನಮ್ಮ ಉಳ್ಳಾಲ, ಕೋಟೆಕಾರು, ಇಂಥ ಕಡೆ ನಾಟೆಕಲ್, ಇಲ್ಲಿ ಎಲ್ಲ ಒಂದೊಂದು ಪ್ರಕರಣಗಳು ಪತ್ತೆ ಆಗ್ತಿರುವಂಥದ್ದು ಕೂಡ ಅವರದ್ದು ನಾವು ಹಿಸ್ಟ್ರಿ ತಗೊಂಡಾಗ ಮಂಗಳೂರು ಬಂದರಲ್ಲಿ ಕೆಲಸ ಮಾಡ್ತಾರೆ, ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೆ, ಜಪ್ಪಿಗೆ ಹೋಗಿದ್ದರು. ಸೊ ಈ ರೀತಿಯ ನಮಗೆ ಉತ್ತರಗಳು ಬರ್ತಾ ಇದೆ. ಸೊ ಹಾಗಾದರೆ ಡೆಂಗಿ ನಮ್ಮಲ್ಲಿ ಬರುವುದಿಲ್ಲ ಅಂತಲ್ಲ, ಅಥವಾ ನಮಗೆ ಯಾರಾದರೂ ತಂದು ಕೊಡಬಾರ್ದು ಅಂತ ಕೂಡ ಇಲ್ಲ. ಅದಕ್ಕೋಸ್ಕರ ಮಾಹಿತಿ ಇರಬೇಕು. ಅವರು ತುಂಬ ಚೆನ್ನಾಗಿ ಹೇಳಿದರು, ಡೆಂಗಿ ಕಾಯಿಲೆ ಏನಿದೆ ಇದು ನಾವಾಗೇ ಸೃಷ್ಟಿ ಮಾಡಿರುವಂಥದ್ದು. ಸೊ ಇದು ಇದರದ್ದು ಸಂಕ್ಷಿಪ್ತವಾಗಿ ಒಂದು ಸೊಳ್ಳೆ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಡೆಂಗಿ ಸೊಳ್ಳೆ, ಈಡಿಸ್ ಈಜಿಪ್ಟೈ ಅನ್ನೋ ಒಂದು ಸೊಳ್ಳೆ. ಮಲೇರಿಯಾ ಎನಾಫ್ಲಸ್ ಹೇಗೆ ಸೊಳ್ಳೆ ಇದೆ, ಡೆಂಗಿ ಈಡಿಸ್ ಅನ್ನುವಂಥ ಸೊಳ್ಳೆ. ಈ ಸೊಳ್ಳೆ ಏನಿದೆ ಇದು ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು. ನಮಗೆ ಸೊಳ್ಳೆ ಉತ್ಪತ್ತಿ ಆಗೋದು ಅಂತ ಹೇಳಿದರೆ ಚರಂಡಿ ನೀರು, ತೋಡು ನೀರು, ಕಸ ಗೀಸ ನಾವು ಅದನ್ನೇ ತೋರಿಸ್ತೇವೆ. ಆದರೆ ಈಡಿಸ್ ಉತ್ಪತ್ತಿ ಆಗುವಂಥದ್ದು ಒಳ್ಳೆ ನೀರು. ಒಳ್ಳೆ ನೀರು ಅಂತ ಹೇಳಿದರೆ ನಾವು ಶೇಖರಣೆ ಮಾಡುವಂಥ ನೀರು, ಅಥವಾ ನಮ್ಮ ಮನೆ ಸುತ್ತಮುತ್ತ ನಾವು ಎಸ್ತಿರುವಂಥ ಬೊಂಡ ಇರ್ಬೋದು, ಟೈರ್ ಇರ್ಬೋದು, ಕಪ್ಪುಗಳಿರ್ಬೋದು, ಬ್ಯಾರೆಲ್ಗಳಿರ್ಬೋದು. ಕೆಲವು ಮನೆಗಳಲ್ಲಿ ಕಡೆಯುವ ಕಲ್ಲು ಹೊರಗೆ ಇಟ್ಟಿದ್ದಾರೆ, ಮನೆಯೊಳಗೆ ಜಾಗ ಇಲ್ಲ, ಉಪಯೋಗ ಇಲ್ಲ, ಯಾಕೆಂದರೆ ಈಗ ಅದನ್ನು ರುಬ್ಬುವವರು ಯಾರಿಲ್ಲ. ಸೊ ಅದು ಹೊರಗಡೆ ಇದೆ. ಹೊರಗಡೆ ಕಂಜಿ ಇಡುವಂಥ ಜಾಗದಲ್ಲಿ ನೀರು ನಿಂತು ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಉಂಟು. ಸೊ ಒಳ್ಳೆ ನೀರಲ್ಲಿ ನಮಗೆ ಈ ಸಲ ಮಳೆಗಾಲ ಕೂಡ ಬಿಟ್ಟು ಬರ್ತಾ ಇತ್ತು, ಸೊಳ್ಳೆ ಉತ್ಪತ್ತಿ ಆಗುವಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಈ ಈಡಿಸ್ ಸೊಳ್ಳೆ ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು. ಆಮೇಲೆ ಈ ಸೊಳ್ಳೆ ಏನಾಗುತ್ತೆ, ಮೊಟ್ಟೆ ಇಟ್ಟಾಗ ಕೂಡ ಈ ಮೊಟ್ಟೆ ಬರೀ ನೀರಲ್ಲಿ ಇಡುವುದಲ್ಲ ಬಾಕಿ ಸೊಳ್ಳೆಗಳ ಥರ, ಇದು ಈ ಒಳಗಿನ ಪದರದಲ್ಲಿ ಗಮ್ಮಿನ ಥರ ಅಂಟುವಾಗಿ ಇಡುವಂಥದ್ದು. ಬರೀ ಅಲ್ಲಿ ನೀರು ಚೆಲ್ಲಿ ಪುನಃ ಅದನ್ನು ಸ್ಟ್ರೈಟ್ ಇಟ್ಟರೆ ಸ್ವಲ್ಪ ದಿವಸ ಬಿಟ್ಟು ಅದರಲ್ಲಿ ಪುನಃ ಸೊಳ್ಳೆ ಮರಿಗಳಾಗ್ತದೆ. ಯಾಕೆಂದರೆ ಆ ಮೊಟ್ಟೆ ತನ್ನಷ್ಟಕ್ಕೆ ತಾನೇ ಹೊಡಿತದೆ, ಪುನಃ ಅದರಲ್ಲಿ ಮರಿಗಳಾಗುತ್ತೆ. ಸೊ ಅದನ್ನು ಬಕೆಟ್, ಡ್ರಮ್ಗಳನ್ನು ಕ್ಲೀನ್ ಮಾಡಿ ಇಡಬೇಕು. ನಮ್ಮ ಟ್ಯಾಂಕ್, ಸಿಂಟೆಕ್ಸ್ಗಳನ್ನು ಕ್ಲೀನ್ ಮಾಡಿ ಇಡಬೇಕು ಅನ್ನುವಂಥದ್ದು. ಇನ್ನೊಂದು ಇದರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದು ಬೆಳಿಗ್ಗೆ ಹೊತ್ತು ಕಚ್ಚುವಂಥ ಸೊಳ್ಳೆ. ಬೆಳಿಗ್ಗೆ ಹೊತ್ತು ಕಚ್ಚುವಂಥ ಸೊಳ್ಳೆ ಆಗಿರೋದ್ರಿಂದ ನಾವು ರಾತ್ರಿ ಹೊತ್ತಾದರೆ ಕಾಯಿಲ್ ಇಡ್ಬೋದು, ನೆಟ್ ಇಡ್ಬೋದು, ಏನು ಮ್ಯಾಟ್ ಇಡ್ಬೋದು, ಏನಾದರೂ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಕಚ್ಚುವಂಥ ಸೊಳ್ಳೆಗೆ ಏನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ವ್ಯಾಪಕವಾಗಿ ಹರಡುವಂಥದ್ದು. ಅದಕ್ಕೆ ನಾವು ಮಾಡುವಂಥದ್ದು ಡೆಂಗಿ ನಿಯಂತ್ರಣದಲ್ಲಿ ಒಂದೇ, ನಾವು ನಮ್ಮ ಮನೆ ಸುತ್ತ ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಎಲ್ಲೂ ಕೂಡ ನೀರು ನಿಲ್ಲದಾಗೆ ನೋಡ್ಕೊಳ್ಳುವಂಥದ್ದು. ನೀರು ನಿಲ್ಲದಾಗೆ ಅಂತ ಹೇಳಿದರೆ ನಮ್ಮ ಮನೆ ಟೆರೆಸಿನಿಂದ ಹಿಡಿದು, ಸಜ್ಜಗಳಿಂದ ಹಿಡಿದು, ಮನೆ ಒಳಗಡೆ ಇರುವ ಫ್ರಿಜ್ ಇರುವ ಮನೆಯಲ್ಲಿ ಫ್ರಿಜ್ಜಿನ ಟ್ರೇ ಇರ್ಬೋದು, ಹೂಗುಚ್ಚಗಳ ಹುಂಡಿ ಇರ್ಬೋದು, ಮನೆ ಹೊರಗಡೆ ಎಸ್ತಿರುವಂಥ ಡ್ರಮ್, ಬಕೆಟ್ಗಳಿರ್ಬೋದು, ಇದು ಎಲ್ಲವನ್ನು ನಾವು ನೋಡಬೇಕಾಗತ್ತೆ.
ಸೊ ಈ ರೀತಿ ನಾವು ನಿಯಂತ್ರಣ ಮಾಡಿದರೆ ಮಾತ್ರ ಡೆಂಗು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಒಂದು ವೇಳೆ ಜ್ವರ ಈಗ ಬಹಳಷ್ಟು ಬರ್ತಾ ಇದೆ. ಯಾವುದೇ ಜ್ವರ ಇರ್ಬೋದು, 2ನೇ ದಿನ ಆಗುವಾಗ ವೈರಲ್ ಜ್ವರ ಆದರೆ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ. ಕಡಿಮೆ ಆಗದಿರುವಂಥದ್ದು ಒಂದು ಇನ್ಫೆಕ್ಷನ್ ಇರುವಂಥದ್ದು ಇರ್ಬೋದು, ಅದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಮಲೇರಿಯಾ ಇರ್ಬೋದು. ಸೊ 2ನೇ ದಿನಕ್ಕೆ ಜ್ವರ ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ರಕ್ತ ತಪಾಸಣೆ ಮಾಡಿಸಲೇಬೇಕಾಗತ್ತೆ. ತಜ್ಞ ವೈದ್ಯರಲ್ಲಿ ಮೊನ್ನೆದು ಪ್ರಕರಣ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಹೇಳಿದಾಗೆ 2 ದಿನ ಒಂದು ಮದ್ದು ತಗೊಳ್ಳೋದು. ನಾವು ಮದ್ದಿಗೆ ಹೋಗುವಾಗ ಮೊದಲೇ ನಾವೊಂದು ಮೆಡಿಕಲಿಂದ 4 ಜ್ವರದ ಮಾತ್ರೆ ತಂದು ಕುಡಿದಿರ್ತೇವೆ, ಅಲ್ಲಿ 2 ದಿನ ಆಗಿರುತ್ತೆ. ಆಮೇಲೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೇವೆ, ಡಾಕ್ಟ್ರ್ ಹತ್ರ ಹೋಗಿ ಅವರು ಒಂದು 2 ದಿನದ ಮದ್ದು ಕೊಡ್ತಾರೆ, ಅಲ್ಲಿ 4 ದಿನ ಆಯ್ತು. 2 ದಿವಸ ಬಿಟ್ಟು ಹೋಗುವಾಗ ಡಾಕ್ಟ್ರೇ ಅವರು ಹೇಳ್ತಾರೆ, ಅಥವಾ ಕೆಲವು ಹೇಳದಿರ್ಬೋದು, ಒಂದು ರಕ್ತ ಪರೀಕ್ಷೆ ಮಾಡಿಸಿ ಅಂತ. ರಕ್ತ ಪರೀಕ್ಷೆಗೆ ಪುನಃ ಖರ್ಚು ಮಾಡೋದು ಯಾಕೆ ಅಂತ ಹೇಳಿ ನಾವು ಒಂಜಿ ಮಾತ್ರೆ ಚೇಂಜ್ ಮಲ್ತು ತೂಕ ಅಂತ ಹೇಳ್ತೇವೆ. ಸೊ ಚೇಂಜ್ ಮಲ್ತು ತೂಕ ಅಂದಾಗ ಅಲ್ಲಿ 6 ದಿನ ಆಯಿತು. ಸೊ ಈ ರೀತಿ ದಿನಗಳು ಹೋಗ್ತಾ ಇದ್ದಾಗೆ ಕಾಯಿಲೆಗಳು ಏನಿದೆ ಇದು ತೀವ್ರ ರೂಪಕ್ಕೆ ಹೋಗುತ್ತೆ. ಸೊ ಯಾವುದೇ ಜ್ವರ ಈಗಿನ ನಮ್ಮ ಪರಿಸ್ಥಿತಿಯಲ್ಲಿ 2 ದಿನಕ್ಕಿಂತ ಹೆಚ್ಚು ಇದ್ದರೆ ರಕ್ತ ತಪಾಸಣೆ ಮಾಡೋದು ಉತ್ತಮ. ಒಂದು ಸೊಳ್ಳೆ ನಿಯಂತ್ರಣ, ಉತ್ಪತ್ತಿಯಾಗುವ ತಾಣಗಳನ್ನು ನಾಶ ಮಾಡೋದು, ಒಂದು ರಕ್ತಲೇಪನ ಮಾಡುವಂಥದ್ದು, ಇನ್ನೊಂದು ವೈಯಕ್ತಿಕ ಸೊಳ್ಳೆ ಕಚ್ಚದಾಗೆ ಏನು ಮಾಡ್ಬೋದು ಅಂತ ಹೇಳಿದರೆ ಮೈಯಲ್ಲಿ ಕೊಬ್ಬರಿ ಎಣ್ಣೆ ಇರ್ಬೋದು, ಈ ನೀಮೆಣ್ಣೆ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಅಥವಾ ಬೇರೆ ಏನಾದರೂ ಲೇಪನಗಳು, ಒಡೋಮಸ್ ಇರ್ಬೋದು, ಇದನ್ನು ಕೈಗೆ ಮೈಗೆ ಹಚ್ಚುವಂಥದ್ದು. ಶಾಲೆ ಮಕ್ಕಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಆ ಎಣ್ಣೆಯನ್ನು ಲೇಪನ ಮಾಡಿ ಕಳಿಸುವಂಥದ್ದು. ಇದು ವೈಯಕ್ತಿಕವಾಗಿ ನಾವು ಮಾಡುವಂಥದ್ದು. ಸೊ ಈ ರೀತಿ ನಾವು ಪರಿಸರ, ನಮ್ಮ ವೈಯಕ್ತಿಕ ಸ್ವಚ್ಛತೆ ಅಥವಾ ವೈಯಕ್ತಿಕವಾಗಿ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಮಾತ್ರ ಈ ಡೆಂಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಪ್ರಕರಣ ಒಂದು ಬಂತು ಅಂತ ಆದರೆ ಕೂಡಲೇ ಅಲ್ಲಿಯ ಹತ್ತಿರ, ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದವರಲ್ಲಿ ಡೆಂಗಿ ಇದೆ ಅಂತ ಇಟ್ಕೊಳ್ಳಿ, ಕೂಡಲೇ ಅಲ್ಲಿ ಹತ್ತಿರ ಆರೋಗ್ಯ ಕಾರ್ಯಕರ್ತೆ ಇರ್ಬೋದು, ಆಶಾ ಕಾರ್ಯಕರ್ತೆ ಇರ್ಬೋದು, ಹಂಗನೇ ಅವರಿಗೊಂದು ಮಾಹಿತಿ ಕೊಡಿ. ಅವರಲ್ಲಿ ಬಂದುಬಿಟ್ಟು ಬೇರೆ ಯಾರಿಗಾದರೂ ಅಲ್ಲಿ ಮನೆ ಸುತ್ತಮುತ್ತ ಜ್ವರದ ಪ್ರಕರಣ ಇದೆಯಾ ಅಂತ ಹೇಳಿಬಿಟ್ಟು ಜ್ವರದ ರಕ್ತಲೇಪನ ಮಾಡಿಕೊಂಡು ಹೋಗ್ತಾರೆ. ಸೊ ಈ ರೀತಿ ನಾವು ಕೂಡ ಒಂದು ಎಚ್ಚೆತ್ತು ಸ್ವಲ್ಪ ಅದರಲ್ಲಿ ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಲೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಸೊ ಇದಿಷ್ಟು ಡೆಂಗಿ ಬಗ್ಗೆ. ಸೊ ನಾನು ಆಗಲೇ ಹೇಳಿದೆ, ಪೌಷ್ಟಿಕ ಆಹಾರ ಬರೀ ಪೌಷ್ಟಿಕ ಆಹಾರ ತಗೊಂಡ್ರೆ ಸಾಲೋದಿಲ್ಲ. ನಾನಾಗ ರಕ್ತಹೀನತೆ ಬಗ್ಗೆ ಕೂಡ ಮಾತಾಡಿದೆ. ಸೊ ಪ್ರತಿ ವರ್ಷ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ರಕ್ತಹೀನತೆ ಮಕ್ಕಳಲ್ಲಿ ಭಾಳಷ್ಟು ಬುದ್ಧಿ ಶಕ್ತಿಯನ್ನು ಅಥವಾ ಕಲಿಕಾ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ವರ್ಷದಲ್ಲಿ ಏನು ಮಾಡುತ್ತೆ, ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನ ಅಂತ ಆಚರಣೆ ಮಾಡ್ತದೆ. ಜಂತುಹುಳ ನಿವಾರಣೆ ಆಚರಣೆ ದಿನ ಅಂತ ಹೇಳಿದರೆ ಮಕ್ಕಳಿಗೆ ಹುಳದ ಮಾತ್ರೆಯನ್ನು ನೀಡುವಂಥದ್ದು. ಸೊ ಈ ಸಲದ ಹುಳದ ಮಾತ್ರೆಯನ್ನು ನೀಡುವಂಥದ್ದು ನಾಡಿದ್ದು 25 ತಾರೀಕಿಗೆ. ಸೊ ಎಲ್ಲರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದರೆ, ದಯವಿಟ್ಟು ತಮ್ಮ ಮಕ್ಕಳಿಗೆ ಅಂಗನವಾಡಿ ಇರ್ಬೋದು, ಶಾಲೆಗಳಲ್ಲಿರ್ಬೋದು ಕೊಡುವಂಥ ಏನು ಈ ಹುಳದ ಮಾತ್ರೆಯನ್ನು ದಯವಿಟ್ಟು ಕೊಡಿ. ಅದು ಈ ಕೆಲವರಿಗೆ ಇರ್ಬೋದು, ನಾನು ಹೋದ ತಿಂಗಳು ಕೊಟ್ಟಿದ್ದೇನೆ, 15 ದಿವಸದ ಹಿಂದೆ ಕೊಟ್ಟಿದ್ದೇನೆ, ಏನೂ ಆಗಲ್ಲ, ಮಾತ್ರೆ ತಗೊಂಡ್ರೆ ಹುಳ ಇದ್ದರೆ ಹೋಗ್ತದೆ, ಹುಳ ಇಲ್ಲ ಅಂತ ಹೇಳಿದರೆ ಮಾತ್ರೆ ಕರಗಿ ಹೋಗ್ತದೆ ಅಷ್ಟೇ, ಬೇರೆ ಏನೂ ಆಗೋದಿಲ್ಲ. ಹುಳ ಜಾಸ್ತಿ ಇದ್ದವರಲ್ಲಿ ಏನಾಗ್ಬೋದು, ಹುಳ ಸಾಯುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ವಲ್ಪ ನಿಶಕ್ತಿ ಆಗ್ಬೋದು. ಅದಕ್ಕೋಸ್ಕರ ಹುಳದ ಮಾತ್ರೆ ಕೊಟ್ಟ ನಂತರ ಖಾಲಿ ಹೊಟ್ಟೆಯಲ್ಲಿ ಕೊಡಬಾರ್ದು, ಹೊಟ್ಟೆಗೆ ಏನಾದರೂ ಕೊಡಬೇಕು. ಆಮೇಲೆ ಸರಿಯಾಗಿ ನೀರು ಕುಡಿಸ್ತಾ ಇದ್ದರೆ ಆಯಿತು. ದೊಡ್ಡವರು ಕೂಡ ನಾವು ಕೆಲವೊಮ್ಮೆ ಹೇಳ್ತೇವೆ, ದೊಡ್ಡವರು ನೀವು ಹುಳದ ಮಾತ್ರೆ ತಗೊಂಡಿದ್ದೀರಾ, ನಮಗೆ ಹುಳದ ಮಾತ್ರೆ ಅಗತ್ಯ ಉಂಟಾ ಅಂತ ಕೇಳ್ತಾರೆ. ನಾವು ಯಾವಾಗ ನಮ್ಮ ಮನೆ ಆಹಾರವನ್ನು ತಿಂತೇವೆ ಅಗತ್ಯ ಇಲ್ಲ, ಆದರೆ ನಾವು ಯಾವಾಗ ಹೊರಗಿನ ಆಹಾರವನ್ನು ಕೂಡ ತಿಂತೇವೆ, ದೊಡ್ಡವರು ಕೂಡ ವರ್ಷಕ್ಕೊಮ್ಮೆ ತಗೊಳ್ಳೋದು ಒಳ್ಳೆಯದು. ಆದರೆ ಚಿಕ್ಕ ಮಕ್ಕಳಲ್ಲಿ 1 ರಿಂದ 2 ವರ್ಷದ ಮಕ್ಕಳು, 1 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲ, 1 ರಿಂದ 2 ವರ್ಷದ ಮಕ್ಕಳಿಗೆ ಅರ್ಧ ಮಾತ್ರೆ, 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇಡೀ ಮಾತ್ರೆ. ಸೊ ಇದನ್ನು ನಾಡಿದ್ದು 25ನೇ ಸರ್ಕಾರ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಎಲ್ಲ ಶಾಲೆ, ಅಂಗನವಾಡಿ ಶಾಲೆಗಳಲ್ಲಿ ಎಲ್ಲ ಕಡೆ ಕೂಡ ಈ ಮಕ್ಕಳು ಈ ಮಾತ್ರೆನ ಹಂಚಿಕೆ ಆಗಲಿಕ್ಕಿದೆ. ಸೊ ದಯವಿಟ್ಟು ಮನೆಯವರು ಮಕ್ಕಳು ಅದನ್ನು ಸ್ವೀಕೃತಿ ಮಾಡಿ, ಬರೀ ತಗೊಂಡು ಮನೆಯಲ್ಲಿ ಹೋಗಿ ತೆಂಗಿನ ಗಿಡಕ್ಕೆ ಎಸೆಯುವುದಲ್ಲ, ಅದನ್ನು ತಗೊಳ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಇದಿಷ್ಟು ಬಹುಶಃ ಮಧ್ಯಾಹ್ನದ ಹೊತ್ತು ಈ ರೀತಿ ಆಹಾರ ಇಟ್ಕೊಂಡು ಭಾಷಣ ಮಾಡು ಅಂತ ಹೇಳಿದರೆ ನಮಗೂ ಕಷ್ಟ, ನಿಮಗೂ ಕಷ್ಟ. ಸೊ ಅದಕ್ಕೋಸ್ಕರ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ಯಾಕೆಂತ ಹೇಳಿದರೆ ಕೆಲವೊಂದು ವಿಷಯಗಳು ಹೇಳುವಂಥದ್ದು ಹೇಳಲೇಬೇಕಾಗುತ್ತೆ. ಸೊ ಆದ್ದರಿಂದ
ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಅಂಗನವಾಡಿ ಮೇಲ್ವಿಚಾರಕರಿರ್ಬೋದು, ಅಂಗನವಾಡಿ ಸಿಬ್ಬಂದಿಗಳಿರ್ಬೋದು, ಸ್ತ್ರೀಶಕ್ತಿಯವರು ಇರ್ಬೋದು, ಎಲ್ಲರಿಗೂ ಕೂಡ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಹಳ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿ ಮಾರ್ಗದರ್ಶನ ನೀಡಿರುವಂಥ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಸುಜಯ್ ಭಂಡಾರಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸಬೇಕು. ನಿಮ್ಮನ್ನೆಲ್ಲ ಕೂರಿಸಿದ್ದಾರೆ, ತಿಂಡಿಯ ತಟ್ಟೆಗಳು ಎದುರಿಗೆ ಕಾದು ಕುಳಿತಿವೆ. ಸರ್, ತಮ್ಮ ಮಾಹಿತಿಗಾಗಿ ನಾವು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ಸೇರಿರುವಂಥ ಎಲ್ಲ ನಮ್ಮ ತಾಯಂದಿರ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕಿದೆ. ಎಲ್ಲರ ನಿಮ್ಮ ಕ್ರಮ ಸಂಖ್ಯೆಯನ್ನು ಕೂಡ ಚೀಟಿಯೊಳಗೆ ಭದ್ರವಾಗಿ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೇವೆ. ಯಾರಿಗೆ ಅದೃಷ್ಟ ಬರ್ತದೆ ಅವರಿಗೆ ಬಹುಮಾನ ಇದೆ. ಈ ಒಂದು ಅದೃಷ್ಟ ಚೀಟಿಯನ್ನು ನಮ್ಮ ಧನಲಕ್ಷ್ಮಿ ಗಟ್ಟಿ ನಂಬರನ್ನು ತಾವು ತೆಗಿಬೇಕು. ದಯವಿಟ್ಟು ಈಚೆ ನೋಡಿ, ಅಲ್ಲಿ ತೆಗೀತಿದೆ ನೋಡಿ, ಅಲ್ಲಿ ಏನಾದರೂ ಗೋಲ್ಮಾಲ್ ಏನಿಲ್ಲ, ಎಲ್ಲ ಎದುರಿಗೆ ಪ್ರದರ್ಶನ ಆಗ್ತಾ ಉಂಟು. ಬರಲಿ 48 ನಂಬರ್ ಅಂತೆ. ಇದ್ದವರಿಗೆ ಮಾತ್ರ, ಇಲ್ಲಿ ಇಲ್ಲದಿದ್ರೆ ಇಲ್ಲ, ಹಾಜರಾಗಿದ್ದರೆ ಮಾತ್ರ ಅವರಿಗೆ, ಇಲ್ಲದಿದ್ರೆ ಮತ್ತೆ ಬೇರೆ ಸೀಟ್ ತೆಗಿಲಿಕ್ಕೆ ಉಂಟು. ಸುನಂದ ದೇವಿನಗರ. ಅವ್ರು ರೆಡಿಯಾಗಿದ್ದು. ಬನ್ನಿ ವೇದಿಕೆಗೆ ಬರ್ತಿದ್ದೆ. ಜೋರಾದ ಚಪ್ಪಾಳೆ. ತಾವೆಲ್ಲೂ ಕೂಡ ಅದೃಷ್ಟವಂತರು. ಸ್ವಲ್ಪ ಒಂದು ಹೆಚ್ಚು ಅದೃಷ್ಟವಂತೆ ಸುನಂದಕ್ಕನವರು. ನೀವು ಹೇಗೆ ಉತ್ತರ ಪ್ರೈಸ್ ಉಂಟಾ ಮೇಡಮ್? ಅದಕ್ಕೆ ಪ್ರೈಸ್ ಕೂಡ ಉಂಟಲ್ಲ? ಯಾರು ಪ್ರಶ್ನೆ? ಮೇಡಮ್ ಅವರೀಗ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಟೆ ಬಹುಮಾನ ಉಂಟಾ ಮೇಡಮ್? ಉತ್ತರ ಬಹುಮಾನ ಉಂಟಾ? ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ್ಯಕ್ಚುಲಿ 20 ಪ್ರಶ್ನೆಗಳನ್ನು ರೆಡಿ ಮಾಡಿದ್ದ, ಆದರೆ ಸಮಯದ ಅಭಾವದಿಂದಾಗಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಪ್ರಚಲಿತವಾದ ಒಂದು ಮಾತಿದೆ, ಗಂಡ ಮನೆಗೆ ಸರಿಯಾದ ಸಮಯಕ್ಕೆ ಬಂದರೆ ಊಟ ಬಿಸಿಯಾಗಿರ್ತದೆ, ಹೆಂಡತಿ ತಣ್ಣಗಿರ್ತಾಳೆ. ಅದೇ ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬರದೇ ಹೋದರೆ ಊಟ ತಣ್ಣಗೆ ಆಗ್ತದೆ, ಹೆಂಡತಿ ಬಿಸಿಯಾಗಿರ್ತಾಳೆ. ಈಗ ಪೋಷಕಾಂಶಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಬೆಳವಣಿಗೆಗೆ ಬೇಕಾದ ಪೋಷಕಾಂಶ ಯಾವುದು? ಇದು ಯಾವ ಧಾನ್ಯಗಳಲ್ಲಿ ಹೇರಳವಾಗಿದೆ? ನಮ್ಮ ಸಾರ್ವಜನಿಕ ಮಹಿಳೆಯರಿಗೆ ಅವಕಾಶ. ಸಾರ್ವಜನಿಕ ಮಹಿಳೆಯರು ಆದ ನಂತರ ಸ್ತ್ರೀಶಕ್ತಿಯವರು ಹೇಳಬೇಕು. ಉತ್ತರ ಅವರು ಕೊಟ್ಟಿಲ್ಲ ಅಂದರೆ ಸ್ತ್ರೀಶಕ್ತಿಯವರು ಉತ್ತರ ಕೊಡಬೇಕು. ಪೋಷಕಾಂಶ ಯಾವುದು? ಇದು ಯಾವ ಧಾನ್ಯಗಳಲ್ಲಿ ಹೇರಳವಾಗಿದೆ? ಮೊದಲಿಗಾಗಿ ನೀರು ಅಗತ್ಯ, ಆದಮೇಲೆ ಇದು ಗೋಧಿ ರಾಗಿ ಅಗತ್ಯವಿರ್ತದೆ ಮಕ್ಕಳಿಗೆ. ಅದೇ ರೀತಿ ತರಕಾರಿ, ಅದೇ ಗೋಧಿ ರಾಗಿ ಮತ್ತು ಅಕ್ಕಿ, ಇದು ಗಂಜಿ ಮಾಡಿ ಕೊಡ್ತೇವಲ್ಲ, ಅದು ಧಾನ್ಯ. ನಾವು ಒಂದೇ ಉತ್ತರದಲ್ಲಿ ಹೇಳಬೇಕು, ಒಂದು ಮಾತ್ರ. ಯಾವುದೊಂದು ಪೋಷಕಾಂಶ ನಾವು ಕೇಳಿದ್ದು, ಬೆಳವಣಿಗೆಗೆ ಬೇಕಾದ ಪೋಷಕಾಂಶ ಯಾವುದು? ಇದು ಯಾವ ಧಾನ್ಯದಲ್ಲಿ ಹೇರಳವಾಗಿದೆ? ಅದೇ ಗೋಧಿ ರಾಗಿ ಅಕ್ಕಿ ಅಷ್ಟೇ ಅಲ್ಲ? ಹಲೋ, ನನ್ನ ಹೆಸರು ದೀಪಿಕಾ ಅಂತ, ಪಾವೂರಿಂದ ಬಂದಿದ್ದೇನೆ. ಧಾನ್ಯ ಅಂತ ಹೇಳಿದ್ರೆ ದ್ವಿದಳ ಧಾನ್ಯಗಳು ಬರ್ತದೆ. ಸರಿ, ಕಡಲೆ ಬೇಳೆ. ಸರಿ, ದ್ವಿದಳ ಧಾನ್ಯಗಳು ಸಾಕು. ಯಾವ ಪೋಷಕಾಂಶ ಹೇಳಿ? ಪ್ರೋಟೀನ್ ಇರ್ತದೆ ಅದರಲ್ಲಿ. ವೆರಿ ಗುಡ್, ಪ್ರೋಟೀನ್ ಸರಿಯಾದ ಉತ್ತರ. ಥ್ಯಾಂಕ್ ಯು. ಭಾಗ್ಯ ಯೋಜನೆಯಲ್ಲಿ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ನೀಡುವ ಕೆನೆಭರಿತ ಹಾಲಿನ ಪುಡಿಯಲ್ಲಿರುವ ಕ್ಯಾಲ್ಸಿಯಂನ ಪ್ರಮಾಣವೆಷ್ಟು? 0.9. ಇಲ್ಲ, ಸ್ವಲ್ಪ ಚೇಂಜಸ್ ಇದೆ. ಹತ್ತಿರ ಬಂದಿದ್ದೀರಿ. 113.9. ಇಲ್ಲ, 113.6 ಹೇಳ್ತಾರೆ. ಇಲ್ಲ, ಸರಿಯಾದ ಉತ್ತರ ಅಲ್ಲ. ಆಹಾರವನ್ನು ನೋಡುವವರು 1017 ಅಂತ. ಸರಿಯಾದ ಉತ್ತರ. ಎಂತ ಹೆಸರು? ಪೂಜಾರಿ ಅವರಿಗೊಂದು ಬಹುಮಾನವನ್ನು ವಿತರಣೆ ಮಾಡಬೇಕು ಇಬ್ಬರಿಗೂ. ಮತ್ತೊಂದು ಲಲಿತಕ್ಕೂ.
ದೀಪಿಕಾ, ಪಾವೂರಿನ ದೀಪಿಕಾ ಅವರು ಬಹಳ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾರೆ. ವಿಜೇತರಿಗೆ ಕಂಚಿಬಾಡಿಯರ ಮನೆಟೆ ಉಲ್ಲೇರೆ ರಾಯರೇ ಹೋಗೆಂದಲ್ಲ ರಾಯರೇ ಓ ಅರಡಂಡ ಮಗಲೇ ಉಲ್ಲಾಲೆ ಬಾಲೇಲೆ ಸೈರೆ ಓ ನೆರಾಡೆ ಕಂಡೆಂದೆ ಲಕ್ಕೆಲೆ ಮಗಲೇ ಬಾಲೇನೆ ಸೈರೆ ಓ ಜೈದಿನ ಪಾಸುನೆ ಓ ಬೇಗಲ ಮಡಿತಲೆ ಹೋಗಿದ್ರಿ ತರೇನೆ ಬೇಗಲ ಕಟ್ಯಲೆ ಓ ಚಿಕ್ಕಲ್ಲ ಚಾವಡಿಯೇ ಸಿದ್ದುರ ಮಂಡಮೇನ ಗಡೆಗೆ ಪಪಲೆ ಓ ಬಾಲೇನೆ ಸೈರೆ ಓ ಏರು ಏ ಅಮ್ಮೆರೆ ಓ ಏರು ಏ ಅಮ್ಮೆರೆ ಎಂಕಲ ಪೋಡು ಬಲಿಬಾಡಿಯರ ಮನೆಗೆ ಅವಲೇ ನೀಡೊಂದೆ ಬನ್ಬಲೆ ಓ ಯಾನೂಲ ತೋಡ ಈ ಕೆರಂಡು ಮಗ ಯಾನೂಲ ಕಟ್ಟಾಯಿ ಪದ್ಮ ಕಟ್ಟಂಡು ಮಗ ಐಟೆ ಮೀಲ ಮಗಂದೆ ಬನ್ಮೇರೆ ಹೋಗೆಂದಲ್ಲ ರಾಯೇರೆ ಐಟೆ ಎಂಕಲ ಮೈಲ ಸುದ್ದಲ ಪುಜಿಯೇ ಅಮ್ಮೆರೆ ಯಾನೇಲ ದಿತಿನ ಗೆಂದ ತಾರೆಂಡು ಐಟೆ ಕೈಲು ಬಂಡಲ ಕಡ್ಪವೆ ಐತ ನೀರುಡೆ ನೀಲಂದೆ ಪನ್ವೇರ ಹೋಗೆಂದಲ್ಲ ರಾಯೇರೆ ಐಟೆ ಎಂಕ್ ಮೈಲ ಸುದ್ದ ಪುಜಿಂದೆ ಪನ್ಬಾಲೆ ಬಾಲೇನೆ ಸೈರೆ ಅಟ್ಟಲ ಕಟ್ವಾಲೆ ಮಗಲೆ ಕುಲಾಲ ಕೆರಜ್ವಾಲೆ ಓ ಪಿರವುಗೆ ಪಾಸಾಡಿಯೇ ದುಂಬುಗೆ ಸಂಗೀತ ಓ ಬೆಲೆದ ಬೌಲನೆ ಲಪ್ಪದೇರ ಓ ದಂಡಿಗೆ ಕುಲ್ಲದೇರ ಮೂಲೆ ಉಂತುನ ದಂಡಿಗೆ ಬಲಿಬಾಡಿ ಅರಮನೆಟೆ ಉಂತರುಂದೆ ಪನ್ಬೇರ ಓ ಬಲಿಬಾಡಿ ಅರಮನೆಟೆ ಉಲ್ಲೇರೆ ಸರ ಪೇರೆ ಓ ಕೃಷ್ಣ ಸರ ಪೇರೆ ಓ ಅರಡಾಂಡ ಮಗೇಲ ಉಲ್ಲೇನೆ ಬಾಲೇನೆ ಸರ ಪೇ ಓ ತೈಬಾರೆ ದೀಪವೇ ನಮಗೆ ಕಟ್ಟಬೂನಿ ಕಟ್ಟವೇನ ಓ ಮಗರೆ ತುಪೆ ನಮಗೆ ಸರಪೆ ಮುಡಾಯೇ ತುನಾಗ ಉದಿತದೆ ಸೂರ್ಯನೇ ಬತ್ತನಿಂಗೆ ಬರ್ಪೇನೆ ಪಿರಾವೆ ತುಲಾಂದೆ ಪನ್ಬೆನೆ ಮಗೆ ಅಕಲೆ ಕೆಟ್ಟೇನ ಬದಾನೆ ತಪ್ಪೇ ನಮಗೆ ಓ ಪೆಲೆದ ಮಾನಿಲೋ ಪಾರಂದೆ ಬರ್ಪೇರ ದಾನೆ ಏ ಅನ್ನೇರೆ ದಾನೆ ಏ ಅನ್ನೇರೆ ಕಾಂಡೆದ ತೆಲಿದುಂಬ ಕಾಯ್ಬೂಲೆ ತಿಂದಾರ ನೇಕೆ ನೇರೆ ತಂದೆಗಲ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಲ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಚಿನ್ನದಾನವ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಲ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ತನ್ನ ಸತಿಸುತರು ಬಂಧುಗಳು ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಭಿನ್ನನದಿಂದಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು
ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಏಕದಂತನೇ ಲೋಕಖ್ಯಾತನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಏಕವಾಕ್ಯ ಪ್ರವೀಣನೇ ಏಕವಾಕ್ಯ ಪ್ರವೀಣನೇ. ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ. ಲಂಬಕರ್ಣನೇ ನಾಸಿಕಾದರ ಗಾಂಭೀರ್ಯ ಗುಣನಿಧಿ ಕಂಬು ಕಂದರ ಇಂದು ಮೌಳಿಜ ಕಂಬು ಕಂದರ ಇಂದು ಮೌಳಿಜ ಚಂದನ ಚರ್ಚಿತಾಂಗನೇ ಚಂದನ ಚರ್ಚಿತಾಂಗನೇ. ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ. ಚತುರ್ಬಾಹು ಚರಣ ತೊಡಲನೆ ಚತುರ್ಬಾಹು ಚರಣ ತೊಡಲನೆ ಚತುರಾಯುಧಾಧಾರನೆ ಮತಿಯವಂತನೇ ಮಲಿನ ಜನಿತನೇ ಮತಿಯವಂತನೇ ಮಲಿನ ಜನಿತನೇ ಅತಿಯ ಮಧುರಾಹಾರನೇ ಅತಿಯ ಮಧುರಾಹಾರನೇ. ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ. ವಕ್ರತುಂಡನೇ ಮಹಾಕಾಯನೇ ಆರ್ಕಕೋಟಿ ಪ್ರಪಂಚನೇ ಬ್ರಹ್ಮ ಪೂಜಿತ ಬ್ರಹ್ಮ ಹರ ಹರ ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಧಾರನೇ. ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ. ಮೂಷಿಕಾಸನ ಶೇಷಭೂಷಣ ಆಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಈಶ ಗುಣಗಳ ಪೊಗಳುವೆ. ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ ಓಂ ಗಂಗನಪತಾಯ ನಮಃ. ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜೆ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜೆ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಸಿಂಗರದಾಂತಿ ಬಂಗರ ತೆನಸು ತಿಕ್ಕು
ಪಕ್ಕಿಲ ಮೋಜೆ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಪೊಣ್ಣು ಪಕ್ಕಿ ಆಣನ ಮೆತ್ತದ ಪ್ರೀತಿನ ತಿರಿಯೊಂದು ಆಣ ಪಕ್ಕಿ ಪೊಣ್ಣನ ಲೆತ್ತದ ಹುಡುಗಿರ ಕೇನುಂಡು ಇಚ್ಚಿ ಬೀದಿ ಇಂಚಿ ಸತ್ತು ಲೋಕನೆ ಪನ್ಪೊಂಡು ಎತ್ತೆ ಸೋತಿ ಕುರ್ಪಿ ವಸ್ತ ಬಾಲಿನಿ ಮೂಲುಂಡು ಪಕ್ಕಿಲ ಮೂಜೆ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ ಒಂಜೆ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಒಂದುವೆ ಮೋನೆ ಒಂದುವೆ ನೇನೆ ಒಂಜಕ್ಕೆ ಕುರುದಾಂಡು ಇರನನೆ ರೂಪ ಇರನನೆ ಕೋಪ ಜನ್ಮಗು ಬತ್ತಂಡು ತಿಳಿಪುನ ಬುಡದಿ ನಲ್ಲಿಪುನ ಬಾಲೆ ಇಲ್ಲಗ ಪೊರ್ಲಾಂಡು ಬೆಂಪುನ ಕಂಡನೆ ಯಾವಿರಿ ಸೇಲೆ ಚೆಪ್ಪುಲೆ ಪೊರ್ತಾಂಡು ಪಕ್ಕಿಲು ಮೋಜೆ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜೆ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೋಜೆ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜೆ ಕಿನ್ನಿಗರೆಂಕೆ ಪುಟ್ಟೊಂದುಂಡುಗೆ ಆ ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ನಿನ್ನ ನೆನಪಿನಿಂದ ನಾನು ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನಾದೆನು ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ഇരുളലുಂದು ಹಗಲು ಮಾಡಿ ದುಡಿದು ದಣಿದ ನಿನ್ನ ಬೆವರ ഇരുളಲೊಂದು ಹಗಲು ಮಾಡಿ ದುಡಿದು ದಣಿದ ನಿನ್ನ ಬೆವರ ಬೆಳಿಗ್ಗೆ ಯಾವ ಸಿರಿಯು ಸಾಟಿ ಬೆಳಿಗ್ಗೆ ಯಾವ ಸಿರಿಯು ಸಾಟಿ ನೀನೆ ದೇವರು ನೀನೆ ದೇವರು ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ದೊರೆಯಾದರೇನದರಿಗೆ ತಾಯಿಗವನು ಮಗುವು ತಾನೇ ದೊರೆಯಾದರೇನು ದರಿಗೆ ತಾಯಿಗವನು ಮಗುವು ತಾನೇ ತೊರೆಯಬಾರದವಳ ನೆನಪ ತೊರೆಯಬಾರದವಳ ನೆನಪ ತೊರೆಯಬಾರದವಳ ನೆನಪ ಮನುಜ ಮನಗಳು ಮನುಜ ಮನಗಳು ಅಮ್ಮ ನಿನ್ನ ಮರೆಯದಂತೆ ನಂದನೊಮ್ಮೆ ಹರಸುತ್ತಾಯೆ ತುಳಸಿ ಮಾತೆ ಜನ್ಮ
ದಾತೆ ನೆನಪೆ ನೈವೇದ್ಯ ಗೀತೆ ಕಳೆದ ಭಾವ ಬಿಂದುವೆಲ್ಲ ಕಳೆದ ಭಾವ ಬಿಂದುವೆಲ್ಲ ನಿನ್ನ ಕಾಣಿಕೆ ನಿನ್ನ ಕಾಣಿಕೆ ಅಮ್ಮ ನಿನ್ನ ಮರೆಯದಂತೆ ನನ್ನನ್ನೇ ಹರಸುತ್ತಾಯಿ. ಆಹಾರ ಸಪ್ತಾಹದಲ್ಲಿ ಪಾಲ್ಗೊಂಡಂಥ ನಮ್ಮ ಎಲ್ಲ ಶ್ರೀಶಕ್ತಿ ಮಹಿಳೆಯರು ತಾಯಂದಿರಿಗೆ ಆಯ್ಕೆಯಾದಂಥ ತಾಯಂದಿರಿಗೆ ಬಹುಮಾನವನ್ನು ನೀಡುವಂಥ ಸಂದರ್ಭ. ಈಗ ಮೊದಲ ಬಹುಮಾನವನ್ನು ಪಡೆದಿದ್ದಾರೆ. ತೀರ್ಪುಗಾರರ ತೀರ್ಮಾನದಂತೆ ಪ್ರಥಮ ಬಹುಮಾನ ಮುಳ್ಳುಗುಡ್ಡೆ ಅಂಗನವಾಡಿ ಕೇಂದ್ರದ ತಾಹಿರ ಮಿಶ್ರ ಸೊಪ್ಪಿನ ಪಲ್ಯ, ಇವರು ಪ್ರಥಮ ಬಹುಮಾನ ಪಡ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸುವಂತೆ ವಿನಂತಿ. ಬೇಳೆಕಾಳುಗಳ ಉಸುಳಿ ಸಹನಾ ಶ್ರೀಶಕ್ತಿ ಗುಂಪು 9 ಕೆರೆ. ದಯವಿಟ್ಟು ಪ್ರಥಮ ಬಹುಮಾನ ಪಡೆದವರು ವೇದಿಕೆಗೆ ಬರುವಂತೆ ವಿನಂತಿ. ಮುಳ್ಳುಗುಡ್ಡೆ ಅಂಗನವಾಡಿ ಕೇಂದ್ರ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 9 ಕೆರೆ ಅಂಗನವಾಡಿ ಕೇಂದ್ರ ಬೇಳೆಕಾಳುಗಳ ಉಸುಳಿ ಕೇಂದ್ರ ನವೋದಯ ಶ್ರೀಶಕ್ತಿ ಟೊಮೆಟೊ ಹಲ್ವಾ ಭಂಡಾರಿ ಸರ್ ಅವರು ವಿತರಿಸುವಂತೆ ವಿನಂತಿ. ಇನ್ನೊಂದು ಬಹುಮಾನವನ್ನು ನಮ್ಮ ಶ್ಯಾಮಲ ಮೇಡಮ್ ಅವರು ನೀಡುವಂತೆ ವಿನಂತಿಸ್ತಾ ಇದ್ದೇವೆ. ಕೊಡಿ ಮೇಡಮ್, ಒಂದು ಕೊಡಿ. ತೃತೀಯ ಬಹುಮಾನ ಪಡೆದಿದ್ದಾರೆ ಎಲ್ಆರ್ ಪದವ ಅಂಗನವಾಡಿ ಕೇಂದ್ರ ಮಿಶ್ರ ಧಾನ್ಯಗಳ ಲಡ್ಡು. ಈ ಬಹುಮಾನವನ್ನು ಸುನೀತಾ ಮೇಡಮ್ ಅವರು ವಿತರಿಸುವಂತೆ ವಿನಂತಿ. ತೃತೀಯ ಇನ್ನೊಂದು ಬಹುಮಾನ ಉರುಮಣೆ ಫಸ್ಟ್ ಅಂಗನವಾಡಿ ಕೇಂದ್ರ ಕುಂಬಳಕಾಯಿ ಹಲ್ವಾ. ಇನ್ನು ಸಮಾಧ ಕನಕರ ಬಹುಮಾನ 10 ಬಹುಮಾನಗಳಿದೆ, ವಿತರಿಸುವಂತೆ ವಿನಂತಿ. ಅರಶಿನ ಎಲೆ ಪಾಯಸ ತಯಾರಿಸಿದ ಉಷಾ ಅವರು. ದೆಬ್ಬೆಲಿ ಅಂಗನವಾಡಿ ಕೇಂದ್ರ ಬಾಳೆ ದಿಂಡಿನ ಪಲ್ಯ, ಮಿಶ್ರ ಸೊಪ್ಪುಗಳ ಪಲ್ಯ ಚೇತನ್ ನಗರ. ಕರಿಬೇವು ಚಟ್ನಿ. ಸಾಧನಕರ ಬಹುಮಾನಗಳು ಹಾಡನ್ನು ಹಾಡೋದ್ರ ಮೂಲಕ ನಮ್ಮೆಲ್ಲ ಭಾಗವಹಿಸುವುದು ಮುಖ್ಯ. ಸುಮಾರು 147 ಐಟಮ್ಗಳನ್ನು ನಮಗೆ ಸಮರ್ಪಣೆ. ಇಂದಿನ ಪೋಷಣ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿದಂಥ ಶ್ರೀ ನಜೀರ್ ಸಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಣಾಜೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ತಾಯಂದಿರು, ಪೋಷಕರು, ಅದೇ ರೀತಿ ಶ್ರೀಶಕ್ತಿ ಸದಸ್ಯರು, ಅದೇ ರೀತಿ ಮಂಗಳೂರು ಬಿ ಹೋಬಳಿ ಎಲ್ಲ ಕಾರ್ಯಕರ್ತೆಯರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.